ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಅಂದ್ರೆ ಕರಾವಳಿ ಭಾಗದಲ್ಲಿ ನಿನ್ನೆಯಿಂದ ವ್ಯಾಪಕವಾಗಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ತುಳುನಾಡಿನಾದ್ಯಂತ ತುಳುವರ ಜೊತೆಗೆ ದೈವಾರಾಧಕರ ಜೊತೆಗೆ ಈ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯನ್ನ ಘಾಸಿಯನ್ನ ಉಂಟು ಮಾಡಿದೆ ಅನ್ನುವಂತಹ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕರಾವಳಿಗೆ ಬಂದಿದ್ರು. ಸೊ ಆ ಸಂದರ್ಭ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಖುಷಿ ಸಂಭ್ರಮ ಮನೆ ಮಾಡಿತ್ತು. ಈ ಸಂದರ್ಭ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ನೆಚ್ಚಿನ ಮುಖಂಡರಿಗೆ ಕೊಟ್ಟಿರುವಂತಹ ಒಂದು ಉಡುಗೊರೆ ಅಂದ್ರೆ ಗಿಫ್ಟ್ ಅಂತ ನಾವು ಕರಿತೇವೆ ನೋಡಿ, ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿರುವಂತಹ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರಣ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಅಥವಾ ನಮ್ಮ ತುಳುನಾಡು, ಪ್ರಮುಖವಾಗಿ ಈ ತುಳುನಾಡು ಇಲ್ಲಿ ದೇವರನ್ನ ಎಷ್ಟು ನಂಬುತ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ, ಆದ್ರೆ ದೈವಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಂಬುತ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂತಹ ವಿಚಾರ. ಈ ಸಂದರ್ಭ ಈ ದೈವಾರಾಧನೆ ಅಥವಾ ಈ ಭೂತಾರಾಧನೆ ಅನ್ನುವಂಥದ್ದು ಏನಿದೆ, ಪ್ರತಿಯೊಬ್ಬ ತುಳುವನ ರಕ್ತದ ಕಣಕಣದಲ್ಲೂ ಇರುವಂತಹ ಒಂದು ಆರಾಧನೆ. ಈ ಆರಾಧನೆಯಲ್ಲಿ ಪ್ರಮುಖವಾಗಿ ದೈವದ ಮೊಗ್ಗ ಮೂರ್ತಿಗಳು ಬರುತ್ತೆ, ದೈವದ ಆಯುಧಗಳು ಬರುತ್ತೆ, ಅದೇ ರೀತಿ ದೈವದ ಗಗ್ಗರಗಳು ಕೂಡ ಬರುತ್ತೆ. ಸೊ ಇಂತಹ ಹಲವಾರು ಸುಂದರವಾಗಿರುವಂತಹ ಶ್ರೀಮಂತವಾಗಿರುವಂತಹ ನಮ್ಮ ತುಳುನಾಡಿನ ಒಂದು ಜಾನಪದವಾಗಿರುವಂತಹ ಒಂದು ಆಚಾರ ವಿಚಾರ ನಂಬಿಕೆ ದೈವಶಕ್ತಿ ಎಲ್ಲವೂ ಕೂಡ ಇರುವಂಥದ್ದು. ಈ ಶಿವಕುಮಾರ್ ಅವರಿಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಗಿಫ್ಟ್ ಬೇರೆ ಯಾವುದೂ ಅಲ್ಲ, ದೇವರುಗಳು ಹಿಡ್ಕೊಳ್ಳುವಂತಹ ಈ ಒಂದು ಪವಿತ್ರವಾಗಿರುವಂತಹ ಒಂದು ಕಟ್ಸಳೆ ಅನ್ನುವಂಥದ್ದು ಏನಿದೆ, ಈ ಕಟ್ಸಳೆಯನ್ನ ನೀಡಿರುವಂಥದ್ದು ವ್ಯಾಪಕವಾಗಿರುವಂತಹ ಚರ್ಚೆಗೆ ಕಾರಣವಾಗಿದೆ. ಮೊದಲನೇದಾಗಿ ನೇರವಾಗಿ ಏನಾಗಿದೆ, ಯಾರು ಕೊಟ್ಟಿದ್ದಾರೆ, ಏನ್ ಚರ್ಚೆ, ಏನ್ ಆಕ್ರೋಶ, ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಖಂಡನೆ ವ್ಯಕ್ತವಾಗ್ತಿದೆ. 2 ದಿನಗಳ ಡಿಕೆಶಿಗೆ ಉಡುಗೊರೆಯಾಗಿ ಕೊಟ್ಟ ದೈವಗಳ ಕಟ್ಸಲೆ, ದೈವಾರಾಧನೆಯಲ್ಲಿ ತನ್ನದೇ ಆದ ಮಹತ್ವ ಹೊಂದಿರುವ ಕಟ್ಸಲೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ದೈವದ ಆಯುಧ ಕಟ್ಸಲೆ ಉಡುಗೊರೆಯಾಗಿ ನೀಡ್ತಾ ಇರುವ ಫೋಟೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದ್ದು, ಕರಾವಳಿಯಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ. 2 ದಿನಗಳ ಕರಾವಳಿ ಪ್ರವಾಸದಲ್ಲಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಿನ್ನೆಯ ದಿನ ಉಡುಪಿಗೆ ಭೇಟಿಯನ್ನ ನೀಡಿದ್ರು. ಈ ವೇಳೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಡಿಕೆಶಿ ಅವರನ್ನ ಸ್ವಾಗತಿಸುವ ಸಂದರ್ಭ ಕಟ್ಸಲೆಯನ್ನ ಉಡುಗೊರೆಯಾಗಿ ನೀಡಿದೆ. ತುಳುನಾಡಿನ ಧಾರ್ಮಿಕ ದೈವಾರಾಧಕರ ಭಾವನೆಗಳಿಗೆ ಧಕ್ಕೆ, ತುಳುನಾಡಿನಾದ್ಯಂತ ವ್ಯಾಪಕ ಆಕ್ರೋಶ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಕಾಂಗ್ರೆಸ್ ನಾಯಕರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಕಟ್ಸಲೆ ಉಡುಗೊರೆ ಪ್ರದರ್ಶನದ ವಸ್ತುವಲ್ಲ, ಕಟ್ಸಲೆಯನ್ನ ಹಿಡಿಯಲು ಅದರದ್ದೇ ಆದ ನೀತಿ ನಿಯಮವಿದೆ. ಡಿ.ಕೆ. ಶಿವಕುಮಾರ್ಗೆ ಕಟ್ಸಲೆಯ ಮಹತ್ವದ ಬಗ್ಗೆ ತಿಳಿದಿಲ್ಲದೇ ಇರಬಹುದು, ಆದರೆ ಇದನ್ನ ಉಡುಗೊರೆಯಾಗಿ ನೀಡುವವರು ಯೋಚಿಸಬಹುದಿತ್ತು ಎಂಬುದಾಗಿ ತುಳುವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ ದೈವಗಳ ಆಯುಧ ಪವಿತ್ರವಾಗಿರುವಂತಹ ಕಟ್ಸಳೆ. ಆದರೆ ಕಟ್ಸಳೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಂದ್ರೆ ಅನೇಕ ಜನರು ಈ ವಿಚಾರದ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ಮಾಧ್ಯಮಗಳಲ್ಲಿ ಜೊತೆಗೆ ಜನರ ಮನಸ್ಸಿನಲ್ಲಿ ಪ್ರಮುಖವಾಗಿ ನಾವು ಮಾತನಾಡಬೇಕಾಗಿರುವಂಥದ್ದು ಈ ಮಾಧ್ಯಮಗಳನ್ನು ಸ್ವಲ್ಪ ಬದಿಗಿಟ್ಟು ಜನರ ಮನಸ್ಸಿನಲ್ಲಿ ನಮ್ಮ ತುಳುವರ ಭಾವನೆಗಳಿಗೆ ಧಾರ್ಮಿಕತೆಗೆ ಈ ವಿಚಾರದ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಕಾರಣ ನಿನ್ನೆಯಿಂದಲೇ ಅನೇಕ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ಈ ನಮ್ಮ ದೈವಾರಾಧನೆಯ ಗತ್ತು ಗಮ್ಮತ್ತು, ದೈವಾರಾಧನೆಯ ಒಂದು ಶ್ರದ್ಧಾ ಭಕ್ತಿ ವಿಚಾರ ಏನಿದೆ ಬಳಕೆ ಆಗ್ತಾ ಇರುವಂಥದ್ದು ವಿಪರ್ಯಾಸ ಕೂಡ ಹೌದು. ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ನಮ್ಮ ಜೊತೆ ತಿಳಿದವರಿದ್ದಾರೆ, ತಜ್ಞರಿದ್ದಾರೆ, ವಿದ್ವಾಂಸರಿದ್ದಾರೆ, ಜೊತೆಗೆ ಈ ಕಟ್ಸಳೆಯನ್ನ ನೀಡಿದವರು ಕೂಡ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ. ಮೊದಲನೇದಾಗಿ ನಮ್ಮ ಜೊತೆಗೆ ಈ ಕಟ್ಸಳೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಉಡುಗೊರೆಯಾಗಿ ನೀಡಿದವರು ನಮ್ಮ ಜೊತೆ ಇದ್ದಾರೆ. ಮಂಜುನಾಥ್ ಪೂಜಾರಿ ಅವರು. ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಕೆ ಪೇಜಾವರ ಸರ್ ಇದ್ದಾರೆ, ಜಾನಪದ ವಿದ್ವಾಂಸರು. ತುಳು ಜಾನಪದ ವಿದ್ವಾಂಸರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಎಸ್, ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ಇದ್ದಾರೆ, ಬಿಪಿನ್ ಚಂದ್ರಪಾಲ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರಿದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ಎಸ್, ಅದೇ ರೀತಿ ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ್ ಅವರು, ಹಿರಿಯ ಪತ್ರಕರ್ತರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ಎಸ್, ಐವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿದ್ದಾರೆ, ತಿಳಿದವರು, ಜ್ಞಾನಿಗಳು, ವಿದ್ವಾಂಸರು, ಎಸ್ ಎಲ್ಲವೂ ಕೂಡ ಬಲ್ಲವರಾಗಿದ್ದಾರೆ. ಸೊ ಹಾಗಾಗಿ ಅವರ ಜೊತೆ ನಾನು ನೇರವಾಗಿ ಮಾತನಾಡಬೇಕು ಈ ವಿಚಾರದ ಬಗ್ಗೆ. ಜೊತೆಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಯಾಕೆ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮ, ಯಾಕೆ ಅಂತ ಹೇಳಿದ್ರೆ
ಕೆಲ ಒಂದೇ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನುವಂತಹ ವಿಚಾರಧಾರೆಗಳಿದೆ. ಇಲ್ಲ ನಾವು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ, ಇಲ್ಲ ನಾವು ಮಾಡಿದ್ದು ತಪ್ಪಿಲ್ಲ, ನಾವು ಮಾಡಿದ್ದು ಕೂಡ ಸರಿ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ನವರು, ಉಡುಪಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ. ನಾವು ಮಾಡಿದ್ರಲ್ಲಿ ತಪ್ಪಿಲ್ಲ, ಕಾರಣ ಈ ಹಿಂದೆ ಬಿಜೆಪಿಗರು ಮಾಡಿದ್ದಾರೆ, ಸೊ ಹಾಗಾಗಿ ನಾವು ಮಾಡಿದ್ರಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು. ಸೊ ಈ ಬಗ್ಗೆ ಕೂಡ ಹೇಳಿದ್ದಾರೆ. ಒಂದು ಕ್ವಿಕ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. ಡಿಕೆ ಶಿವಕುಮಾರ್ಗೆ ಕಡ್ಸಲು ನೀಡಿ ಸನ್ಮಾನಿಸಿದ್ರೆ ತಪ್ಪೇನು? ಬಿಜೆಪಿಯವರು ದೇವರ ಪ್ರಭಾವಳಿಯನ್ನೇ ನೀಡಿಲ್ವೇ? ಉಡುಪಿ ಜಿಲ್ಲೆಗೆ ಆಗಮಿಸಿದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ಸಿಗರು ದೈವದ ಆಯುಧ ಕಡ್ಸಲೆ ಕೊಟ್ರೆ ತಪ್ಪೇನು? ಬಿಜೆಪಿಯವರು ದೈವದ ಪ್ರಭಾವಳಿಯನ್ನ ಕೊಟ್ಟಿಲ್ವೇ? ಹಿಂದೂ ದೇವರುಗಳ ಎಲ್ಲಾ ಆಯುಧಗಳನ್ನ ಬಿಜೆಪಿ ಕೊಟ್ಟಿದೆ. ಅತಿಥಿಗಳಿಗೆ ದೇವರ ವಿಗ್ರಹವನ್ನ ಕೊಡುವ ಸಂಪ್ರದಾಯ ಇದೆ. ಆದ್ರೆ ಕಾಂಗ್ರೆಸ್ನವರು ಮಾಡಿದ್ರೆ ಮಾತ್ರ ತಪ್ಪೆ ಅಂತ ಉಡುಪಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಗರಂ ಆಗಿ ಪ್ರಶ್ನಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿದ್ರು. ಕಾಂಗ್ರೆಸ್ಸಿಗರು ಮಾಡಿದ್ರೆ ಮಾತ್ರ ತಪ್ಪೆ, ಉಡುಪಿ ಜಿಲ್ಲಾಧ್ಯಕ್ಷರ ಆಕ್ರೋಶ. ದೈವದ ಪರಿಕರಗಳಿಗೆ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರ ಶಕ್ತಿ ಬರುತ್ತೆ. ಬಿಜೆಪಿಯವರು ಮೋದಿಯನ್ನೇ ರಾಮನ ಅವತಾರ ಅಂತ ಹೇಳ್ತಾರೆ, ವ್ಯಕ್ತಿಯನ್ನೇ ದೇವರು ಅಂತ ಹೇಳುವವರಿಗೆ ಇದು ಶೋಭೆ ತರಲ್ಲ. ಉಡುಪಿಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ಗೆ ದೈವಗಳ ಕಡ್ಸಲೆ ನೀಡಿ ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಮಂಜುನಾಥ ಪೂಜಾರಿ ಸನ್ಮಾನಿಸಿದ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ವ್ಯಾಪಕ ಟೀಕೆ ವ್ಯಕ್ತವಾಗಿರುವಂತೆ ಸ್ಪಷ್ಟನೆ ನೀಡಿರುವ ಜಿಲ್ಲಾಧ್ಯಕ್ಷರು, ಡಿಕೆ ಶಿವಕುಮಾರ್ ಒಬ್ಬ ಧಾರ್ಮಿಕ ವ್ಯಕ್ತಿ, ದೈವ ದೇವರುಗಳ ಬಗ್ಗೆ ಡಿಕೆಶಿಗೆ ಅಪಾರ ಶ್ರದ್ಧೆ ಇದೆ. ಮಂಜುನಾಥ ಪೂಜಾರಿ ಕೂಡ ಒಂದು ದೈವಸ್ಥಾನದ ಮುಖ್ಯಸ್ಥರು. ಪವಿತ್ರ ಪೂಜನೀಯ ಭಾವನೆಯಿಂದ ಕಡ್ಸಲೆ ನೀಡಿ ಗೌರವಿಸಲಾಗಿತ್ತು ಅಂತ ಅಶೋಕ್ ಕೊಡವೂರು ಹೇಳಿಕೆಯನ್ನ ನೀಡಿದ್ದಾರೆ. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಎಲ್ಲೇ ಹೋದರೂ ಕೂಡ ಅವರೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಪ್ರತಿ ದೈವ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಅದರ ಆಶೀರ್ವಾದ ಪಡೆದೇ ಅವರು ಮುಂದೆ ಹೋಗಿ ಅಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಂದಾಗ ನಮ್ಮ ಹೆಬ್ರಿ ಬ್ಲಾಕಿನ ಅಧ್ಯಕ್ಷರು ಶ್ರೀಮಾನ್ ಮಂಜುನಾಥ್ ಪೂಜಾರಿ ಅವರು ಕೂಡ ಒಬ್ಬ ದೇವಸ್ಥಾನದ ಮುಖ್ಯಸ್ಥರಾಗಿ ಅವರು ದೇವರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅವರನ್ನು ಗೌರವಿಸುವಾಗ ನಮ್ಮ ದೇವರಲ್ಲಿ ಬಳಸ್ತಕ್ಕಂಥ ಏನು ಕಡ್ಸಲೆ ಉಂಟ ಅದನ್ನೊಂದು ಪವಿತ್ರ ಪೂಜಾ ಭಾವನೆಯಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪೇನು? ನೀವು BJPಯವರು ನಮ್ಮ ಎಷ್ಟೋ ಜನಕ್ಕೆ ಮೊನ್ನೆ ತಾನೇ ನಮ್ಮ ಇವರು ನವೀನ್ ಕುಮಾರ್ ಕಟೀಲ್ ಅವರು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಈ ದೈವದ ಪ್ರಭಾವಳಿಯನ್ನೇ ಕೊಟ್ಟದ್ದು ನಾನು ಕಂಡಿದ್ದೇನೆ. ಎಷ್ಟೋ ಸಮಯದಿಂದ ನಾವು ಗದೆಯನ್ನು ಕೊಡುವುದಾಗಲಿ ದೇವರ ಎಲ್ಲ ವಿಷಯವನ್ನು ನಾವು ಕೊಡ್ತಿದ್ದೇವೆ. ಯಾಕೆ? ಅದು ಬಿಡಿ, ನೀವು ದೇವಸ್ಥಾನಕ್ಕೆ ಹೋದರೆ ಯಾವುದೇ ಒಬ್ಬ ಅತಿಥಿ ಬಂದಾಗ ದೇವರ ವಿಗ್ರಹವನ್ನೇ ಕೊಡ್ತೇವೆ. ಅದರಲ್ಲಿ ತಪ್ಪಿಲ್ಲ, ಆದರೆ ಇಲ್ಲಿ ತಪ್ಪಿಲ್ಲ. ಅದು ಕೂಡ ನಾನು ಕೇಳಿದಾಗೆ ಯಾವುದೇ ಒಂದು ವಿಗ್ರಹ ಆಗಲಿ, ಯಾವುದೇ ಒಂದು ದೇವರ ಪ್ರತೀಕಗಳಿದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮಾತ್ರ ಅದಕ್ಕೆ ಆ ಶಕ್ತಿಗೆ ಬರ್ತದೆ. ಇಲ್ಲಾಂದರೆ ಅದನ್ನು ಗೌರವಯುತವಾಗಿ ನಡ್ಕೊಳ್ತಾರೆ. ಇದು ಉಡುಪಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಮಾತುಗಳು. ಅವರು ಮಾಡಿದ್ರೆ ತಪ್ಪಿಲ್ಲ, ನಾವು ಮಾಡಿದ್ರೆ ತಪ್ಪು ಯಾಕೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಮಾತಾಡಬೇಕು, ಅನೇಕ ವಿಚಾರಗಳು ಕೂಡ ಬರುತ್ತೆ. ಈ ತಪ್ಪು ಒಪ್ಪುಗಳ ನಡುವಲ್ಲಿ ನಮ್ಮ ತುಳುನಾಡಿನ ಒಂದು ಆರಾಧನಾ ಶಕ್ತಿ ಏನಿದೆ, ನಮ್ಮ ತುಳುನಾಡಿನ ದೈವಿಕ ಶಕ್ತಿ ಏನಿದೆ, ಇದರ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾಗುತ್ತೆ. ಕಟ್ಸಳೆಯ ಬಗ್ಗೆ ಅನೇಕ ಜನರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಕಳೆ ಇದೆ, ಕಳೆ ಇಲ್ಲ, ಸೊ ಕಳೆ ಬರುವಂಥದ್ದು ತದನಂತರ ಅದರಲ್ಲಿ ಪೂಜೆ ಮಾಡಬೇಕು, ಇಂತಹ ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ಇದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವರು ಹೇಳುವ ಪ್ರಕಾರ ಇಲ್ಲ, ಅದರಲ್ಲಿ ದೈವಿಕ ಕಳೆ ಇದೆ ಯಾವತ್ತೂ ಕೂಡ, ಸೊ ಹಾಗಾಗಿ ಮಾಡಿರುವಂಥ ತಪ್ಪು ಅನ್ನುವಂಥದ್ದು. ಈ ವಿಚಾರಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ನಾವು ಮಾತಾಡಬೇಕಾಗುತ್ತೆ. ನೇರವಾಗಿ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಐವರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇರುವಂತದ್ದು, ಜನರು ಕೂಡ ನಿರೀಕ್ಷೆ ಮಾಡ್ತಾ ಇರುವಂತಹ ಒಂದು ರಿಯಾಕ್ಷನ್, ಇವರ ಮಾತುಗಳು ಕೇಳಲೇಬೇಕು ಅನ್ನೋದು. ಸೊ ಹಾಗಾಗಿ ಫಸ್ಟ್ ರಿಯಾಕ್ಷನ್ ನಾನು ಮಂಜುನಾಥ್ ಪೂಜಾರಿ ಅವರು, ಕಟ್ಸಳೆಯನ್ನ ನೀಡಿದವರು, ಸೊ ಅವ್ರ ಜೊತೆ ನಾನು ಕೇಳ್ತಾ ಇದ್ದೇನೆ. ಎಸ್ ಸರ್, ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ಈ ವಿವಾದದ ಬಗ್ಗೆ, ಜೊತೆಗೆ ಈ ಒಂದು ವಿಚಾರದ ಬಗ್ಗೆ, ಜೊತೆಗೆ ತಮ್ಮ ಒಂದು ಆಸೆ ಏನಿದೆ, ಸೊ ಆಸೆಯಂತೆ ತಾವು ಕಟ್ಸಳೆಯನ್ನ ನೀಡಿದವರು. ಫಸ್ಟ್ ರಿಯಾಕ್ಷನ್ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ವೈ? ಓಂ ಶ್ರೀ ಮಂಜುನಾಥಾಯ ನಮಃ. ನಾನು ಚಿಕ್ಕ ವಯಸ್ಸಿನಿಂದಲೂ ದೈವಾರಾಧನೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಒಂದು ದಿನನಿತ್ಯದ ದಿನಚರಿಯನ್ನು ಮಾಡಿಕೊಂಡು ಬಂದಿದೆ. ಸುಮಾರು 40 ವರ್ಷಗಳಿಂದ
ನಮ್ಮ ಮನೆಯ ಪೂಜೆಯ ವ್ಯವಸ್ಥೆಯ ಪೂಜಾರಿಯಾಗಿ ನಾನು ಕುಟುಂಬದ ಹಿರಿಯನಾಗಿ ಒಂದು ದೇವಸ್ಥಾನದ ಪೂಜೆಯನ್ನು ಹಾಗೆ ದೇವರುಗಳ ವಿಶೇಷವಾದ ಭಕ್ತಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ಬಹುಶಃ ನನಗೆ ನನ್ನ ತಂದೆ ತಾಯಿಯವರು ಇದ್ದಾರೆ ಈಗಲೂ. ಅವರ ತಂದೆಗೆ 94 ವರ್ಷ ಪ್ರಾಯ, ತಾಯಿಗೆ 84 ವರ್ಷ ಪ್ರಾಯ. ನನ್ನ ತಾಯಿ ವಿಶೇಷವಾಗಿ ನಮ್ಮ ಏನು ಪಂಜುರ್ಲಿ ದೈವವಿದೆ ಅವರನ್ನು ನಂಬುವವರು. ಅವರಲ್ಲಿ ವಿಶೇಷವಾದ ಭಕ್ತಿ ಭಾವನೆಯಿಂದ ನಡೆಸಿಕೊಂಡು ಬರುವವರು. ಪೂಜೆ ದೈವದ ಏನು ಕಾರ್ಯಕ್ರಮ ಇದೆ, ಇವತ್ತು ದೀಪಾವಳಿಯ ದಿವಸ ಇರ್ಬೋದು ಅಥವಾ ಬೇರೆ ಬೇರೆ ಚೌತಿಯ ದಿವಸ ಇರ್ಬೋದು, ಪನಿವಾರ ಹಾಕುವುದು, ಬೇರೆ ಬೇರೆ ಸಮಯದಲ್ಲಿ ತಂಬಿಲ ಮಾಡುವುದು, ಇದು ನಮ್ಮ ಒಂದು ಸಂಪ್ರದಾಯದಲ್ಲಿ ಬಂದಿದೆ, ತುಳುನಾಡಿನ ಒಂದು ಸಂಪ್ರದಾಯದಲ್ಲಿ ಬಂದಿದೆ. ನಾವು ಅಳಿಯಕಟ್ಟು ಪದ್ಧತಿಯ ಪ್ರಕಾರ ಅಳಿಯಕಟ್ಟು ಜನರು ಹೇಳ್ತಾ ಇದ್ರೆ ಸ್ವಲ್ಪ ಕೇಳ್ತಾ ಇಲ್ಲ ಅನ್ನುವಂಥದ್ದು. ಎಸ್ ಸರ್, ಸ್ವಲ್ಪ ಜೋರಾಗಿ ಅಳಿಯಕಟ್ಟಿನ ಒಂದು ಪದ್ಧತಿ ಪ್ರಕಾರ ನಾವು ನಮ್ಮ ಕುಟುಂಬದ ಹಿರಿಯನಾಗಿ ನಾನು ಈ ಒಂದು ದೈವಾರಾಧನೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಬಹುಶಃ ಹೆಚ್ಚಾಗಿ ನಾವು ದೈವಾರಾಧನೆಯನ್ನು ಪ್ರತಿ ತಿಂಗಳು ತಂಬಿಗೆ ನೀರಿಡುವಂಥದ್ದು, ತಿಂಗಳಿಗೊಮ್ಮೆ ಸಂಕ್ರಾಂತಿ ದಿವಸ ಪೂಜೆ ಮಾಡುವಂಥದ್ದು, ಹಾಗೆ ವರ್ಷಕ್ಕೆ 3-4 ಸಲ ಮಾಡಿಕೊಂಡು ಬರ್ತೇವೆ ತಂಬಿಲ ಮೊದಲಾದ ಕಾರ್ಯಕ್ರಮಗಳನ್ನು. ಹಾಗೆ ನಾನು ದೇವಸ್ಥಾನದ ಜೀರ್ಣೋದ್ಧಾರ, ಮುದ್ರಾಡಿಯ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿಯೂ ಸಹ ನಾನು ಪ್ರಾಮುಖ್ಯವಾದಂತಹ ಒಂದು ನಿರ್ಣಯಾತ್ಮಕವಾದಂಥ ಒಂದು ಪಾತ್ರದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನಾನು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಏನು ಗ್ರಾಮಾಭಿವೃದ್ಧಿಯ ಯೋಜನೆಯ ಏನು ಮಧ್ಯವರ್ಜನ ಶಿಬಿರದ ಅಧ್ಯಕ್ಷನಾಗಿ, ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷನಾಗಿ, ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನು ಅದರ ಹೆಬ್ರಿ ಬಿಲ್ಲವ ಸಮಾಜದ ಸಂಘದ ಅಧ್ಯಕ್ಷನಾಗಿ, ಗೌರವಾಧ್ಯಕ್ಷನಾಗಿ ಸುಮಾರು 17 ವರ್ಷಗಳ ಕಾಲ ನಾನು ಈಗಲೂ ಸಹ ಅದರ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತೇನೆ. ಹಾಗೆಯೇ ನಮ್ಮ ಕೋಟಿ ಚೆನ್ನಯ್ಯರ ಏನು ವಿಶೇಷವಾಗಿ ಬಲ್ಲಾಡಿ ಗರಡಿಯ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಕೋಟಿ ಚೆನ್ನಯ್ಯರ ಒಂದು ಏನು ಜೀರ್ಣೋದ್ಧಾರದ ವ್ಯವಸ್ಥೆಯನ್ನು ಸುಮಾರು ಕೆಲವಾರು ವರ್ಷಗಳ ಹಿಂದೆ ಮಾಡಿದ್ದಿದೆ. ಹಾಗೆ ಸೂರ್ಯ ಏನು ಕೋಟಿ ಚೆನ್ನಯ್ಯರಿಗೆ ಸೂರ್ಯವನ್ನು ಒಪ್ಪಿಸಿರುವುದು ನನ್ನ ಜೀವಮಾನದ ಒಂದು ಶ್ರೇಷ್ಠ ಒಂದು ದೇವರಿಗೆ ಅರ್ಪಣೆ. ಅದೇ ರೀತಿ ಈ ವಿಷಯದಲ್ಲಿ ಬರುವಾಗ ನಾನು ದೈವಾರಾಧನೆಯಲ್ಲಿ ತುಳುವರ ಒಂದು ವಿಶೇಷವಾದಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ವಿಶೇಷವಾಗಿ ನಾವು ತುಳು ಸಂಸ್ಕೃತಿಯ ಜನ, ಎಂಕಲ ಭಾಷೆ ತುಳು, ಆ ತುಳು ಭಾಷೆದ ಮಾತೃಭಾಷೆಯನ್ನು ಏನು ವಿಶೇಷವಾಗಿ ಗೌರವಿಸುವೆ. ದಯಪಂಡ ಯಾನು ಉನ್ನೆಡ್ದು ಒಂಜಿ 7 ತಿಂಗಳು ಈ ತುಳು ಭಾಷೆದ ಲಿಪಿನ ಉದ್ಘಾಟನೆ ಮಾಡ್ತೇನೆ ಪಣ್ಣೊಂಡೆ ಉದ್ಘಾಟನೆ ಮಾಡ್ತೇನೆ ಅಂಚೆನೆ ತುಳು ಮುದ್ರಾಡಿಡ್ ತುಳು ನಮ ತುಳುವೇರು ಕಲಾ ಸಂಘಟನೆ ಪಂಡ್ಪುರ ಒಂಜಿ ಸಂಘಟನೆ ಉಂಡು. ಆಯ್ಟ್ಲ ನಾಟಕದ ಅಕಲೆಗ್ಲ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆದ ಸುಮಾರು ವಿಶೇಷವಾದ ಒಂಜಿ ಕೊಡುಗೆನ ಕೊರ್ತೆ ಆಂಡ ಇತ್ತೆ ವಿಶೇಷವಾದ ಯಾನ್ ಪಂಪಿಂದಾದ ಪಂಡ ಯಾನ್ ಎಂಕಲ ನೆಚ್ಚಿನ ನಾಯಕೆ ಡಿ.ಕೆ. ಶಿವಕುಮಾರ್ ಇನಿ ಕೋವಿಡ್ ಸಂದರ್ಭಡ್ ಆರು ಒಂಜಿ ಕೆಪಿಸಿಸಿ ಅಧ್ಯಕ್ಷರಾದ ಒಂಜಿ ಎಡ್ಡ ರೀತಿದ ಸುಮಾರು ಕೆಪಿಸಿಸಿ ಅಧ್ಯಕ್ಷರಾದ ಆಯ್ಕೆ ಆಯ್ನ ಸಂದರ್ಭಡೆ ಆ ಕೋವಿಡ್ ಸಂದರ್ಭಡ್ ಬೆಂಗಳೂರು ದಂಚಿನ ಬಸ್ ಸ್ಟ್ಯಾಂಡ್ ಸಾವಿರಾರು ಜನ ವಾರಗಟ್ಲೆ ಪೊಣ್ಯವು ಜೋಕ್ಲು ನರಳೊಂದಿಪ್ಪದ ಅಂಚಿನ ಒಂಜಿ ಸಂದರ್ಭ ಆ ಸಂದರ್ಭ ಅದಾಗ ಆರು 1 ಕೋಟಿ ರೂಪಾಯಿ ಡಿಪಾಸಿಟ್
KSRTC ನಿಗಮ ಡಿಪಾಸಿಟ್ ದೀದು ಅವೇನು ಸರ್ಕಾರದ ಒಂಜಿ ಕಿವಿ ಹಿಂಡಿಲಕ ಸರ್ಕಾರದ ಕಣ್ಣು ದಿಪ್ಪಾಯ ಏನ್ ರಾಜ್ಯಕ್ಕೆ ಪಾತ್ರ ರಾಜ್ಯಕ್ಕೆ ಐದು ಬಕ್ಕ ಅವೇನು ಆಕಲ್ ಮಾತ ಸಾರಿಗೆ ಮಂತ್ರಿ ಬಕ್ಕ ಗ್ರಾಮ ಮಂತ್ರಿ ಸೇರಿದು ಅಕಲ ಊರು ಕಡಬುಣ್ಣ ವ್ಯವಸ್ಥೆ ಮಂತೇಳಿ ಅಂಚೆನೆ ಆರೋಗ್ಯ ಹಸ್ತ ಕಾರ್ಯಕ್ರಮ ಅಂಚೆನೆ ಬೇರೆ ಇನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಮರ್ಪಕವಾದ ಇನ್ನು ಜನಗಳಿಗೆ ಸೇವೆ ಕೊರ್ಪಿನ ಕೆಲಸ ಸರ್ಕಾರದ ಎದುರು ಪ್ರತಿಪಕ್ಷವಾದ ಕಾರ್ಯನಿರ್ವಹಿಸ್ಯಾರ ಈ ಸಂದರ್ಭಡು ಅಂಚಿನ ನಾಯಕ್ಕೆ ಬರ್ನಾಗ ಎಂಕಲ್ನ ತುಳುನಾಡಿಡ್ಲ ಎಂಕುಲು ಇನ್ನೇ ರೀತಿಯ ಕಿಟ್ಟು ಕೊರ್ಪು ನಂಚಿತನ ಆರೋಗ್ಯ ಕಾರ್ಯಕ್ರಮ ಮಲ್ಪು ನಂಚಿತನ ಬೇತೆ ಬೇತೆ ಕಾರ್ಯಕ್ರಮ ನಮ್ಮಲ್ಲ ಮಲ್ದ ಸೇವೆ ಮಲ್ದ ಆ ಒಂದು ಸಂದರ್ಭಡು ಆ ಎಂಕಲಿಗೆ ಎಂಕಲ ನೆಚ್ಚಿನ ನಾಯಕ್ಕೆ ವೀರಪ್ಪ ಮೊಯ್ಲರು ಒಂಜಿ ಪಾತ್ರ ಬಂದ ಇನ್ನು DKCರು ಉಡುಪಿ ಜಿಲ್ಲೆಗೆ ಭೇಟಿ ಕೊರನುಳ್ಳೇರು ಪೋಲೆ ಯಾನ್ ಎಂಕ್ಲು ಪೋನುಳ್ಳ ಎಂಕ್ಲು DKCಗೆ ಪಾತ್ರ ನಿಂಗಳು ಪಂಡೆ ಐಕ್ಯ ಅನ್ಪಂಡೆ ಆರು ಉಡುಪಿ ಜಿಲ್ಲೆಗೆ 3-4 ಸರ್ತಿ ಬರ್ತೇರು ಸರ್ ಎಂಕಲೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ವರಲ ಬೈಜೇರಿ 4-5 ಸರ್ತಿ ಬರ್ನಾಗಲ ಬೈಜೇರಿ ಸರ್ ಒಂಜು ವಿಷಯ ಪಣ್ಣೋಣ 4-5 ಸರ್ತಿ ಬೈದೇರಿ ಬೈ ಉಡುಪಿ ಕಾರ್ಕಳಗ್ ಬೈದಿಜೇರಿ ಅಂಚಣ್ಣ ಒಂಜಿ ಕಾರ್ಕಳಗ್ ವಿಸಿಟ್ ಕೊರ್ರಾಗ ಕೇಳೊಳ್ಳೆ ಐಕ್ ಒಂಜಿ ದಾದಂಡ ಅರೆಗ್ ಮನವಿ ಕೊರ್ಲೆ ಅರೆಗ್ ಒಂಜಿ ಸಿಂಪಲ್ ಆದಾಗ ಯಾನ್ ಅಂದಾಜ್ ಮಂತೆ ಆರೆಗ ಅಂಚಿತ್ರ ಮಲ್ಲ ನಾಯಕಗ ಎಂಕುಲು ಖಾಲಿ ಕೇವಲ ಶಾಲು ಪಂಡ ದಲ ಆಬ್ಜಿ ದಾದಾಣ ಒಂಜಿ ಉಡುಗರ ಕೊರ್ಕ ಪಂಪುನ ಒಂಜಿ ದೃಷ್ಟಿಡ್ ಯಾನ್ ಎಂಕಲ್ನ ಒಂಜಿ ಪರಿಚಯದಾರನ ಜ್ಯುವೆಲ್ಲರಿಗೆ ಹೋದು ದಾದಾಂಡ ಒಂಜಿ ಉಡುಗರ ಕೊರ್ಪು ನಂಚಿತ್ತನ ಶೋಕೇಸ್ಡ್ ದೀಪ ನಂಚಿತ್ತನ ಒಂಜಿ ತುಳುನಾಡಿನ ಸಂಸ್ಕೃತಿನ ಬಿಂಬಿಸುವ ನಂಚಿತ್ತನ ಒಂಜಿ ಐಟಮ್ ಕೊರ್ಲೆ ಪಡಿ ಅನ್ನ ಮನಸ್ಸಿಡ್ ಬಹುಶಃ ಬೇತೆ ಬೇತೆ ಜನಗಳಿಗೆ ಗದೆ ಒಂದು ಕತ್ತಿ ಮತ್ತೆ ಕೊರ್ಪುನ ನಾನು ರಾಜಕೀಯದ ಒಂದೇಟು ತೂತೆ ಆ ಕ್ಷೇತ್ರ ಆ ನೆಟ್ಟು ಒಂದಲ್ಲ ಕೊರ್ಪೇಡ ಕೊರ್ಲೇನು ಅದಾಗ ಆರು ಪಂಡೇರು ಗದೆ ಮತ್ತೆ ಮಲ್ಪರ ಒಂಜಿ ಸುಮಾರು ದಿನ ಹೋಗ್ಬಿಡು ಬಕ ಐಕ್ ಮಲ್ಲ ಅಮೌಂಟ್ ಆಗ್ಬಿಡು ಅಂದ್ ಐಕೆ ಅನ್ನ ಪಂಡೆ ಅಂಚಣ್ಣ ಎಂಕಿತ್ತ 10 ಗಂಟೆಗೆ ಗೊತ್ತಾಯ್ನು ಮಾರೆ ಮೂಯಲೇರು ಪಂಡೇರು ಎಂಕಲ್ ನಾಯಕೆ ಅದು ನಿಗಲ ಬ್ಲಾಕ್ ಎಂಕ್ಲು ಒಟ್ಟಾದ ಎಂಕ್ಲು ರೆಡ್ ಬ್ಲಾಕ್ ಕಾರ್ಕಳ ಬಕ್ಕ ಹೆಬ್ರಿ ಒಟ್ಟಾದ ಆರೆಗ್ ದಾದಾಣ ಒಂಜಿ ಒಂದು ಕೊರಡು ಅಂಚಡ ಎಂಕ್ಲೆ ಕಮ್ಮಿಡ್ ದಾದಾಣ ಒಂಜಿ ಒಂದು ಕೊರಡು ಅಂಚಡ ಐಕಿ ಬಂಡೇರೆ ಇಂದೇ ಮರ್ರೆ ಎಂಕ್ಲು ಶೋಕೇಸ್ಡ್ ದೀಪನವೇ ಒಂಜಿ ಒಂದು ಕಡ್ಸಲದ ಪ್ರತಿಕೃತಿ ಕೊರ್ಪ ಅವೇನು ಅಂದ್ ಅವೇನು ಇರು ಕೊರಳಿ ಬಂಡೇರು ಅಜ್ಜ ಯಾನ್ ಶೋಕೇಸ್ ದೀಪ ನಂಚಿತನ ಒಂಜಿ ಐತ ಕಡ್ಸಲದ ಪ್ರತಿಕೃತಿ ಅವೇನು ಕೊರಳಿ ಅನ್ಪಂಡೇರೆ ಐಕ್ ಎಂಕ್ ಗೊತ್ತಿಜಿ ಆ ಮುಂದೆನ ಯಾನ್ ಕೇಂಡೆ ಮುಂದೆನ ಬೇತಗಳು ಮಸ್ತ್ ಜನ ಕೊಂಡಪೇರು ಐಕದಲ್ಲ ಉಂದಿಜಿ ಅವು ದೇವನ ಸ್ಥಾನಗ ಈತ ಎಂಕ್ ಯಾನು ಮುಂದೆಕ್ ಪ್ರತಿಕ್ರಿಯೆ ಕೊರ್ಪುಂದಾದ ಬಂಡ ದೇವಸ್ಥಾನದ ಕಡ್ಸಲ ಪಂಡ್ಪುರ ಒಂಜಿ ಪಾತೆರ ಬತ್ತನತೆ ಆಯ್ತು ದೇವಸ್ಥಾನದ ಕಡ್ಸಲದ ಕ್ರಮ ಎಂಚ ಪಂಡ ಅವು ಅವೇನು ಎಂಕ್ಲು ಒಲ್ತು ಕೊಣಪ್ಪ ಅಲ್ತು ಆ ದೇವರಿಗೆ ಒಪ್ಪಿಸೋಡನ್ನು ದುಂಬು ಆಚಾರ ಮಲ್ತಿನ ಶಿಲ್ಪಿಲು ಪೂಜೆ ಮಲ್ತದು ಐಕ್ ಬೊಳ್ದುಕೊಂಡು ಹಾಸದು ಪಾಡ್ದು ಬುಡ್ದು ಕೊರ್ಪೇರು ಅವೇನು 19 ಶುದ್ಧಾಚಾರ ದೀದ್ ಐಡ್ ಬಕ್ಕ ಎಂಕ್ಲು ದೇವರಿಗೆ ಅಂಚೆನೆ ಬಟ್ಟಲು ಅವೇನು ಒಪ್ಪಿಸವನಾಗ ದೈವಸ್ಥಾನಕ್ಕೆ ಒಪ್ಪಿಸವನಾಗ ಅವೇ ರೀತಿ ಕೂಡ ಶುದ್ಧ ಮಲ್ತದು ದೈವಸ್ಥಾನದ ಉಳ ದೀಪೇರು ಒಪ್ಪಿಸವೇರು ದೈವ ಆ ಒಪ್ಪಿಸವನ ಸಂದರ್ಭಡ್ ಒಪ್ಪಿಸ ಆಯ್ಬಕ್ಕ ಅವು ಕಟ್ಸಲ್ಲ ನಿಜವಾದ ರಿಯಲಿ ಕಟ್ಸಲ್ಲ ಎಂಕ್ ಗೊತ್ತಿದ್ರು ಯಾನು ಮುಂದೆಟ್ಟು 12 ವರ್ಷ ಇಂಚಿ ಎನ್ನ ಮಾಮನಗಳು ಭೂತದ ಪೂಜೆ ಮಲ್ಪನ ಪೂಜಾ ಕ್ರಮ ಮಲ್ಪನ ಬುಡಿಬಕ್ಕ ಯಾನು ಸುಮಾರು 40 ವರ್ಷ ಯಾನು ಈ ಪೂಜಾ ಇಂಚಿನ ಮುಂದೇನು ಮಲ್ತೊಂಬ ಇತ್ತೀಚೆಗೆ ಸುಮಾರು ಇತ್ತೀಚೆ ಪಂಡ ಒಂಜಿ 2 ತಿಂಗಳು ಪಿರ ಎಂಕ್ಲು ಭೂತಸ್ಥಾನಡ್ ಬಹುಶಃ ಹೊಸತಾದ ನಮ್ಮಿನ ಚಿತ್ತನ ಒಂಜಿ ಇರೆಗ್ ದಾಖಲೆನ ಕೊರ್ಪೆ ಮುಂದು ಯಾನ್
ಯಾನು ತುಳು ಸಂಸ್ಕೃತಿದ ಈ ಮಣ್ಣದ ಮಗೆ ಯಾನು ಬೇತೆ ಬೇತೆ ರಾಜಕೀಯದ ಹೆಚ್ಚಿ ದಿನನಿತ್ಯ ಯಾನು ಇಲ್ಲಡ್ ಬೋಡಂಡ ಪ್ರತಿದಿನ ನಿಗಲು ಚಕ್ ಮಲ್ಪೊಳಿ ಪ್ರತಿದಿನ ಮುದ್ರಾಡಿದಗಲಡಿ ಕೇಳೊಳಿ ಪ್ರತಿದಿನ ಯಾನು ಇಲ್ಲಡ್ ಪಿದಾಯಿ ಬೋಡಣ್ಣ ಮೀದು ಎನ್ನ ದೇವರಿಗೆ ಕೈ ಮುಗಿದು ದೈವ ದೇವರ ಸರಿ ಸರ್ ಈರ್ ನಮ್ಮನ ದೈವ ಸರ್ ಈರ್ ನಮ್ಮನ ದೈವ ಓ ಸರ್ ಈರ್ ನಮ್ಮನ ದೈವ ಏರು ಯಾನ್ ಎಂಕಲ ಇಲ್ಲಡು ದಾದ ಬಂಡ ಪಂಜುರ್ಲಿ ವರ್ತ ಪಂಜುರ್ಲಿಗೆ ನಮ್ಮೊಂದು ಇಲ್ಲದ ಉಳಾಯಿ ಪಟ್ಟದ ದೈವ ಪಂಜುರ್ಲಿ ಅಂಚೆನೆ ಎಂಕ್ಲು ಪ್ರತಿ ವರ್ಷ ಅಣ್ಣಪ್ಪ ಪಂಜುರ್ಲಿಗೆಲ್ಲ ಪರಕೆ ಪಾಡು ಧರ್ಮಸ್ಥಳಗ ಎಂಕ್ಲು ಕಾಣಿಕೆ ದೆತ್ತದಿದ್ದು ಅಣ್ಣಪ್ಪ ಪಂಜುರ್ಲಿಗೆಲ್ಲ ಪರಕೆ ಪಾಡು ಒಂದು ಎಂಕ್ಲು ಎಂಕಲ ದಿನ ಓಕೆ ಸರ್ ಸರಿ ಓಕೆ ಪಂಜುರ್ಲಿ ದೈವ ನೀರ್ ನಂಬೋರ್ ಏತ್ ವರ್ಷದಿಂದ ನಮ್ಮ ಮುಂದೆ ಬರ್ತಾರೆ ಬಂಡರ ಯಾನಕ್ಕೆ ಪಲ್ಲೆ ಸರ್ ಏತ್ ವರ್ಷದಿಂದ ಪಂಜಿ ಬತ್ತೆ ಎಸ್ ಪಾತೆ ಪಲ್ಲೆ ಪಂಜುರ್ಲಿ ದೈವದ ನಮ್ಮೊಂದು ಬರ್ರ ಪಂಡ ಎಂಕಲ ಅಮ್ಮನ ಅಮ್ಮ ಐಕೆ ಇದಕ್ಕೆ ಚರಿತೆ ಬಿಡುತ್ತೆ ಭಾವನಾತ್ಮಕ ವಿಚಾರ ಎಂಚಿನ ಗೊತ್ತಿಲ್ಲ ಎಂಕಲ್ನ ಅಮ್ಮನ ಅಮ್ಮ ಅಗಲಿಗೆ ಆಣಿಜೋಕುಲನ್ನು ಸಂತಾನ ಎತ್ತಿಜಿ ಅದಾಗ ಅಗಲು ಆರ ಅಜ್ಜಿ ಪಂಜುರ್ಲಿದ ಪಾಪೆನು ಒಪ್ಪಿಸ ಇರಿಗೆ ಐದು ದುಮ್ಮಲ ಎಂಕಲ ದೈವಸ್ಥಾನ ಇತ್ತನು ಪಂಜುರ್ಲಿದ ಪಾಪೆ ಮತ ಪಾಪೆ ಮಂಡ ಆಯ್ತಾ ಅಂದ್ ಅವು ಇತ್ತಿಜಿ ಅವು ಒಪ್ಪಿಸ ಇರಿಗೆ ಐದು ಪಕ್ಕ ನಿರಂತರವಾದ ಎಂಕಲ ಮುಂದೆಟ್ಟು ಆಣ ಸಂತಾನ ಅಂಡ್ ಅಂಚೆನೆ ಸರಿ 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 ಒಂಜಿ ವಿಚಾರ ಸರಿ ಈರ್ ದೈವದ ಚಾಕ್ರಿ ಮಲ್ಪರ ದೈವದ ಆರಾಧನೆ ಮಲ್ಪರ ಶುರು ಅದು ಏತ್ ಟೈಮ್ ಮಾಡಿ ಯಾನ್ ಸುಮಾರು 40 ವರ್ಷ ಎಸ್ ಒಂದು ಎಂಕ್ ಉತ್ತರ ಬಿಡ್ತೀನಿ ಸರ್ 40 ವರ್ಷದಿಂದ ಈರ ಆರಾಧನೆ ಮಲ್ತೊಂದುಲ್ಲರ ಪಂಜುರ್ಲಿ ದೈವಗ ಶ್ರದ್ಧಾ ಭಕ್ತಿಡ್ ಆರಾಧನೆ ಮಲ್ತೊಂದುಲ್ಲರ ಪಂಪಂಚನ ಪಾತ್ರನ ಮಂಜುನಾಥ್ ಪೂಜಾರ್ಲು ಪಂಡೆ ಯಾನ ವಿಚಾರ ದಾಯಿ ಕೇಂಡ ಬಂದಾಗ ಯಾನ್ ಸೋಷಿಯಲ್ ಮೀಡಿಯಾ ತಗೊಂದುಲ್ಲ ಕಮೆಂಟ್ಸ್ ಬರೋದುಂಡು ಮಸ್ತ್ ಜನ ಕೇನೊಂದುಲ್ಲೇರ ನಮ್ಮ ಕುಡ್ಲದ ಸೆಟ್ಟಿಂಗ್ ಆ ಪನ್ಪುನಂಚಿನ ಒಂಜಿ ಪಾತ್ರಕ್ಕೆ ಏನೊಂದುಲೆ ಈ ಪನ್ಪುನಂಚಿನ ನಮ್ಮ ಕುಡ್ಲದ ಸೆಟ್ಟಿಂಗ್ ಆ ಪನ್ಪುನಂಚಿನ ನೇರವಾದ ಈ ಪಾತ್ರನ ಕೇನೋಡು ದೈವನಗ 40 ವರ್ಷದಿಂದ ಆರಾಧನೆ ಮತ್ತೊಂದುಲ್ಲೇರ ಪನೊಂದುಲ್ಲೇರ ಪಂಜುರ್ಲಿ ದೈವ ನಂಬುದೇ ಪನೊಂದುಲ್ಲೇರ ದೈವ ದೇವರನ ಮಿತ್ತು ನಂಬಿಕೆ ಒಪ್ಪುನಕಲು ಏರ್ಲ ಇಂಚಿನ ಕಮೆಂಟ್ ಪಾಡುಚಾರ ಸೆಟ್ಟಿಂಗ್ ಮನ್ಪುನಂಚಿನ ಒವೇ ಅವಶ್ಯಕತೆ ಅತ್ರ ಅಂಚಿನ ವಿಚಾರ ಈ ತುಳುನಾಡದಕ್ಲೆ ದೈವ ದೇವರ ನಂಬುನಕ್ಲೆಗೆ ಬುಡ್ದು ಪೋತುಜಿ ಅಂಡ ಈ ವಿಚಾರ ದಾಯಿಗೆ ಬತ್ತುಂಡು ಅಂಡ ಅವ್ರ ದಾಯಿಗೆ ಕೊರಿಯರ್ ಪನ್ನಾಗ ಅರ್ನ ವಿಚಾರದ ಬಗ್ಗೆ ನಮ್ಮ ಮಲ್ಲ ಮಟ್ಟಿಡು ಅಪಚಾರ ಮಂತದುಲ್ಲ ಅತಡ ಅಪಪ್ರಚಾರ ಮಂತದುಲ್ಲ ಅತಡ ಆಕ್ರೋಶ ಮಂತದುಲ್ಲ ಸರಿ ಒಪ್ಪುನಂಚಿನ ವಿಚಾರ ನಮ್ಮನಂಚಿನ ದೈವ ದೇವೇರು ನಮಕ ಉಪ್ಪುನ ಶ್ರದ್ಧಾ ಭಕ್ತಿ ಗೊತ್ತಾಂಡೆ ನಮ್ಮ ಕೋಪ ಬರ್ಪುಂಡು ಸರಿ ಅಂಡ ಅರ್ನ ವಿಚಾರದಾರದಾದೊಂಡು ಅವೇನಕ್ಕೆ ಏನಂಚಿನ ತಾಳ್ಮೆ ಪ್ರತಿಯೊರಿಯ ತುಳುವಾಗಬಹುದು ಪ್ರತಿ ಒರಿಯಾಗಬಹುದು ದಾಯಿಗೆ ಕೊರಿಯರ್ ದಾದ ವಿಚಾರ ಅವೇನೇನು ಕೇಂದ್ರ ಟ್ರೈ ಮಾಡ್ತಂದುಲ್ಲ ಆರವೇನು ಭಾವನಾತ್ಮಕವಾದ ಪನ್ನೊಂದುಲ್ಲೇ ಅರ್ನ ಕುಟುಂಬದ ಸಂಬಂಧ ಇಂಚಿನ ಉಂಡು ಆ ದೈವಲಿನ ಅಕಲ ಬಾಂಧವ್ಯದಾದೊಂಡು ದೈವಲು ಪಂಡ ಆ ಬಾಂಧವ್ಯ ತುಳುನಾಡದಕ್ಕಲು ಅವಸರ ಮಲ್ಪಡ್ಸಿ ದಯ ಮಲ್ತ ತೂಂದುಲ್ಲ ಕಮೆಂಟ್ಸ್ ಹಿರಿಯ ಕುಲುಲೇರು ಅತಕ್ಕಲು ನೀನು ನಂಬುದಿನ ಒಂದು ಆಚಾರ ವಿಚಾರ ಉಂಡು ಪಾತೆರ್ಗ ಕೆಲವು ವಿಚಾರ ಉಂಡು ಪಾತೆರ್ಗ ಏರ್ಲ ಇಜ್ಜಿ ಪಂಜೇರ್ ಪಾತೆರ್ಗ ಒಂಚೂರು ತಾಳ್ಮೆ ಉಪ್ಪಾಡ ಮಾತಾಡಲ್ಲ ಎಸ್ ದಯ ಮಲ್ತದ್ದು ಎಸ್ ಸರ್ ಕೆ ಪೇಜ್ ಅವರ ಸರ್ ನೇರವಾದ ನೆಕ್ಸ್ಟ್ ಯಾನ್ ಇರೆಗೆ ಪೋಂದುಲ್ಲ ದಯಪಡ ಒಂದು ನಂಬಿಕೆ ಧಾರ್ಮಿಕತೆ ಆಚಾರ ವಿಚಾರದ ಬಗ್ಗೆ ಬರೋದುಂಡು ಸೊ ನೇರವಾದ ಆರ್ ಪಂಡೇರ್ ಪೂಜಾರ್ಲು ಪನ್ಲಕ ಆರ್ ಫಸ್ಟ್ ಶಾಲ್ ಪಾಡಿಂಡ ಆ ಒಂದು ತುಳುನಾಡದ ಸಂಸ್ಕೃತಿನ ಬಿಂಬಿಸವನಂಚಿನ ವಿಚಾರ ಬೋಡು ಐಕ್ ಬೋಡದು ಗದೆ ಬನ್ನಾಗ ಅವು ಜಾಸ್ತಿ ಕಾಸು ಹಾಪುಂಡು ಸೊ ಕಷ್ಟ ಹಾಪುಂಡು ಐಕ್ ಬೋಡಾದ್ ಆರ್ ಕಟ್ಸಳೆನು ಕೊಡ್ತೇರು ಪಂದ್ ಸೊ ಆರ್ ಪನ್ಲಕನೆ ದೈವದ ಕಳೆ ಇಜ್ಜಿ ಅಪ್ಪಗ ಸಾನಾಗ ಪೋದು ಪೂಜೆ ಮಂತಿ ಬೊಕ್ಕ ಬೊಕ್ಕ ದೈವದ ಕಳೆ ಬರ್ಪುಂಡು ಪನ್ಪಂಚಿನ ಒಂಜಿ ನಂಬಿಕೆ ಯಾರನ್ನ ಪೇಜ ಅವರ್ಲು ದಾದ ಪನ್ಪಡ್ ಸರ್ ನಿತಿನ್ ರೇ ಅದು ಬಂಡ ಬಾರಿ ಸೂಕ್ಷ್ಮమైన ವಿಚಾರ ಒಂದು ದಯಗೀತ ಜಿದ್ದು ಬತ್ತನಂದ್ ಬಂಡ ಒಂಜಿ ಮರ್ಗಿಲ್ದ ರಾಜಕೀಯ ಅದು ಪೊಲಿ ಎನ್ವೇನು ಒಂಚಿ ರಡ್ನೆತ್ತಾದ ಧಾರ್ಮಿಕ ಚಿಂತನೆ ಬೋಡ್ತಿನ ತುಂಡು ಮಂಜುನಾಥ ಪೂಜಾರ್ಲು ಒಂಜಿ ಪಾತೆರ ಬಂಡೇರು ಯಾನ್ ಎಕ್ಕಡೆ ಹಿಡಿದು ಕೇನುಂದಲ್ಲೇ ಬಾರಿ ಸ್ಪಷ್ಟ ಆರ ಭಾವನಾತ್ಮಕವಾದ ಚಿಂತನ ವಿಚಾರಗಳು ಬಾರಿ ಸ್ಪಷ್ಟ ಒಂಚಿ ರಡ್ನೆತ್ತಾದ ಆದಂದು ಕೇಂಡ ಅರೆ ಒಂಜಿ ಅಂಗಡಿಗೆ ಪೋದು ಯಾನ್ ಒಂಜಿ ಅರೆ ಮಲ್ಲ ಸೊತ್ತು ಕನ್ನಡೊಂದು ಕನೇರಪಾಯ ಆರಪ್ಪಾಗ ಇಂಚಿನ ಗೆತ್ತೊಂಡ ಪನವು ಜಾಸ್ತಿ ಹಾಕೊಂಡು ಈ ಇಂದೇನೆ ಗೆತ್ತೊಂಡವಂತ ಕಾಸು ಕಡಿಮೆ ಹಾಕೊಂಡು ಬಂದು ಆರ್ನ ಒಂಜಿ ಚಿಂತನೆ ಖರ್ಚಲ್ಲ ಕನದೇರ ಖರ್ಚಲ್ಲ ಕನತ್ತು ಕೊಡ್ತೇರು ಅಂಡೆ ಎನ್ನ ಪ್ರಶ್ನೆದಾದಂದು ಕೇಂಡ ಎನ್ನ ಇಲ್ಲಡೊಂಜಿ ಮಂಚ ಉಂಟು ದೈವದ ಮಂಚ ಉಂಟು ಆ ಮಂಚ ಉಡಿ ಯಾನೊಂಜಿ ಖರ್ಚಲ್ಲ ದೀತೆ
ಎನ್ನ ಒಂಜಿ ಎಲ್ಲೆ ಉದಾಹರಣೆ ಅಂಡೆ ಅವೇ ಟೈಮ್ ಯಾನ್ ಬೆತೆ ಬೇತೆ ಕಡೆಗೆ ಯಾನ್ ಮಸ್ತ್ ಕಡೆಗೆ ಕಾರ್ಯಕ್ರಮ ಪೋಪಿನೇ ಎಂಕ್ ಅವಲಂಜಿ ಕರ್ಸಾಲೆ ಕೊಡ್ತೇನೆ ಯಾನ್ ಅವೇನು ಗಣತ ಶೋಕೇಸ್ ಹಿಡ್ದಿತ್ತೇನೆ ಎನ್ನ ಮಂಚವಡು ಇಲ್ಲದ ಉಲಾಡ್ದ ಮಂಚ ಉಂಟು ಐಟು ಎನ್ನ ಮಂಚ ಕರ್ಸಲೆ ಉಂಟು ಯಾನ್ ಒಲ ಒಂಜಿ ಕಾರ್ಯಕ್ರಮ ಪೋತಿನವಲು ಎಂಕೊಂಜಿ ಕರ್ಸಲೆ ಕೊಡ್ತೇನೆ ಆ ಕರ್ಸಲೆನ ಕಾಣತ್ತದ ಯಾನು ಎನ್ನ ಶೋಕೇಸ್ ಹಿಡ್ದಿತ್ತೇನೆ ಎನ್ನ ನನ್ನ ದುಮ್ಮದ ಜನರೇಷನ್ ಅತನ ಎನ್ನ ಜೋಕು ಎನ್ನ ಪುಲ್ಯಲ್ಲು ಅಕ್ಲೆ ಜಿಜ್ಞಾಸೆ ಬರ್ಪುಣ ಆಯ್ತು ಪ್ರಶ್ನೆ ಒಂಚಿ ಅಪಗಂಡ ಆಕು ದಾದ ಪನ್ಪೇರನ್ ಬಂಡ ಅಪ್ಪಡು ಉಲಾಯಿತಿನ ಕರ್ಸಲೆಗ್ಲ ಈ ಕರ್ಸಲೆಗ್ಲ ದಾದ ಎತ್ತುವಾಸಿ ಅವು ನಮ್ಮ ಭಾರಿ ಚಿಂತನೆ ಮಲ್ಪೋಡು ನಮ್ಮ ಮನಸ್ಸು ಮಲ್ಲ ಉಂಟು ನಂಗೆ ಮನಸ್ಸು ಮಲ್ಲ ಉಂಟು ಬಡಕಾಯಿ ಬಾರ್ಕೂರುಡ್ದು ತೆನ್ಕಾಯಿ ನೀಲೇಶ್ವರ ಮುಟ್ಟ ಮುಡಾಯಿ ಗಟ್ಟದ ಬರಿ ಹಿಡ್ದು ಪಡ್ಡಾಯಿ ಕಡಲ ಬರಿ ಮುಟ್ಟಪ್ಪನ ಚಿತ್ರ ಈ ವಿಸ್ತಾರವಾದ ಚಿತ್ರ ನಾಡಿಡು ಅವೇತೋ ದೈವ ದೇವರನ್ನ ನಮ್ಮೊಂದು ಬೇಯ್ದ ಇಂದೇ ಒಂಜಿ ಎಲ್ಲೇ ಉದಾಹರಣೆ ಪನ್ಪೆಸರ್ ಕೊಡೊಂಜಿ ಒಂಜಿ ದೈವದ ಕಲಟ್ಟು ಎಲ್ಲೇ ಒಂಜಿ ತಿರಿ ತಾರದ ತಿರಿ ನೆಲಟ್ಟು ಒಂಜಿ ಬೂರ್ದುತ್ತುಂಡ ನಮ್ಮ ಮಿನ್ನಿ ತೊರ್ತ ಪಂದಾಂಡ ಅವಿನ ದೊಂಕೆ ಪಂದಾಂಡ ಅವಿನ ಪುಡರ್ದು ನಮ್ಮ ಬರಿಕೆ ಪಾಡುವ ಅಂದ್ರೆ ದಾಯ ಬರಿಕೆ ಪಾಡು ಅಂತ ಪಂಡ ಯಾನ್ ಮಲ್ದಿನ ತಪ್ಪನ್ ಕೂಡ ಅವ್ರಿಗೆ ಮಲ್ಪನ ಬರ್ಚಿ ಈರು ಮಲ್ಪನ ಬರ್ಚಿ ಮಾಡುದು ಒಂದು ನಮ್ಮ ಧಾರ್ಮಿಕ ಚಿಂತನೆ ಒಂದು ಧಾರ್ಮಿಕ ಚಿಂತನೆ ಇನಿ ಯಾನು ಮಂಜುನಾಥ ಪೂಜಾರ್ಲು ಕೊರ್ತಿನಕ್ಕೆ ಎನ್ನ ಒವೇ ಒಂಜಿ ಎನ್ನ ರಾಜಕೀಯ ಪ್ರೇರಿತವನ್ನ ಎನ್ನ ಶಬ್ದಲು ಇಜ್ಜೇನಡ ಖಂಡಿತ ಇಜ್ಜೇನಡ ಎಂಕು ಉಪ್ಪುನ ದಾದ ಅಂದಕೇಂಡ ಯಾನು ಅವಳು ಮಂಚ ಹುಡುಕ್ತಿನ ಕರ್ಸಲೆಗಿಲ್ಲ ಈ ಎನ್ನ ಶೋಕೇಸ್ ಹುಡುಕ್ತಿನ ಕರ್ಸಲೆಗಿಲ್ಲ ಎನ್ನ ಜೋಕುಲು ಒಂಜೋಡೆಲ್ಲ ಕೇಂಡಿರಂದ ಎನ್ನ ಪುಲ್ಲೆಲ್ಲ ಕೇಂಡಿರಂದ ಎನಕ್ಕೆ ದಾದ ಉತ್ತರ ಕೊರಡು ಅಂದಾತೆ ಅವು ಪ್ರಶ್ನೆ ಜಿಜ್ಞಾಸೆ ಅವು ಜಿಜ್ಞಾಸೆ ಸರ್ ಬರ್ಬೆ ಒಂದು ಕೆ ಪೇಜ್ ಅವರ ಫಸ್ಟ್ ರಿಯಾಕ್ಷನ್ ಎಸ್ ಸರ್ ಫಸ್ಟ್ ರಿಯಾಕ್ಷನ್ ಬಿಪಿನ್ ಚಂದ್ರಪಾಲ್ ಸರ್ ಕಾಂಗ್ರೆಸ್ ವಕ್ತಾರು ಫಸ್ಟ್ ರಿಯಾಕ್ಷನ್ ಸರ್ ನಿಜ ಅವರು ಭಾರಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಂದುಲ್ಲೆ ವಾಸ್ತವ ಅನ್ನಗ ಓಲು ಅವಳು ಬೇರೆ ಪ್ರಶ್ನೆ ಸರಿ ಈ ರಡ್ಡು ಕಡ್ಸಲೆಲ್ಲ ತೋದು ಕನ್ಫ್ಯೂಷನ್ ಅವು ನನ್ನ ಮಿತ್ತದಾಕ್ಲೆ ಅಥವಾ ಅವು ತಲ್ವಾರಂದು ಎನ್ನು ಬೇರೆ ಅಥವಾ ಭೂತದ ಕಡ್ಸಲೆಂದು ಎನ್ನು ಬೇರೆ ಅಂತ ಬನ್ಪಿನ ಭವಿಷ್ಯದ ಬಗ್ಗೆ ನಮ್ಮ ಯೋಚನೆ ಮಲ್ಪರೆ ಸಾಧ್ಯ ಇಚ್ಚಿ ಇನ್ನಾಗ ಭವಿಷ್ಯತ್ ಅಜ್ಜ ಚೇಂಜ್ ಪರಿವರ್ತನೆ ಆವೊಂದು ಎನ್ನ ಪ್ರಶ್ನೆದ ಅದನ್ನಾಗ ಯಾನು ಒಂಜಿ ದೈವಸ್ಥಾನದ ಇಲ್ಲದೆ ದೇಗಿನಾಗ ಎನ್ನ ಇಲ್ಲದ ಸುತ್ತುಮದಲ್ದ ಉಲಾಯೇ ಲೆಕ್ಕೇಶ್ವರಿನ ಗುಂಡ ನಮ್ಮ ಮೇರಡನ್ಕೇನು ಕೆಲವರು ಬಂದ್ಪೇರು ಲೆಕ್ಕೇಶ್ವರಿನ ಗುಂಡ ಇಲ್ಲದ ಉಲ ಇಪ್ಪರ ಬಲ್ಲಿ ಎನ್ನ ಇಲ್ಲಗೆ ತಾಗೊಂದು ನಾಗನ ಬನ ಯಾನು ಈ ನಡುಟ್ಟುಲ್ಲ ಅಜಾದಿಪ್ಪನಾಗ ಈ ಧಾರ್ಮಿಕ ಚಿಂತನೆ ವಾ ಮಟ್ಟೋಗ್ಬೋಡುನಾಗ ಯಾಕಡೆ ಮಂಜುನಾಥ್ ಪೂಜಾರ್ಲು ಬಂದಂಚನೆ ಆ ಸತ್ಯ ಪೇಜಾವರ್ರೆಗಳ ಗೊತ್ತುಂಡು ಪೇಜಾವರ್ರೆಗಳ ಆ ಸತ್ಯ ಗೊತ್ತುಂಡು ಭೂತದ ಕೊರಿನಂಚಿತ್ತಿನ ಕರ್ಸಲೆ ಅವು ಭೂತದ ಕರ್ಸಲೆ ಆಪಿನಿ ಏಪ ಐತ ವಿಧಿವಿಧಾನದ ಮೂಲಕ ಆ ದೈವದ ಮಂಚ ಉಡು ದೀಡು ಅದಾಗ ಅವು ಕಡ್ಸಲೆ ಭೂತದ ಕಡ್ಸಲೆ ಎನ್ನ ಪ್ರಶ್ನೆ ಒಂಜಿ ವೇಳೆ ಮಂಜುನಾಥ್ ಪೂಜಾರರು ಆರ್ನ ಇಲ್ಲದ ಮಂಚ ಉಡುತ್ತಿನ ಭೂತದ ಕಡ್ಸಲೇನು ಕಂತದು DK ಶಿವಕುಮಾರ್ ಕೊರ್ಪುಂಡ ಖಂಡಿತವಲ್ಲ ಯಾನರೆಗೆ ಎನ್ನ ಪಕ್ಷದ ಅಧ್ಯಕ್ಷರಂತೂ ಪೂಜೆ ಯಾನ ಐತ ವಿರೋಧಲ್ಲ ಮೇರು ಕೊಡ್ತೀನಿ ಹೋಗುನಾಗ ಅಂಗಡ್ಡು ಮಾರ್ಯದೀತನ ಚಿತ್ತನ ಒಂಜಿ ಕಡ್ಸಲೆ ಅಂಗಡ್ಡು ಮಾರ್ಯದೀತನ ಚಿತ್ತನ ಕಡ್ಸಲೆ ಒಂಜಿ ಶೋಕೇಸ್ತ ವಸ್ತುವಾದ ನಂಗೆ ತೋಜುಡು ಶೋಕೇಸ್ದ ವಸ್ತುವಾದ ತೋಜುಡು ಆಂಡ ಐತ ಗಣಸ್ತಿಗೆ ಬರ್ಪುಡಿ ಏಪ ಅಂದಾಗ ಅವೇನು ಭೂತ ದೈವಸ್ಥಾನದ ಎದುರಿಡ್ಕಂತದ್ದು ಐತನೇ ಆಯ್ನ ವಿಧಿವಿಧಾನದ ಮೂಲಕ ಪೂಜೆ ಮಲ್ತಿನದಾಗ ಮಾತ್ರ ಆ ಶಕ್ತಿ ಬರ್ಪುಡು ಆ ನೆಲೆಟ್ಟು ಭವಿಷ್ಯತ್ತುಡು ಎಂಚಿನ ಅವು ಪ್ರಶ್ನೆ ಬೇತ ಭವಿಷ್ಯತ್ತುಡು ಯಾನ್ ಯಾಕಡೆ ಬನ್ನೆಂಚ ಭವಿಷ್ಯತ್ತದ ಜನಾಂಗನೇ ಬೇತ ರೀತಿಲುಂಡು ಇನಿ ನಮ್ಮ ದುಮ್ಮದ ಪರಂಪರೆಡಿಜ್ಜ ವಾಸ್ತವ ಇನ್ನಗ ಕರ್ಸಲದ ಸ್ವರೂಪನೇ ಇನಿ ಎಂಚಿನ ಕರ್ಸಲ ಎಂದು ಬಂಪ ಅವು ಕರ್ಸಲದ ಸ್ವರೂಪ ಹತ್ತೀನಿ ದುಮ್ಮುಡ ಅವು ಹತ್ತು ಕರ್ಸಲ ಎತ್ತೀನಿ ದುಮ್ಮದ ಕರ್ಸಲದ ಸ್ವರೂಪನೇ ಬೇತನೇ ಇತ್ತು ಅವು 16 ಅಂಗುಲ 14 ಅಂಗುಲ 12 ಅಂಗುಲ 26 ಅಂಗುಲ ಇಲ್ಲದ ದೈವಲೆಗೆ 5 ಮಿತ್ತದ ಎತ್ತು ಉಂಡು ಅವು ಊರ್ದ ದೈವಲೆಗೆ ಬಡ್ದಿರ್ತೀನಿ 5 ಬೊಕ್ಕ ವಾಸ್ತವವಾದ ವಾಸ್ತುಶಾಸ್ತ್ರದ ಪ್ರಕಾರ ಕರ್ಸಲ ಎಂದು ಅನ್ಪುನ ಡೊಂಕಾದ ಬರ್ರೆಜ್ಜಿ ಅವು ನೇರವ ಬಹುಶಃ ಇದೇ ಗೊತ್ತಿಪ್ಪರಿ ದುಮ್ಮದ ಪರಾತ್ ಎಂಗ್ಲ ಉಂಡು ಎಂಗ್ಲ ಲೆಕ್ಕೇಸರಿಗೆ ಇನಿಕ್ಲ ಅವೇನು ಚೇಂಜ್ ಮಾಡ್ತಾರೆ ಪರಕ್ಕೆ ಕೆಲವರು ಕರ್ಸಲ ಗೊರಿಯರು ಆಂಡಲ ಎಂಗುಲು ಮಂಚವಡು ಪರತ್ ಕರ್ಸಲೇನೆ ದೀತ ಅವು ಎಂಟು ಪೇಜವರ್ರೆ ಅವು ಉದ್ದ ನೆಟ್ಟುಂಡು ಒಯ್ತು ಪಂಚಾಲು ಓಡು ಮಲ್ತು ನಂಚಿತ್ತ ಅವು ಈ ನಮೂನಿದ ಕರ್ಸಲದ ಅಂಚೆನೇ ಇಚ್ಚಿ ಆ ನೆಲೆಟ್ಟು ಖಂಡಿತವಾದಲ ಯಾನ್ ಕರ್ಸಲೆಗೆ ಗೌರವ ಕೊಡ್ಪೆ ಆಯ್ಕೆ ಚ್ಯುತಿ ಬರ್ರೆ ಹೇಗಿನಾಗ ಹಿಂದುತ್ವ ಎಂಕುಲ ಅವೇನು ನಮ್ಮೊಂದು ತುಳು ಅಸ್ಮಿತೆ
ಈ ಪ್ರಾಯಶಃ ಹೆಂಗೆ ಒಂಚೂರು ಡೌಟ್ ಆಗ್ಬಿಡು ತಪ್ಪರ್ಥ ಅಂತ ನೋಡ್ತೇನೆ ನನ್ನ ಮೇಲೆ ಬಿಜೆಪಿದ ವಕ್ತಾರೆ ಇನ್ನಕ್ಕೆ ಈ ಉಂದೇನು ಈ ಕಡೆ ಪನ್ಯಂಚ ಈ ಹಿಂದುತ್ವದ ಆಸ್ಮಿತೆ ಹೆಂಚಿನೊಂಡು ನಮ್ಮನ ಪರಂಪರದ ದೈವತ್ವದ ಆಸ್ಮಿತೆ ಹೆಂಚಿನೊಂಡು ಅವೇನು ಬಹುಶಃ ಎಂಗ್ಲೊಂಜಿ ಕಾರ್ಕಳದ ಒಂಜಿ ವ್ಯವಸ್ಥಿತ ರಾಜಕೀಯ ಪ್ರಾಯೋಜಿತವಾದ ಅವೇನು ರಾಜಕೀಯಗೂ ಮಿನಿ ಕಣಪೆರ ಅಂತ ಪಂಚಿತ್ತಿನ ಒಂಜಿ ಸಂಶಯ ಎಂಕೊಂಡು ಖಂಡಿತವಾಗ್ಲೂ ಅಂಚ ಆವರ ಬಲ್ಲಿ ಅಂತ ಪಡೆದಿಲ್ಲ. ಓಕೆ ಒಂಜಿ ನಡುಟ್ಟು ಒಂಜಿ ಎಲ್ಲಿ ಒಂಜಿ ಪ್ರಶ್ನೆ ಒಂಜಿ ಎಲ್ಲಿ ಉತ್ತರ ಐದು ಬಕ್ಕ ಸಿದ ಸುಮಾರು ಜನ ಭಿನ್ನ ಅದು ನಡುಟ್ಟು ಇರು ಬಕ್ಕಾಗಲ ಕೇಳಿ ಎನ್ನ ಎಂಕಿ ಈ ಜಿಜ್ಞಾಸದೆ ಬತ್ತನಂದು ಕೇಂಡ ಹೆಂಗ್ ಜಿಜ್ಞಾಸೆ ಬತ್ತನಂದು ಕೇಂಡ ಮಂಜುನಾಥ ಪೂಜಾರ್ಲ ಖರ್ಚಲ್ಲ ಕೊಡ್ತೇನೆ ಜಿಜ್ಞಾಸೆ ಬೈದಿಚಿ ಖಂಡಿತ ಬೈದಿಚಿ ದೇಪಂಡ ಒಂಜಿ ಉಡಲು ದಿಂಜಿದು ಕೊರ್ನ ಒಂಜಿ ಕೊಡುಗೆವು ಒಂಜಿ ಮೊಮೆಂಟೋ ಒಂಜಿ ಬಾರಿ ಒಂಜಿ ಬರ್ಲದ ಒಂಜಿ ಮೊಮೆಂಟೋ ಬಂದು ಕೊಡ್ತೇರಂದು ಇಲ್ವಾ ಯಾನ್ ಪಂಪಿ ದಾದಂದು ಕೇಂಡ ಇನಿ ಮಂಜುನಾಥ ಪೂಜಾರ್ಲ ಖರ್ಚಲ್ಲ ಕೊರ್ನಿ ಯಾನ್ ಎಲ್ಲೇ ನನ್ನೊಂಜಿ ರಾಜಕೀಯದ ಮಲ್ಲ ಕಾರ್ಯಕ್ರಮ ಅನ್ನಕ ಯಾನ್ ಬೊಲ್ಗುಡೆ ಪತ್ತುನು ಕುಡುಂಜ ಅನ್ನಕ ಯಾನ್ ಜೀಟಿಗೆ ಪತ್ತುನು ಬೊಕ್ಕೊಂಜಿ ಗಂಟೆ ಕಡೆ ಕನ ಚವಳ ಪತ್ತುನು ಬೊಕ್ಕೊಂಜಿ ಗಂಟೆಗೆ ಮಣಿಗಂಟು ಪತ್ತುನು ಇಂಚ ಪತ್ತೊಂದು ಪೋರ್ಣ ನಮ್ಮ ಧಾರ್ಮಿಕತೆ ಓಲ್ ಪೊದಿಯತ್ತು ಎನ್ನ ಪ್ರಶ್ನೆ ಅಂತ ದೈವದ ಮೊಗಲ ಪುರಾಣ ಕುರುವೇರು ವಾಸ್ತವ ಚಿಂತನೆ ವಾಸ್ತವ ಚಿತ್ರಣ ಅಂಚ ಬರ್ಕೊಂಡು ಎಸ್ ಪಾತ್ರ ಜಿತೇಂದ್ರ ಕುಂದೇಶ್ವರ ಸರ್ ಬಿಫೋರ್ ದಟ್ ಎಸ್ ಬಿಜೆಪಿ ವಕ್ತಾರರು ಫಸ್ಟ್ ರಿಯಾಕ್ಷನ್ ಸುನಿಲ್ ಕುಮಾರ್ ಅವರು ಈಗಾಗಲೇ ಖಂಡನೆಯನ್ನ ಮಾಡಿರುವಂತದ್ದು ಜೊತೆಗೆ ವ್ಯಾಪಕವಾಗಿರುವಂತಹ ಆಕ್ರೋಶ ಬಂದಿರುವಂತದ್ದು ಎಸ್ ಸರ್ ಫಸ್ಟ್ ರಿಯಾಕ್ಷನ್ ರಾಧಾಕೃಷ್ಣ. ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ. ಈಗ ಈ ತುಳುನಾಡಿನಲ್ಲಿ ದೈವಾರಾಧನೆ ಬಹಳ ಪ್ರಾಮುಖ್ಯವಾದಂಥ ಒಂದು ದೈವಿಕ ವಿಚಾರ. ಇಲ್ಲಿ ಮನೆಯಲ್ಲಿ ಮನದಲ್ಲಿ ಎಲ್ಲ ದೈವಾರಾಧನೆಯನ್ನು ಮಾಡುವವರು ಹೆಚ್ಚಿನಾಗಿ ಹಿಂದೂಗಳಲ್ಲಿ. ಈಗ ಪ್ರಶ್ನೆ ಬಂದಿರುವಂಥದ್ದು, ಇವತ್ತು ಕಡಸಲೆಯ ವಿಚಾರ ಇಲ್ಲಿಗೆ ಮುಗೀತದ ಅಥವಾ ನಾಳೆ ಒಂದು ದೈವದ ಮೊಗವನ್ನು ಸಹ ಕೊಡಬಹುದಾ, ಕೊಟ್ಟರು ಕೊಡಬಹುದು, ಆ ರೀತಿಯ ಒಂದು ಚಿಂತನೆ ಬರ್ಬೋದು, ಜನರಲ್ಲಿ ಬಂದಿದೆ, ಬರ್ಬೋದು. ಆದರೆ ಅದು ಸರಿಯಲ್ಲ. ನಾನು ಆ ಬಗ್ಗೆ ಹೆಚ್ಚು ತಿಳಿದವ ಅಲ್ಲ, ಪಂಡಿತ ಅಲ್ಲ, ಪಾಮರ ಅಲ್ಲ, ನಾನೇನು ಬೃಹಸ್ಪತಿಯೂ ಅಲ್ಲ. ಆದರೆ ನಾವು ನಡೆದುಕೊಂಡು ಬಂದಂತ ದಾರಿ ಏನಿದೆ, ಇತಿಹಾಸ ಏನಿದೆ, ಚರಿತ್ರೆ ಏನಿದೆ, ನಮ್ಮ ರೀತಿ ನೀತಿಗಳು, ನಡವಳಿಕೆಗಳು, ಆರಾಧನೆಗಳ ನಮ್ಮ ಭಾವನೆಗಳು, ನಂಬಿಕೆಗಳು ಇದರಲ್ಲಿ ಅಡಕವಾಗಿದೆ. ಅದು ಕೇವಲ ಕಡ್ಸಲೆ ಅಂತ ಹೇಳಿದ್ರೆ ಅದರ ಆಕಾರ ಅದು ಈಗ ಶೋಕೇಸ್ನಲ್ಲಿ ಇದ್ದದ್ದು ಅಂತ ಹೇಳ್ತಾರೆ. ಆದರೆ ಶೋಕೇಸ್ನಲ್ಲಿ ಇದ್ರೂ ಎಲ್ಲಿ ಇದ್ರೂ ಆ ಭಾವನೆ ನಮ್ಮಲ್ಲಿ ಇರ್ತದೆ. ಆ ಭಾವನೆಗಳಿಗೆ ಚ್ಯುತಿ ಆಗಬಾರ್ದು, ನಮ್ಮ ನಂಬಿಕೆಗಳಿಗೆ ಅಪಚಾರ ಆಗಬಾರ್ದು. ಎಲ್ಲ ಆಚಾರ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ನಿಯಮ ಅಂತೇಳಿ ಮಾಡಿಕೊಂಡು ಬಂದಿದ್ದೇವೆ. ಈಗ ನಿಯಮ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಒಂದು ಕಾನೂನು ಇದ್ದಾಗೆ ನಾವು ಮಾಡಿಕೊಂಡದ್ದು ಅಲಿಖಿತವಾದಂತ ಒಂದು ರೀತಿ ನೀತಿಗಳು. ಈಗ ನಿಯಮವನ್ನು ಮಾಡುವವನಿಗೆ ನಿಯಾಮಕ ಅಂತ ಹೇಳುದು. ಸರಿ 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 ಎಸ್, ಇದು ನಿಯಾಮಕರು ಮಾಡಿದಂತ ನಿಯಮ ಅಥವಾ ನಾವೇ ಮಾಡಿದಂತ ನಿಯಮವ, ನಮ್ಮ ಆಚರಣೆಗಳಿಗೆ ನಾವು ಅನುಕೂಲ ಆಗಿ ನಾವೇ ಒಂದು ಚೌಕಟ್ಟನ್ನು ಹಾಕಿರುವಂಥದ್ದು. ನಮಗೆ ನಾವೇ ಲಕ್ಷ್ಮಣ ರೇಖೆಯನ್ನು ಎಳೆದುಕೊಂಡು ಇವತ್ತು ನಾವೇ ರಾವಣನಾಗೆ ಲಕ್ಷ್ಮಣ ರೇಖೆಯನ್ನು ಕತ್ತರಿಸಿದಾಗ ಆಯ್ತು. ನಮಗೆ ನಾವು ಹಾಕಿಕೊಂಡಿರುವಂತಹ ಲಕ್ಷ್ಮಣ ರೇಖೆ ಭೂತಾರಾಧನೆಯಲ್ಲಿ, ದೈವಾರಾಧನೆಯಲ್ಲಿ ನಮ್ಮ ನಂಬಿಕೆ ಏನುಂಟು, ನಮ್ಮ ಭಾವನೆ ಏನುಂಟು, ಇದಕ್ಕೆ ನಾವು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಂಡಿದ್ದೆವು. ಇವತ್ತು ಆ ಲಕ್ಷ್ಮಣ ರೇಖೆಯನ್ನು ದಾಟಿದ್ದಾರೆ ಅನ್ನೋ ಒಂದು ನಮ್ಮ ಚಿಂತನೆ, ಒಂದು ಜಿಜ್ಞಾಸೆ ಬರ್ತದೆ. ಇದು ಮುಂದುವರಿದ್ರೆ ಇದು ಎಲ್ಲಿವರೆಗೆ ಮುಂದುವರಿಬಹುದು, ಸರಿಯೋ ತಪ್ಪೋ, ಕೆಲವರಿಗೆ ಸರಿ ಕಾಣಬಹುದು, ಕೆಲವರಿಗೆ ತಪ್ಪು ಕಾಣಬಹುದು. ಆದ್ರೆ ನಮ್ಗೆ ಮುಖ್ಯವಾಗಿ ಅದರಲ್ಲಿರುವಂತಹ ಭಾವನೆ ಮುಖ್ಯ, ನಮ್ಗೆ ನಂಬಿಕೆ ಮುಖ್ಯ, ನಮ್ಗೆ ಆಚಾರ ವಿಚಾರಗಳನ್ನು ನಾವು ಮುಂದುವರಿಸಿಕೊಂಡು ಇದು ನಮ್ಮ ನಂಬಿಕೆಗಳಿಗೆ ಧಕ್ಕೆಯನ್ನು ಮಾಡಿದೆ ಅನ್ನೋದು ತಾವು ಹೇಳ್ತಾ ಇರುವಂತಹ ವಿಚಾರ ಅಲ್ವಾ ಸರ್? ಖಂಡಿತ ನಂಬಿಕೆಗೆ ಧಕ್ಕೆಯಾಗಿದೆ ಅನ್ನೋದು ತಾವು ಹೇಳ್ತಾ ಇದ್ದಾರೆ. ಎಸ್, ಬಿಜೆಪಿ ವಕ್ತಾರ ಮಾತುಗಳು. ಎಸ್, ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ನಮ್ಮ ಜೊತೆ ಇದ್ದಾರೆ. ಸಂಕ್ಷಿಪ್ತವಾಗಿ ಅವರು ಈ ವಿಚಾರದ ಬಗ್ಗೆ ಬರಹಗಳನ್ನು ಕೂಡ ಬರೆದಿದ್ದಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಚಾರ. ಬಿಫೋರ್ ದಟ್ ಎಸ್ ಆಗಿರುವಂತಹ ವಿಚಾರಧಾರೆಗಳು ನಾಲ್ವರು ಮಾತಾಡಿದ್ದಾರೆ. ಎಸ್, ಕುಂದೇಶ್ವರ್ ಅವರು ಫಸ್ಟ್ ರಿಯಾಕ್ಷನ್. ಮಾತೆರೆಗ್ಲ ಸೊಲ್ಮೇಲು ಭಿನ್ನೆರೆಗ್ ಬಕ ತುಳುನಾಡದ ಮಾತಾ ಜನಕ್ಲೆಗೆನ್ನ ಸೊಲ್ಮೇಲು ನೆಟ್ಟದಾದ ಬಂಡ ಎಂಕ್ ಒಂಜಿ ಯಾನ್ ಪೂರ ಬುಡ್ದು ಒಂಜಿ ಪಿದೇಡ್ ತೂನಾಗ ನೆಟ್ಟಿ ಒಂಜಿ ತಪ್ಪು ಒಂದು ತೋಜುಂಡಾಂಡ
ಒಂಜಿ ಮೋಟಿವೇಶನ್ ಬೋಡು ಓಯೆ ಕ್ರೈಮ್ ಆವಡೊಂದಾಂಡ ಆಯ್ಕೆ ಉದ್ದೇಶ ಬೋಡು ಬೊಕೊಂಜಿ ಅವು ಆ ಮಲ್ತಿನ ಕೃತ್ಯ ಅವು ತಪ್ಪಾದಿಪ್ಪೋಡು ರಡ್ ಅಂಡ್ ಅಪಗ ಮೋಟಿವ್ ಇತ್ತದ ಮಲ್ತಂಡ ಐಕ್ ಪನಿಷ್ಮೆಂಟ್ ಜಾಸ್ತಿ ಗೊತ್ತಿಪ್ಪಂದ್ರೆ ಮನಿ ಮಲ್ತಂಡ ಪನಿಷ್ಮೆಂಟ್ ಕಮ್ಮಿ ಒಂಜಿ ಅವು ತಪ್ಪಾದಿಪ್ಪೋಡು ನೆಟ್ಟಿಂಜಿನ ಬಂಡ ಒಂಜ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಪಂಡ ಎಂಕ್ಲೆ ಗೊತ್ತಿಪ್ಪಂದ್ರೆ ಮಲ್ಪಿನ ಅಂದ ಅಂಡ ಇಂದು ಫ್ಯಾಕ್ಟೇ ವಿಷಯ ನನ್ನೇ ಚರ್ಚೆ ಉಂಡು ಕೊರೋಲಿಯಾ ಬಲ್ಲಿಯಾ ಅವಾಗ್ಲೇನ ನಂಬಿಕೆ ದಾಯಿಗೆ ಪಂಡದಾಂಡ ನಮ್ಮ ಈ ಮೂಲ ಹಿಂದೂ ಸಂಸ್ಕೃತಿ ಪ್ರಕಾರ ಇಡೀ ದೇಶಡು ಎಂಜಿನ ಪಂಡ ಇತ್ತೆ ಇಂಚ ಪಗದು ದುಮ್ಮುದ ಪನ್ಪನತ್ ಇಂಚ ಪದ ಬತ್ತಿನಾಗ ಅತರ ಒಂಜಿ ಎರಡ ದಿಗ್ವಿಜಯಗೆ ಪೋನಾಗ ಅತರ ಒಂಜಿ ಮಲ್ಲಕ್ಕೆ ಎಡ್ಡೆ ಬೇಲೆಗೆ ಪೋನಾಗ ಕತ್ತಿ ಕೊರ್ಪುನ ಒಂಜಿ ಸಂಪ್ರದಾಯ ಪಂಡ ಒಂಜಿ ಒಂದು ಪಂಜಾಬ್ ಜಾಸ್ತಿ ಪೋನಾಗ ಇದ್ದ ಪೋನಾಗ ಕತ್ತಿ ಕೊರ್ಪುನ ಪಟ್ಟದ ಕತ್ತಿ ನಮ್ಮಟ್ಲ ಉಂಡು ಓಲಾಂಡ ಒಂದು ಪೋನಾಗ ಒಂಜಿ ಸಾಂಕೇತಿಕ ಇತ್ತ ಎರಡ ಕಡಪರೆಜ್ಜಿ ದುಷ್ಟಶಕ್ತಿದ ನಾಶಗು ಪಂಡು ಪನ್ಪನ ಒಂಜಿ ಕಡ್ಸಲೆ ಅಥವಾ ಕತ್ತಿನ ಕೊರ್ಪುನ ನಮ್ಮ ಒಂಜಿ ಹಿಂದೂ ಸಂಪ್ರದಾಯ ದುಂಬುಡ್ಲ ಬತ್ತಿನ ರಾಜ್ಯರ್ನ ನೆಟ್ ವಿಷಯ ಅವು ಮಾತಾಡಲ್ಲ ಐಕ್ ಏರ್ನಲ್ಲ ಆಕ್ಷೇಪ ಇಜ್ಜಿ ಆಂಡ ಅವಿತ್ತೆ ರಾಜಕಾರಣಿಲೆಗೆ ಕೊರ್ಪುನು ಎತ್ತು ಸರಿ ಬೊಕ್ಕ ತುಳುನಾಡದ ಕಡ್ಸಲೆದ ರೂಪಾಯಿನೇನು ಕೊರ್ಪುನೇನು ಎತ್ತು ಸರಿ ಪಣ್ಪುನ ಇತ್ತ ಜಿಜ್ಞಾಸ ಇತ್ತ ಇಪ್ಪುನ ಜಿಜ್ಞಾಸ ಆಂಡ ನಮ ನೆಡ್ತು ದುಮ್ಮು ಕೊರ್ದ ಕೆಲವೊಂಜಿ ಕೊರ್ತ ಓ ಗದೆ ಕೊರ್ತ ಏನು ಕೆಲವರ ಕಿರೀಟನೆ ಪಾಡ್ದೇರು ದೇವೇರು ಪಾಡೋ ಮಾತಲ್ಲ ಕೊರ್ತ ಆಂಡ ಅವು ಏನು ನಮ್ಮ ಬಿಜೆಪಿ ದಾಗ್ಲು ಕೊಡ್ತೇರು ಕಾಂಗ್ರೆಸ್ ದಾಗ್ಲ ಕೊಡ್ತೇರು ಅಥವಾ ಬೇತಾಗ್ಲ ಕೊಡ್ತೇರು ಮಾತ ಸಂಘ ಸಂಘಟನೆ ಕೊಡ್ತೇರು ಯಕ್ಷಗಾನದ ಪ್ರತಿ ಕೊಡ್ತೇರು ಯಕ್ಷಗಾನ ಕಲೆ ಸಂಸ್ಕೃತಿ ಬಗ್ಗೆ ಏನೆಲ್ಲ ಆಕ್ಷೇಪ ಇಜ್ಜಿ ಧರ್ಮ ಬಗ್ಗೆ ಸಂಸ್ಕೃತಿ ಬಂದಾಗ ಮಾತ್ರ ಇತ್ತೆ ಆಕ್ಷೇಪ ಬತ್ತೀನಿ ಆಂಡ ದೇವೇರ್ನ ಪ್ರಭಾವಳಿ ಕೊಡ್ತೇರು ಕಿಂಜ ಮಟ್ಟದ ಅವೇನು ಓಲ್ದೀಪೇರು ದೇವೇರ್ನ ಮೂರ್ತಿ ಕೊಡ್ತೇರು ಅವೇನು ಓರ್ದೀಪೇರು ಭಟ್ರು ದೇವಸ್ಥಾನ ಪೋನಾಗ ತೀರ್ಥ ಕೊರ್ನಾಗ ದೇವರನ್ನ ಒಂಜಿ ಭಾವಚಿತ್ ಒಂದು ಆಯ್ತ ಫೋಟೋ ಕೆಲವರ ವಿಗ್ರಹ ಕೊರ್ಪೇರು ಕೃಷ್ಣನ ಅವೇನು ಓಲ್ದೀಪೇರು ಯಾನಾಡ ಓಲ್ದೀಪೆ ಎಂಕ್ಲ ದೇವಸ್ಥಾನ ಕೊರ್ಪ ದೇವೇರ್ನ ಒಂಜಿ ಅಪರ ಪ್ರಸಾದ ಕೊರ್ನಾಗ ಸ್ಮರಣಿಕ ದೇವರ್ನ ಫೋಟೋ ಕೊರ್ಪ ಅವೇನು ಪೋದ್ಯಾನ ಎಂಕ್ಲನ ದೇವರ್ನ ಇಲ್ಲದ ದೇವರ ದೀಪನ ಕೋಣೆಡ್ ದೀಪೆ ವಿಗ್ರಹನಾಂಡ ಎಂಕ್ಲ ಸಂಪುಟದ ನಡು ದೀಪ ಪಂಡ ಐಕ ಆಯ್ನ ಎಂಕ್ಲು ಓ ಮರ್ಯಾದೆ ಕೊರಡು ಓ ಸಂಸ್ಕೃತಿಗೆ ಓ ಧರ್ಮ ಪಂಪನ ಬೆಲೆ ಎಂಕ್ಲೆಗ್ ಪಂಡ ಜನಸಾಮಾನ್ಯರಿಗೆ ಗೊತ್ತುಂಡು ಅಂಚಾದಿಪ್ಪನಾಗ ಎಂಕ್ಲೆಗೆ ಐಟಿ ಎನ್ನಲ್ಲ ದೇವಸ್ಥಾನ ಇಂಚಿತ್ನ ಇದಮುಟ ಆಕ್ಷೇಪ ಬತ್ತಿಜಿ ಅಂಡ ಅವೇನ ದೃಷ್ಟಿ ಪ್ರಕಾರ ಕಡ್ಸಲೆ ಮೇರು ಕೊಡ್ತೇರು ಪಂಡ ಮಲ್ಲ ಆಕ್ಷೇಪ ಇದಮುಟ ಬತ್ತಿಜಿ ಪಂಪನ ದೃಷ್ಟಿ ಕೊಡ್ತಾರೆ ಫ್ಯಾಕ್ಟ್ ಎಲ್ಲ ಈ ಜಾವು ತಪ್ಪು ಪಂಡ್ ಅಂಡ ಇತ್ತೆ ಒಂಜಿ ಸ್ವರ ಬರೋಂದುಂಡು ಕಡ್ಸಲೆ ಕೊಡ ನನ್ನ ಎಲ್ಲ ಗಗ್ಗರ ಕೊರುವಿರ ಅಥವಾ ಮೊಗ ಕೊರುವೇರು ಪಂಡ್ ಯಾನ್ ಪಂಪನ ಸರಿ ಇತ್ತ ಕಡ್ಸಲೆ ಬತ್ತಿಂದ ವಿಚಾರ ಜಾಗೃತಿ ಆಂಡ್ ಆವಡ್ ನೆತ್ತ ಬಗ್ಗೆ ಚರ್ಚೆ ಆವಡ್ ಆಂಡ ಒಂದೆಟ್ಟು ಇಂಚಿನ ಉದ್ದೇಶ ಮೋಟಿವ್ ದಾದ ಮೇರ್ನ ಇತ್ತಿನ ಅರೆ ಕೊಂಚ ಗೌರವ ಕೊರಡು ನಮ್ಮ ಊರು ನಮ್ಮ ನಾಯಕ ಬೈದೇರು ನಮ್ಮ ತುಳುನಾಡದ ಸಂಸ್ಕೃತಿ ಕೊರಡು ಐಟ್ಲ ಅರ್ಜೆಂಟ್ ಕೊರಡು ಗದೆ ಮಲ್ಪರ ದಿನ ಹಾಕೊಂಡು ಕಾಸು ಜಾಸ್ತಿ ಹಾಕೊಂಡು ಮೂರು ತೆಲುತ್ತ ಕಟ್ಸಲೆ ದಿನದ ಕಟ್ಸಲೆ ಭೂತ ದೀಪನ ನೇರ್ ಬಂಡೇರು ಪಂಡ ಯಾಕಡು ದುಮ್ಕೇನ ದಾದ ಜ್ಞಾನ ಕೇಂದಿತ್ತೆ ತೆಲುತ್ತ ಕಟ್ಸಲೆ ಕಮ್ಮಿ ಖರ್ಚು ಹಾಕೊಂಡು ಅವು ಶೋಕೇಸ್ಲ ದೀಪ ಜ್ಯುವೆಲ್ಲರ್ ಮಾಡ್ಯಾರ ಬ್ಯಾರಗ ಬಂಡೇರ ಅತ್ ಮೇರೆಗೆ ಅರ್ಜೆಂಟ್ ಇತ್ತನ ಗೊತ್ತುಜಿ ಅವು ವಿಷಯ ರಟ್ನೆದ ಅವು ಪಂಡ ಮೋಟಿವ್ ಇತ್ತು ಮೇರಡ ಪಂಡ ಉದ್ದೇಶ ಎಡ್ಡೆತ್ತಿನೇ ಬೊಕ್ಕ ಮೇರೆ ಸ್ವತಃ ಪಂಡಿಲಕ ಹೆಂಗ್ ತೆರಿಲಕ ಮಲ್ಲ ದೈವ ಭಕ್ತಿ ಅಂಚಾದಿಪ್ಪನಾಗ ನೆಟ್ ಮೋಟಿವ್ ಲಜ್ಜಿ ಒಂಜಿ ನನ್ನಲ ತಪ್ಪು ಅನ್ಪುನ ಇದಮುಟ ಇದಮಿತ್ತಂ ನಿರ್ಧಾರ ಇಜ್ಜಿ ಆಂಡ ಯಾನ್ ಈ ಸ್ವರ ದಾಯಿಗ್ ಲಕ್ಕೊಡು ಇತ್ತೆ ಲಕ್ಕುನ ಸ್ವರನ ಒಂದು ಮುರಾಣಿ ವಿನಯ್ ಗುರುಜಿ ದಾದ ಬಂಡೇರು ಈಗಲಿನ ಪಂಜುರ್ಲಿ ಮಲ್ಟಿಪಲ್ ಡಿಸಾರ್ಡರ್ ಪರ್ಸನಾಲಿಟಿ ಯಾಕೆಂಡೇರು ಅನ್ಯನ ಹಾಕೆಂಡೇರು ನಿಜ ನಿಜ ಆ ಒಂಜಿ ಪಂಜೂರ್ಲಿಗೆ ಒಂಜಿ ಭೂತಗ ಮುಗುಲು ಎಂಜಿನ ಬಟ್ರಲ್ ಪೋನಾಗ ಈರ್ ವೆಜ್ ಮೊದಲು ಪೋನಾಗ ಕೋರಿ ತಿನ್ಪುಂಡು ಭೂತ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಹಾಕೆಂಡೇರು ಒಂದು ದೈವಗ ಮಲ್ತಿನ ಅಪಮಾನ ನಿಜ 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 ದೈವಗ ಮಲ್ತಿನ ಪಂಡ ಒಂಜಿ ಮನಸ್ಸಿಗೆ ಸರಿ ಇಜ್ಜ ಭೂತಗ ಬಣ್ಣ ನೋಡುನಾಡ ನಾಗಾರಾಧನೆ ಮಲ್ಪುಂಡ ದರ್ಶನ ಭಾರತರಿಗಳ ಬಂಡೇರು ನಿಕ್ಲೆ ಬುದ್ಧಿ ಕಲ್ಪಯ ನಿಕ್ಲೆ ಸರಿ ಇಜ್ಜಿ ಮಂಡೆ ಅವು ಎಂಚಿನ ಅಂಕ್ಲಿನ ಸಂಸ್ಕೃತಿ ಮಿತ್ತ ಆರೋಪ ಮಲ್ತನ ಆರೋಪ ಅವೇನು ಪ್ರಶ್ನೆ ಮಲ್ತೇರಾ ಏರ್ ಪ್ರಶ್ನೆ ಇನಿ ಮಲ್ತೊಂದಲ್ಲ ಇರ್ತ ಏರ್ ಸಂಘ ಪರಿವಾರ ಹತ್ತರ ಬಿಜೆಪಿ ಪನ್ಪುನಗಲು ಪೋದು ನಮಸ್ಕಾರ ಮಲ್ತೇರು ಕಾರ್ ಗಡ್ಡ ಬೂರಿಯರು ಅವೇನು ಪ್ರಶ್ನೆ ಮಲ್ಪಲೆ ನಿಗುಲು ಯಾನು ಕರ್ಸಲ ಕೊರ್ನ ನನ್ನೆಲ್ಲ ಜಿಜ್ಞಾಸೆ ಗೊತ್ತುಜಿ ಪೋದು ಸಂಘ ಪರಿವಾರದಾಗಲು ಕಾರ್ ಬತ್ತೀರನ್ನ ಕಣ್ಣೆದುರುಡೆ ಯಾನ್ ತೂತೆ ಏರ್ನ ಗುರುಜಿನ ಗುರುಜಿಗೆಲ್ಲ ಗೊತ್ತಿಪ್ಪ ಅಂದ್ರೆ ಆಯ್ತ ಮಿತ್ರ ತಪ್ಪ ಅಭಿಪ್ರಾಯ ಕನ್ವಿನ್ಸ್ ಮಲ್ಪೋಡ ನಗ್ಲು ಮುಗ್ಲು ಎಂಕ್ಲೇನ ಇಂಚಿನ ಸಂಸ್ಕೃತಿ ಮಲ್ಟಿಪಲ್ ಡಿಸಾರ್ಡರ್ ಅತ್ ಎಂಕ್ಲು ಏರೇನು ದೈವವನ್ನು ವಾ ರೀತಿ ನಮ್ಮ ಆಯ್ತು ದೇವರು ಬತ್ತುಕೊಲ್ವೇರು
ಎಂಕ್ಲು ಎಂಚಿನ ತಿನ್ಪ ಅವೇ ಕೊರ್ಪ ಬೇಡರ ಕಣ್ಣಪ್ಪೆ ಎಂಚಿನ ಮತ್ತೆ ಮಾಸನ ಕೋರಿಯ ದೇವರ ಪಂಡ ತಿನ್ಪೇರು ಅವು ಎಂಕ್ಲನ ಸಂಸ್ಕೃತಿಯ ಹಿಂದು ಧರ್ಮದ ಅಂಚ ಪಂಡು ಮೇರು ಅವಮಾನ ಏರ ಲೇವಡಿಗೋಸ್ಕರ ಮಿನಿ ಕಡ್ಸಲೆ ಕೊಡ್ದು ಅಥವಾ ಓಲಾಣ ದಕ್ಕದು ಓಲಾಣ ಅವಮಾನ ಮಾಡ್ಬೇಕಂತ ಅವು ತಪ್ಪು ಅಣ್ಣ ನೆಟ್ ಯಾನ್ ಪಂಡ್ಪುಂಡು ನೆಟ್ಟರು ಅಣ್ಣ ಜಿಜ್ಞಾಸ ಇಪ್ಪಡು ಕೊಡ್ರ ಬಲ್ಯ ದಾದನ ಮಾನಸಿಕ ಅಂಚನೆ ಈ ವಿಚಾರ ಮಲ್ಲ ಮಟ್ಟಿಡು ಆಕ್ರೋಶಕ್ಕೆ ಕಾರಣ ಇಂದ ದಾಯಿಗೆ ಪನ್ನಾಗ ಇರ್ ಪಂಡ್ಪುಂಡು ಒಂದು ರಾಜಕೀಯವಾದ ಪೋಂಡು ಪಂಡ್ಪುಂಡು ಅಂಚನ ವಿಚಾರ ಇರ್ ಪಂಡ್ಪುಂಡು ದಾಯಿಗೆ ಪಂಡ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಬತ್ತದ ಧರ್ಮಸ್ಥಳಕ್ಕೆ ಹೋನಾಗ ಅವು ಕಾಂಗ್ರೆಸ್ ದಾಗ್ಲೇನ ಗಲಾಟೆ ನಾನು ಹೆಚ್ಚಿನ ಸರಿ ತುಂಡ ಇಂಚಿತ್ನ ಧಾರ್ಮಿಕ ವಿಷಯಕ್ಕೆ ಬಂದಾಗ ವಿನಯ್ ಗುರುಜಿನ ವಿಚಾರದ ಕಾರಣ ಅಂಚತ್ ನಿಜವಾಯಿನ ಒಂಜಿ ಇತ್ತೆ ದೈವ ಕಟ್ಟುನೆಗಳಿಗೆ ಅವಮಾನ ಮಲ್ತಂಡ ಅವು ಅಗ್ಲೇನ ಪರ್ಸನ್ ಅಗ್ಲೇನ ಒಂದು ಸಮುದಾಯದ ಅವಮಾನ ಇಜ್ಜಿರ ದೈವ ಚಾಕ್ರಿದ ಏರ್ ಬೊಕ್ಕೂರಿ ಬಿಲ್ಲವರಿಗೆ ಮಲ್ತಂಡ ಅವು ಅಗ್ಲೇನ ಸಮುದಾಯಕ್ಕೆ ಅವಮಾನ ಒಂದು ದೈವಗೆ ಅವಮಾನ ಮಲ್ತಂಡ ಅವೆಲ್ಲ ಪಾತ್ರ ನಮ್ಮ ದೈವ ಎಂಕ್ಲೆ ಮಾತ್ರ ಅಗ್ಲೇನ ಸಂಘಟನೆಗಳಿಗೆ ಪಂಡ್ಪುಣ್ಯಾನು ಬೇತ ಏರ್ ತುಳು ಆಸ್ತಿಕೇರು ಅಗ್ಲಕೇನೊಂದು ಇತ್ತೆರಡ ಕೇನಾಡು ಅವು ದಾಲೆ ಜಾಗ್ಲಿಗೆ ಸಂಶಯ ಅವು ಬೊಕ್ಕ ಆಕ್ಷೇಪ ಇಪ್ಪ ಅವು ಕೇನಾಕ್ ಮೊಗುಲು ಪಂಡ್ಪುನ ಅಗ್ಲು ದಾದ ಮಲ್ಪುನು ಅವು ನಿಜವಾದ ತಪ್ಪತ್ತ ಅವು ತಪ್ಪತ್ರ ಉಂದೆಂಚ ಗೌರವ ಹಿಡ್ಕೊಂಡ ತಪ್ಪಾಪುಂಡು ಅವು ಪ್ರಶ್ನೆ ಜಿಜ್ಞಾಸೆ ಅವಳ ಚರ್ಚೆ ಅವಳು ಬೊಕ್ಕ ದೇವೇರ್ನ ಪ್ರಭಾವಳಿ ಕೊರ್ನ ಅವು ಏರ ಒಂಜಿ ಮೂರ ಬಿಜೆಪಿ ದಾರ ಏರ ಪಂಡೇರಿ ಕೊಡೋರು ಪಂಡೇರಿ ಎಂಜಿನ ಭೂತದ ಪ್ರಭಾವಳಿನ ಕೊಡ್ತೀರ ಪಂಡ ಇತ್ತೆ ಒಡೆಮುಟ ಪಂಡ ದೇವೇರ್ನ ಪ್ರಭಾವಳಿಲ್ಲ ಭೂತದ ಪ್ರಭಾವಳಿಲ್ಲ ಒಂಜ ಮಲ್ತನಲ್ಲಿ ಯಾನ ತೂತೆ ಯಾನ್ ದಾಯಕ ಪಂಡ್ಪುಂಡ ಕಲ್ಚರ್ ಬುಡ್ರೆ ಬಲ್ಲಿಂದ ಅವು ಪಾಡ್ರೆ ಒಂದು ತಪ್ಪು ವೈದಿಕ ಸಂಸ್ಕೃತಿ ಒಂದೇನು ಪಾಡೋಡು ಪಾಡ್ನ್ಯ ತಪ್ಪುಂದತ್ತು ನಿಗ್ಲೆ ನಮ್ಮ ತುಳುನಾಡದ ಕಲ್ಚರ್ ಎಂಚಿನ ಒಂಜಿ ಪ್ರಕೃತಿ ಸಹಜವಾಯಿನ ಒಂಜಿ ಕಲ್ಚರ್ ಉಂಡು ಅವೆಲ್ಲ ಹೊರ್ತುಂಡು ಅವನ ಜಿಜ್ಞಾಸೆಗೆ ಬರೋಡು ಬಂದು ಐತೊಟ್ಟು ನಮ್ಮ ಏತ್ ಕತ್ತಿಲೆಗೆ ಬಂಗಾರ ಬುಳ್ಳಿ ಕೊರ್ಪುನ ಮುಂದು ನಕ್ಲೆಗೆ ಅಣಿಪುರ ಬುಳ್ಳಿಡ್ ಕಟ್ಟುನಲ್ಲ ಅವಳ ಜಿಜ್ಞಾಸೆಗೆ ಬರೋಡು ಒಂದು ಒಂದು ಕುಂದೇಶ್ವರನ ಪಾತ್ರ. ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಕಮೆಂಟ್ಸ್ಗಳು ಬರ್ತಾ ಇದೆ. ಈ ಮಾತುಕತೆ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಅನೇಕ ಕಮೆಂಟ್ಸ್ಗಳು ಹಾಕಿರುವಂತದ್ದು. ಈ ಹಿಂದೆಯೂ ಕೂಡ ಯಡಿಯೂರಪ್ಪನವರಿಗೆ ಕೂಡ ಇದೇ ರೀತಿ ಅಣಿಯನ್ನ ಕೊಡಲಾಗಿತ್ತು, ಸ್ಮರಣಿಕೆಯನ್ನು ಕೊಡಲಾಗಿತ್ತು, ಡಾಕ್ಟರ್ ಸುಧಾಕರ್ ಅವರಿಗೆ ಕೂಡ ಕೊಡಲಾಗಿತ್ತು, ಪ್ರಭಾವಳಿಯನ್ನು ಕೊಡಲಾಗಿತ್ತು. ಇಂತಹ ಅನೇಕ ಕಮೆಂಟ್ಸ್ಗಳು ಬರ್ತಾ ಇದೆ. ಕುಂದೇಶ್ವರ ಕೂಡ ಹೇಳಿರುವಂತದ್ದು ಇದೇ ಒಂದು ವಿಚಾರ. ಎಸ್ ಸರ್, ಈ ಒಂದು ವಿಚಾರದ ಬಗ್ಗೆ ಕೂಡ ನಾವು ಮಾತನಾಡಬೇಕು. ಸಂಕ್ಷಿಪ್ತವಾಗಿ ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ವಿಚಾರ ಆಗ್ತಾ ಇದೆ, ಯಾವುದು ಪರ ವಿರೋಧವಾಗಿ ಚರ್ಚೆ ಆಗ್ತಾ ಇದೆ, ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ನೇರವಾಗಿ ಆ ದೃಶ್ಯಾವಳಿಗಳನ್ನ ದಯಮಾಡಿ ಪ್ಲೇ ಮಾಡಿ ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತಾ ಇದ್ದೇನೆ. ಎಸ್ ಇದು ಈಗ ಆಗಿರುವಂತಹ ಚರ್ಚೆ. ಎಸ್ ರಾಧಾಕೃಷ್ಣ ಅವರೇ, ಬಹುಶಃ ರಾಧಾಕೃಷ್ಣ ಅವರೇ, ಎಸ್ ಬಿಜೆಪಿ ವಕ್ತಾರರು ಬಹುಶಃ ಇದನ್ನ ಹೇಳಬಹುದಾ, ಏನೋ ಇದು ಏನ್ ಕತೆ ಅನ್ನುವಂಥದ್ದು? ನೋಡಿ, ಈ ವೀರಶೈವದಲ್ಲಿ ವೀರಗಾಸೆ ಅಂತೇಳಿ ಒಂದು ಇದೆ. ಓಕೆ, ಆ ವೀರಗಾಸೆಗೆ ಇಂಥದನ್ನು ಕೊಡ್ತಾರೆ. ಮತ್ತೆ ಪಂಜಾಬ್ನಲ್ಲಿರುವಾಗ ಒಂದು ಕತ್ತಿ ಕೊಡುವಂಥದ್ದು ಇದೆ. ಪ್ರತಿಕೃತಿ ದೇವರದ್ದು ಅಥವಾ ದೇವರ ಮೂರ್ತಿ ಆಗಲಿ, ಪ್ರಭಾವಳಿ ಆಗಲಿ, ಗದೆ ಆಗಲಿ, ಅದೆಲ್ಲವನ್ನು ಕೊಡುವ ಪದ್ಧತಿ ಹಿಂದಿನಿಂದಲೂ ಇದೆ. ಅದು ಚರ್ಚೆಗೆ ಯಾವತ್ತೂ ಬರಲಿಲ್ಲ. ಈ ಹಿಂದೆ ಬೇಕಾದಷ್ಟು ಜನರಿಗೆ ಬೇಕಾದವರು ಕೊಟ್ಟಿದ್ದಾರೆ. ಇಲ್ಲಿ ಬರುವಂಥದ್ದು ಇವರು ಕಡ್ಸಲೆ ಕೊಟ್ಟಿರುವಂಥದ್ದು ಅದರ ಆಯ ಇದೆಯಲ್ಲ, ನನ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಪೇಜಾವರ್ ಅವರು ಹೇಳ್ಬೋದು. ಒಂದು ಪಂಜುರ್ಲಿಯ ಕಡ್ಸಲೆಯಾಗಿ ಇದೆ. ಈಗ ನಾನು ಸಹ ಏನು ಒಂದು ದೈವಸ್ಥಾನದ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಒಂದು ಅಧ್ಯಕ್ಷನಾಗಿ ಇರುವವರು. ಈ ಕಡ್ಸಲೆ ನೋಡುವಾಗ ಅದು ಪಂಜುರ್ಲಿಯ ಕಡ್ಸಲೆಯ ಆಯದಲ್ಲಿ ಇದೆ ಅಂತ ನನ್ನ ಅನಿಸಿಕೆ. ಅಲ್ಲ ಅಂದ್ರೆ ಕಡ್ಸಲೆಯಲ್ಲಿ ತುಂಬಾ ವಿಧಾನಗಳನ್ನ ಕಾಣ್ತೇವೆ. ಅದರಲ್ಲಿ ಬೇರೆ ಬೇರೆ ಅಂಗುಲಗಳ ಮುಖೇನ ಮತ್ತು ಅದರ ಆಯವನ್ನ ಹಿಡಿತಾರೆ. ಆಯ್ತಾ, ನಮ್ಮ ಮನೆಯಲ್ಲಿ ಇಲ್ಲೆಚ್ಚಿಲ್ಲ ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವಾಗ ಒಂದು ದೈವದ ಕಡ್ಸಲೆ ಬೇರೆ ಇರ್ತದೆ. ಸಾರ್ವಜನಿಕವಾಗಿ ಒಂದು ರಾಜನ್ ದೈವಗಳಂತ ಹೇಳ್ತೇವೆ. ಅಂಥದ್ರಲ್ಲಿ ಕೊಡುವಾಗ ಅದು ನಿಮ್ಮ ಗೋರ್ಧಬ್ಬಿನ ಕಡ್ಸಲೆ ಜಾರಂದಾಯನಿಗೆ ಆಗುದಿಲ್ಲ, ಜಾರಂದಾಯನ ಕಡ್ಸಲೆ ಕೊಡಮಣಿತಾಯನಿಗೆ ಆಗುದಿಲ್ಲ, ಕೊಡಮಣಿತಾಯನ ಕಡ್ಸಲೆ ಪಂಜುರ್ಲಿಗೆ ಆಗುದಿಲ್ಲ. ಅದಕ್ಕೆ ಬೇರೆ ಬೇರೆ ವಿಭಿನ್ನತೆಗಳೆಲ್ಲ ಉಂಟು. ಅದು ಖಂಡಿತವಾಗಿಯೂ ಬೇರೆ ಬೇರೆ ವಿಭಿನ್ನತೆಗಳು ಉಂಟು. ಮತ್ತೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ನಾನು ಸ್ಪಷ್ಟಪಡ್ತೇನೆ. ನಮ್ಮ ಇವರು ಬಿಪಿನ್ ಚಂದ್ರ ರಾವ್ ಹೇಳಿದ್ರು, ಯಾವುದೇ ಒಂದು ದೈವಿಕವಾದಂತಹ ವಸ್ತುಗಳನ್ನ
ನಾವು ನಮ್ಮ ದೈವಸ್ಥಾನಕ್ಕೆ ಅಥವಾ ಧಾರ್ಮಿಕತೆಗೆ ತರುವಾಗ ಅದರ ಪೂಜೆ ಪುರಸ್ಕಾರಗಳನ್ನು ಮಾಡಿ ತಂದಾಗ ಅದಕ್ಕೆ ಕಳೆ ಬರ್ತದೆ ಎನ್ನುವಂಥದ್ದು ಖಂಡಿತ. ಅದು ಅವ್ರ ಮಾತು ಹೇಳಿದಂಥ ಮಾತಿದೆಯಲ್ಲ, ಅದು ಖಂಡಿತವಾಗಿಯೂ ಸತ್ಯ. ಅಂದ್ರೆ ಅದಕ್ಕೆ ಕಳೆಯನ್ನ ಕೊಟ್ಟು, ಅಂದ್ರೆ ಕೆಲವು ಸಾರಿ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಅದನ್ನು ಮಾಡುವಾಗಲೇ ಅದಕ್ಕೆ ಕಳೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಇದೆ ಇಲ್ಲ ಅಂತ ಹೇಳಿ ಅದು ವಿಶ್ವಕರ್ಮ ಗೆಳೆಯರ ಲೇಖೆಯನ್ನು ನಾವು ಕೇಳಬೇಕು. ಅದನ್ನು ಮಾಡುವಾಗಲೇ ಎಷ್ಟು ಅದಕ್ಕೆ ಕಳೆ ಕೊಡ್ತಾರೆ ಎನ್ನುವಂಥದ್ದನ್ನ. ಆದ್ರೆ ಅದು ತಂದ ಮೇಲೆ ಅದನ್ನು ತಂದ ಮೇಲೆ ದೈವಕ್ಕೆ ಒಪ್ಪಿಸುವಾಗ ಬೇರೆ ತುಂಬಾ ಪ್ರಕ್ರಿಯೆಗಳುಂಟು. ಒಂದೆರಡು ಪ್ರಕ್ರಿಯೆ ಅಲ್ಲ, ತುಂಬಾ ಪ್ರಕ್ರಿಯೆಗಳುಂಟು ಖಂಡಿತವಾಗಿ. ಅಂಗಡಿಯಲ್ಲಿ ತಕೊಳ್ಳುವಾಗಲೂ ಅಂಗಡಿಯಲ್ಲಿ ತಕೊಳ್ಳೋಗ್ಲೂ ಉಂಟು, ಅದನ್ನು ಹೀಗೆ ತರುವಂಗಿಲ್ಲ. ಈಗ ಮಂಜುನಾಥ ಪೂಜಾರಿ ಒಂದೇ ನಿಮಿಷ ನಿತೇನ್ರೆ, ಮಂಜುನಾಥ ಪೂಜಾರಿ ಅವರಿಗೆ ಅಂಗಡಿಯವರು ಕೊಟ್ಟಾಗ ಅದನ್ನು ಸೀದಾ ಹೀಗೆ ಇಟ್ಕೊಂಡು ಬಂದಿರ್ಲಿಕ್ಕೂ ಸಾಕು. ಅಲ್ಲ ಹಾಗೆ ಇಟ್ಕೊಂಡು ಬರ್ಲಿಕ್ಕೂ ಸಾಕು. ಒಂದು ನಿಮಿಷ ಬಕೀರ್ ಪಾತ್ರಲ್ಲ ಅವ್ರು ಹಾಗೆ ನಮ್ಮ ಇಡೀ ಇದ್ರಲ್ಲಿ ಹಿಡ್ಕೊಂಡು ಬರ್ಲಿಕ್ಕೂ ಸಾಕು. ಆದ್ರೆ ಅದನ್ನು ಅವರು ಕೊಡುವಾಗ ನಿಜವಾಗಿಯೂ ದೇವರಿಗೆ ಅರ್ಪಣೆ ಮಾಡೋದಾದ್ರೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿಕೊಡ್ಬೇಕು. ಆ ಪ್ರಕ್ರಿಯೆ ಉಂಟು. ಆ ತಂದ ನಂತರ ಅದನ್ನು ನೇರವಾಗಿ ಇಡುವಂಗಿಲ್ಲ. ಅದನ್ನು ಇಂಥದ್ದೇ ರೀತಿಯಲ್ಲಿ ಇಡಬೇಕು. ಈ ರೀತಿಯ ಪೂಜೆ ಪುರಸ್ಕಾರದ ಆದ ನಂತರ ಅದಕ್ಕೆ ಈ ರೀತಿಯ ಕಳೆ ಬರ್ತದೆ ಎನ್ನುವಂಥದ್ದು. ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ನಾನು ಅವತ್ತಿಗೆ ಹೇಳಿದೆ, ಭಾವನಾತ್ಮಕವಾದಂತಹ ಚಿಂತನೆಯನ್ನ ಮಂಜುನಾಥ ಪೂಜಾರಿ ಅವರು ಮಾಡಿದ್ದಿದ್ರೆ, ಆದ್ರೆ ಅದು ಇವತ್ತು ರಾಜ್ಯಕ್ಕೆ ಪ್ರೇರಿತವಾಗಿ ಅದು ವಿಭಿನ್ನ ಚರ್ಚೆಗೆ ಕಾರಣವಾಗಿದೆ ಅಂತ ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ಸರ್, ಈಗ ಇನ್ನೊಂದು ಬರುವಂತಹ ಪ್ರಶ್ನೆ, ಇಲ್ಲಿ ರೆಡಿಮೇಡ್ ಆಗಿ ಸಿಗುತ್ತಾ ಕಟ್ಸಲೆ? ಖಂಡಿತ ಸಿಗ್ತದೆ. ನಾನು ಹೇಳುವ ಪ್ರಕಾರ ಒಂದು ಕಟ್ಸಲೆ ಮಾಡಬೇಕು ಅಂತ ಹೇಳಿದಾಗ ಇದೇ ದೈವಕ್ಕೆ ಹೇಳಿ ಮಾಡಿಸುವಂತಹ ಕಟ್ಸಳೆ. ಸೊ ತಾವು ಹೇಳಿದಾಗೆ ವಿಧಿವಿಧಾನಗಳು ಬರುತ್ತೆ, ತದನಂತರ ಪೂಜೆ ಪುನಸ್ಕಾರಗಳು ಅದೇ ವೇ ಅಲ್ಲಿ ಮಾಡ್ತಾರೆ, ಪವಿತ್ರತೆಯಿಂದ ಮಾಡ್ತಾರೆ. ಸೊ ಹಾಗಾಗಿ ಆ ಕಟ್ಸಳೆ ಇಂತಹ ದೈವಗಳಿಗೆ ಮಾಡುವಂತದ್ದು. ನಾನು ಒಂದು ಕಡೆಯಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ನಾನು ಒಂದು ಕಡೆಯಲ್ಲಿ ಹೀಗೆ ಹೋಗಿ ಯಾವುದೋ ಒಂದು ವಸ್ತು ತಗೊಳ್ಳಿಕ್ಕೆ ಹೋದಾಗ ಒಬ್ರು ಕರ್ಸಲೆ ಕೊಡ್ಲಿ ಅಂತ ಹೇಳಿದ್ರು. ಹೌದು, ಒಂದು ಕರ್ಸಲೆ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ಹೇಗೆ ಕೊಡ್ಬೇಕು, ಹೇಗೆ ಕೊಡ್ಬೇಕಂತ ಗೊತ್ತಿಲ್ಲ. ಅವ್ರು ತಂದು ಕೊಟ್ರು. ಅವ್ರ ಕರ್ಸಲೆಯನ್ನ ಕರೆದು ಕೊಟ್ಟು ಬಿಲ್ಲೆಲ್ಲ ಆಗುವಾಗ ನಾನು ಮೆಲ್ಲ ಕೇಳಿದೆ, ನಿಖಲ ದೈವ ಅಂತ ಹೇಳಿ, ಇಂಚಿನ ಅಪ್ಪಣ್ಣ ಐಕ್ಯ ಸಂಬಂಧಪಟ್ಟ ಕರ್ಸಲ ಹತ್ತವು ಅಂತ ಹೇಳಿ. ನನಗೆ ಅದ್ರಲ್ಲಿ ನನಗೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇದ್ದ ಕಾರಣ ಅಂಚಿತ್ತಿನಕ್ಕೆ ಸಂಬಂಧಪಟ್ಟದಿನ ಅದಲ್ಲ ಅಂತ ಹೇಳಿದೆ ನಾನು. ಹೌದಾ, ಮತ್ತೆ ಅವ್ರ ಹತ್ರ ಹೋಯ್ತು. ಇನ್ನೊಬ್ಬರ ಹತ್ರ ಹೋದಾಗ ಮತ್ತೆ ಅದನ್ನು ಸರಿ ಮಾಡಿ ಕೊಟ್ಟರು ಬಿಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೊಂದು ಸಾರಿ ನಮ್ಮ ಜಿತೇಂದ್ರರು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅವರು ನಿಜವಾಗಿಯೂ ಬಹಳ ಸೂಕ್ಷ್ಮ ವಿಚಾರ, ಪ್ರಾರಂಭದಲ್ಲಿ ಹೇಳಿದ್ರು, ಬಹಳ ಸೂಕ್ಷ್ಮ ವಿಚಾರ. ಇದು ರಾಜಕೀಯವಾಗಿ ಅದು ಜಿದ್ದಾಜಿದ್ದಿಗೆ ಬಂದಿದೆ ಎನ್ನುವುದು ಮತ್ತೊಮ್ಮೆ ಹೇಳಿಕೆ ಬರ್ತೇನೆ. ಸರಿ, ನಾನು ವಿಶೇಷವಾಗಿ ಸಣ್ಣ ಪ್ರಾಯದಿಂದಲೂ ದೈವಾರಾಧನೆಯನ್ನು ಮಾಡಿಕೊಂಡು ಬಂದವ. ಕೋಟಿ ಚೆನ್ನಯ್ಯರ ಪರಮ ಭಕ್ತ. ಹಾಗೆ ಆದ್ರೆ ಒಂದು ವಿಚಾರವಾಗಿ ನಾವು ಈಗ ಉಡುಪಿಯಲ್ಲಿ ಹೊರಗಿನಿಂದ ದೇವ ಸಭಾಂಗಣದಲ್ಲಿ ಅವರು ಯಾವುದೇ ಉಡುಗೊರೆ ಅಥವಾ ಸಮಾರಂಭಗಳಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಕೊಡುವುದನ್ನು ನಾನು ನೋಡಿದೆ. ಓಕೆ ಓಕೆ ಸರ್, ಈಗ ತಾವು ಯಾವ ರೀತಿ ಪೇಜ್ ಅವರು ಹೇಳಿದಾಗೆ ತಾವು ಯಾವ ರೀತಿ ತೆಗೆದುಕೊಂಡ್ರಿ, ಅಂದ್ರೆ ಯಾವ ರೀತಿ ಕೇಳಿದ್ರಿ ಜ್ಯುವೆಲರಿ ಶಾಪ್ ಹತ್ರ, ಬಹುಶಃ ಅಲ್ವಾ? ತಾವು ಜ್ಯುವೆಲರಿ ಶಾಪಿಗೆ ಹೋದ್ರಿ, ಯಾವ ರೀತಿ ಕೇಳಿದ್ರಿ, ಯಾವ ರೀತಿ ತೆಗೆದುಕೊಂಡ್ರಿ? ಯಾಕಂದ್ರೆ ಇದು ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ರೀತಿ ಕೊಡ್ಬೋದು, ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಇದು. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ತಾವು ಜ್ಯುವೆಲರಿ ಶಾಪಿಗೆ ಹೋದಾಗ ಎಸ್ ಕಟ್ಸಳೆ ಬೇಕು ಅಂತ ಹೇಳಿದ್ರ, ಸೊ ಅವಾಗ ನೇರವಾಗಿ ತಂದು ಕೊಟ್ಟರು, ತಾವು ನೇರವಾಗಿ ಇಟ್ಕೊಂಡು ಬಂದ್ರಿ, ಅಥವಾ ಈ ರೀತಿಯ ವಿಧಿವಿಧಾನಗಳು ಯಾವುದು ನೇರವಾಗಿ ಈ ಒಂದು ವಿಚಾರವನ್ನ ಜನರಿಗೆ ಸ್ಪಷ್ಟಪಡಿಸಬೇಕಾಗಿತ್ತು. ಈಗ ನಾನು ಮೊದಲು ಹೇಳಿದೆ, ನಮ್ಮ ನೆಚ್ಚಿನ ನಾಯಕ ಬರುವಾಗ ಬಹುಶಃ ತುಳು ಸಂಸ್ಕೃತಿಯ ಬಗ್ಗೆ ಅದರ ಬಗ್ಗೆ ಗೌರವ ಬರಬೇಕು. ರಾಜ್ಯದ ಒಂದು ಮುಖ್ಯಮಂತ್ರಿ, ಒಂದು ಪ್ರತಿಪಕ್ಷದ ನಾಯಕನಾಗಿ ಒಂದು ಆ ಲೆವೆಲ್ನಲ್ಲಿ ಕಾರ್ಯಾಚರಿಸುವಂತ ಒಬ್ಬ ನಾಯಕನಿಗೆ ಆ ಒಂದು ವಿಶೇಷವಾದ ಆಗಿಲ್ಲ ಅಂತಹ ಒಬ್ಬ ನಾಯಕನಿಗೆ ನಾವು ಒಂದು ಗೌರವಿಸುವಂತ ಒಂದು ಪದ್ಧತಿಯಿಂದ ಗೌರವಿಸಿ ಅವರನ್ನು ಕಾರ್ಕಳಕ್ಕೆ ಬರಮಾಡಿಕೊಳ್ಳುವ ಎನ್ನುವ ಒಂದು ಆಸೆಯಲ್ಲಿ ಇತ್ತು. ಆದ್ರೆ ನಾನು ಅದನ್ನು ಯಾವುದೇ ಪ್ರಚಾರಕ್ಕಾಗಿ ಬಳಸಲಿಲ್ಲ. ಅದನ್ನು ಕೊಟ್ಟದ್ದು ಅಲ್ಲಿಗೆ, ಅದು ಪ್ಲಾಸ್ಟಿಕ್ ಕವರ್ನಲ್ಲಿ ಕೊರೋನಾ ಏನು ಸಿಸ್ಟಮ್ ನಲ್ಲಿ ತೆಗೆದುಕೊಂಡಿರುವಂತಹ ವಿಧಾನ ಯಾವ ರೀತಿ ಇದೆ ಅನ್ನೋದು ಅದೇ ನಮ್ಮ ತುಳು ಸಂಸ್ಕೃತಿ. ಹೇಳುವುದನ್ನು ಕೇಳಿ, ನಮ್ಮ ತುಳು ಸಂಸ್ಕೃತಿಯಲ್ಲಿ ವೀರ ಏನು
ನಮ್ಮ ವೀರ ವೀರಪುರುಷರು. ವೀರಪುರುಷರು ಇವತ್ತು ಅಗೋಳಿ ಮಂಜಣ್ಣ ಇರ್ಬೋದು, ಕೋಟಿ ಚೆನ್ನಯ್ಯ ಇರ್ಬೋದು, ಎಲ್ಲ ಸಮಾಜದ ಪ್ರಮುಖ ನಾವು ಏನು ಆರಾಧಿಸಿಕೊಂಡು ಬರ್ತೇವೆ ಅವರಿಗೆ ಬಹುಶಃ ಇವತ್ತು DKಶಿ ಅವರು ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ನಾನು ಹೇಳುದು ಕೇಳಿ, ಇವತ್ತು ಕೊರೋನಾದ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಕೊರೋನಾದ ನೀವು ತಪ್ಪು ತಿಳ್ಕೊಳ್ಳಿ, ಕೊರೋನಾದ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಅವರಿಗೆ ಶಕ್ತಿ ಬರಲಿ ಎನ್ನತಕ್ಕಂತ ಒಂದು ಆ ಪ್ರತಿರೂಪವನ್ನು ಕವಾಟಿನಲ್ಲಿರುವಂತಹ ಪ್ರತಿರೂಪವನ್ನು ನಾನು ಕೊಟ್ಟಿದ್ದೇನೆ ವಿನ ಯಾವುದೇ ಅವರು ನೇರವಾಗಿ ನಾನು ಅಂಗಡಿ ಹೋದಾಗ ಅದು 10 ಗಂಟೆ ಸಮಯ, ಅವರು ಬಹುಶಃ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ DCC ಅಲ್ಲಿ ಮೀಟಿಂಗ್ನಲ್ಲಿ ಬರ್ತಾರೆ ಅಂತ ಹೇಳಿ ಆಯ್ತು. ಅಷ್ಟು ಬೇಗ ನನಗೆ ಯಾವುದು ಉಡುಗೊರೆ ಕೊಡುವುದಂತ, ಉಡುಗೊರೆ ಸನ್ಮಾನಕ್ಕೆ ಏನಾದ್ರೂ ಕೊಡ್ಬೇಕಲ್ಲ, ಒಂದು ವಿಷಯ. ಆವಾಗ ಅಲ್ಲಿ ನಮ್ಮ ಇವರು ಹತ್ತಿರದ ಅಂಗಡಿ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು, ನೀವು ನನಗೊಂದು ಗದೆ ಟೈಪ್ ಇದು ಒಂದು ಏನಾದ್ರೂ ಕೊಡ್ಬೇಕಲ್ಲ ಅಂತ ಹೇಳಿದೆ. ಆಗ ಹೇಳಿದ್ರು, ಗದೆ ಅಂತ ಹೇಳಿದ್ರೆ ಅದು 10-15 ದಿವಸ ಆಗ್ತದೆ, ಮತ್ತೆ 90,000ದವರೆಗೆ ಆಗ್ತದೆ. ಸರ್ ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ನನ್ಗೊಂದು ಉಡುಗೊರೆ ಅದು ಒಂದು ಸನ್ಮಾನಕ್ಕೆ ಒಂದು ಏನಾದ್ರು ಕೊಡ್ಬೇಕಲ್ಲ, ಈಗ ದೇವರದ ಮೂರ್ತಿ ಎಲ್ಲ ಕೊಡ್ತಾರಲ್ಲ, ಹಾಗೆ ಇದೇನು ಕೊಡ್ಬೋದಾ? ಅದಕ್ಕೆ ಅವರು ಇದಕ್ಕೆ ಸನ್ಮಾನಕ್ಕೆ ಶೋಕೇಸ್ನಲ್ಲಿ ಇಡುವಂತ ಅದರ ಕಡ್ಸಲೆ ಪ್ರತಿಕೃತಿ ಉಂಟು ಖಡ್ಗದ್ದು, ಅದನ್ನು ನೀವು ಕೊಡ್ಬೋದು. ಡೌಟ್ ಬರ್ಲಿಲ್ಲ. ಒಂದು ಹೇಳಿ, ನಾನು ಅದೇ ಪ್ರತಿಕೃತಿಯನ್ನು ಅದು ಶೋಕೇಸ್ ಅನ್ನು ಹಿಡಿದು ತುಂಬಾ ಜನ ಹಿಡ್ಕೊಂಡು ಹೋಗ್ತಾರೆ, ಆದ್ರಿಂದ ನೀವು ಹಿಡ್ಕೊಂಡು ಹೋಗ್ಬೋದು. ಇದಕ್ಕೆ ಕಮ್ಮಿ ಆಗ್ತದೆ. ಮತ್ತೆ ಹಾಗಾದ್ರೆ ಹೌದು, ನಾನು ಪುನಃ ಕೇಳಿದ್ರು ಅವರು. ಅದಕ್ಕೆ ಹೇಗಿದ್ದೀನಿ, ಅದಕ್ಕೆ ನಾನು ಹಾಗೆ ಹೇಳಿದೆ, ಅದು ಕೊಟ್ಟರು. ಅದಕ್ಕೆ ಪೂಜೆ ಪುನಸ್ಕಾರ ಅಥವಾ ಸಿಸ್ಟಮ್, ಯಾಕೆಂದ್ರೆ ಅವ್ರು ಕೊಡುವಾಗ ಪ್ರಾರ್ಥನೆ ಮಾಡಿ ಬಿಳಿ ಸಾಲು ಹಾಕಿ ಹೊಸದಾಗಿ ಕೊಡುವಾಗ ಯಾವುದು ಕೊಡ್ಲಿಲ್ಲ, ಪ್ಯಾಕೆಟ್ ನಲ್ಲಿ ಪ್ಯಾಕ್ ಮಾಡಿದ್ರು, ಹೌದು. ಈಗ ಪ್ಲಾಸ್ಟಿಕ್ ನಲ್ಲಿ ಪ್ಯಾಕ್ ಮಾಡಿದ್ರು. ನಾನು ಹಾಗೆ ಅಲ್ಲಿ ಹಿಡ್ಕೊಂಡು ಹೋಗಿ ಸೀದಾ DCC ಕಚೇರಿಗೆ ಹಿಡ್ಕೊಂಡು ಹೋಗಿದೆ. ಅಲ್ಲಿ ಹೋಗುವಾಗ ಅಲ್ಲಿ ನಾನು ಬ್ಲಾಕ್ ಅಧ್ಯಕ್ಷನಾಗಿದ್ದರಿಂದ ಚೆಕಪ್ ಮಾಡಲಿಲ್ಲ, ಸೀದಾ ಬಿಟ್ರು. ನಾನು ಹೀಗೆ ಒಂದು ಅವರಿಗೆ ಒಂದು ಕಾರ್ಕಳಕ್ಕೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವ ಹಾಗೆ ಒಂದು ಕೇಳ್ಬೇಕಲ್ಲ ಅಂತ ಅವ್ರು ಹೇಳಿದ್ರು. ಹಾಗಾದ್ರೆ ಕೇಳ್ತೇನೆ, ಅವ್ರು ಒಪ್ಪಿಗೆ ಕೊಟ್ರೆ ಇದು ಮಾಡಿ ಅಂತ ಹೇಳಿದ್ರು. ಕಡೆಗೆ ಅವರು ಹೀಗೆ ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಅವರು ಇದು ಮಾಡ್ತಾರೆ, ಒಂದು ಅಭಿಪ್ರಾಯ ಕೇಳ್ತಾ ಇದ್ದಾರೆ ಹೇಳಿದ್ರು ಅಶೋಕ್ ಕುಮಾರ್ ಕೊಡೋರು. ಅದಕ್ಕೆ ನಾನು ಆಯ್ತು ಅಂತ ಹೇಳಿದೆ. ಒಂದೇ ಸೆಕೆಂಡ್ನಲ್ಲಿ ಅದು ಮುಗಿಸಿದೆ. ಆದ್ರೆ ಅದಕ್ಕೆ ಕೊರೋನಾದ ಸಿಸ್ಟಮ್ ಪ್ರಕಾರವೇ ಅದು ತೋರುದಿಲ್ಲ ಸರಿ. ಪ್ಲಾಸ್ಟಿಕ್ ಕವರ್ ನಲ್ಲಿ ಅದು ಬಿಡ್ಲಿಲ್ಲ, ಅವರು ಪ್ಲಾಸ್ಟಿಕ್ ತೆಗಿಲಿಕ್ಕೂ ಬಿಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಈಗ ಪ್ರಚಾರಕ್ಕೆ ಅಥವಾ ಯಾವುದೇ ಲಾಬಿ ಮಾಡ್ಲಿಕ್ಕೆ ನಾನು ಬಯಸಲಿಲ್ಲ. ಅದಕ್ಕೆ ನಾನು ಯಾರಿಗೂ ಹೇಳಲಿಲ್ಲ, ಆದ್ರೆ ತನ್ನಷ್ಟಕ್ಕೆ ಪ್ರಚಾರ ಆಯ್ತು. ಹೌದು, ನಾನು ರಾಜಕೀಯದಲ್ಲಿ ಏನು ಕೆಲಸ ಮಾಡ್ತಿದ್ದೇನೆ. ಇಲ್ಲ ಆ ಸಂದರ್ಭ ತಾವು ನೇರವಾಗಿ ಹೋದ್ರಿ. ಆ ಸಂದರ್ಭ 40 ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ತಮ್ಗೆ ಗೊತ್ತಿದೆ ಪಂಜುರುಳಿ ದೈವ, ತಮ್ಗೆ ಗೊತ್ತಿದೆ ಕಟ್ಸಳ ಅಂತ ಹೇಳಿದ್ರೆ ನಾವುಗಳು ಪಾಠ ಮಾಡಬೇಕಾಗಿಲ್ಲ. ತಮ್ಗಳಿಗೆ ಅದ್ಭುತವಾಗಿರೋ ಜ್ಞಾನ ಇದೆ ಈ ಒಂದು ವಿಚಾರದಲ್ಲಿ. ಕಟ್ಸಳ ಅಂತ ಬಂದಾಗ ನೇರವಾಗಿ ಈ ರೀತಿ ತೆಗೆದುಕೊಳ್ಬಹುದು ಅಥವಾ ಒಬ್ರು ಮನುಷ್ಯರಿಗೆ ಗಿಫ್ಟ್ ಮಾಡಬಹುದು ಅಂತ ಬಂದಾಗ ತಮ್ಗಳಿಗೆ ಆ ಮನಸ್ಸಿಗೆ ಒಂದು ಓಕೆ ಅನ್ನುತ್ತಾ? ಅಲ್ಲೇ ಸರಿ, ಸಂಶಯ ಬಂದಿತ್ತು, ಕಟ್ಸಲ ಕೊಡ್ಬಹುದಾ ಕೊಡಬಾರ್ದಾ ಅವ್ರು ಹೇಳಿದಾಗ. ಆದ್ರೆ ಅಂಗಡಿಯವರು ತುಂಬಾ ಜನ ಹೀಗೆ ಇಟ್ಕೊಂಡು ಹೋಗ್ತಾರೆ ಶೋಕೇಸಿನಲ್ಲಿ ಇಡ್ಲಿಕ್ಕೆ. ಹೌದೌದು, ಶೋಕೇಸಿನಲ್ಲಿ ಇಡ್ಲಿಕ್ಕೆ ಅಂಗಡಿಯವರು ಖಂಡಿತ ಹೇಳಲಿಕ್ಕಿಲ್ಲ. ಯಾಕಂತ ಒಂದ್ ನಿಮಿಷ ಮಂಜುನಾಥ್ ಒಂದು ನೋಡಿ, ದೈವಾರಾಧನೆಯ ಬಗ್ಗೆ ಚಿಂತನೆ ಇರುವವರು, ನಂಬಿಕೆ ಇರುವವರು ಇಂಥದ್ದನ್ನೇ ಬಳಕೆ ಮಾಡಿ ಅಂತೇಳಿ ಖಂಡಿತ ಹೇಳುದಿಲ್ಲ.
ಯಾಕಂತ ಹೇಳಿದ್ರೆ ಅವರ ಮನೋಸ್ಥಿತಿ ಆ ಸಂದರ್ಭದಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ನೋಡಿ, ಒಂದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ನಿತಿನ್ರೆ, ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ನಾವು ದೇವರನ್ನು ನಂಬ್ತೇವೆ. ನಾವು ಇಷ್ಟಾರ್ಥ ದೇವರನ್ನು ನಾವು ಯಾಕೆ ನಂಬ್ತೇವೆ ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ. ನಾವು ದೈವವನ್ನು ಯಾಕೆ ನಂಬುತ್ತೇವೆ ಅಂತ ಕೇಳಿದ್ರೆ ನಮ್ಮ ನ್ಯಾಯ, ನಮ್ಮ ಶೀಘ್ರವಾದಂತಹ ಶಮನಗಳಿಗೆ ದೈವವನ್ನು ನಂಬ್ತೇವೆ. ಆ ಕಾರಣಕ್ಕಾಗಿ ದೈವಕ್ಕೆ ಬಳಕೆ ಮಾಡುವಂತಹ ಯಾವುದೇ ಒಂದು ವಸ್ತುಗಳು ಕೂಡ ನಮ್ಗೆ ಅತ್ಯಂತ ಪವಿತ್ರ ಅಂತ ಅನಿಸ್ತದೆ. ನಮಗೆ ನೋಡಿ, ಆವಾಗ ಅವರು ಮೂರ್ತಿ ಕೊಡ್ಲಿಲ್ವಾ, ಅವರು ಅದು ಕೊಡ್ಲಿಲ್ವಾ, ಇದು ಕೊಡ್ಲಿಲ್ವಾ ಅಂತ ಹೇಳಿದಾಗ ಅದು ಇಷ್ಟಾರ್ಥ ಸಿದ್ಧಿಗಾಗಿ ಎನ್ನುವಂಥದ್ದು ನಮ್ಮ ದೇವರ ನಮ್ಮ ಆರಾಧನೆ. ಇಲ್ಲಿ ದೈವದ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ ನಮ್ಮ ನ್ಯಾಯ ಕೂಡಲೇ ತೀರ್ಮಾನ ಸಿಗ್ಬೇಕು, ನಮಗೆ ಕೂಡಲೇ ನಮಗೆ ನ್ಯಾಯ ಸಿಗ್ಬೇಕು. ಅಂತಹ ಸಂದರ್ಭದಲ್ಲಿ ನೋಡಿ, ಒಂದು ಕರ್ತಲೆ, ಒಂದು ಮಣಿ, ಮತ್ತೊಂದು ಚವಳ ಅಂದ್ರೆ ಪುಂಚಲ ಅಂತ ಹೇಳ್ತಾರೆ, ಅದನ್ನು ಹಿಡ್ಕೊಂಡು ಅದು ಮೂರನ್ನು ಕೂಡ ನಮ್ಮ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡುವಂತ ವಸ್ತು. ಹಾಗಾಗಿ ನಾವು ಅತ್ಯಂತ ಪವಿತ್ರತೆಯಿಂದ ಕಾಣುವಂತ ದೈವದ ಮುಂದಿನ ಪೀಳಿಗೆಗೆ ನಾನು ಬಹಳ ಇನ್ನೊಮ್ಮೆ ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ, ಮಗದೊಮ್ಮೆ ಹೇಳ್ತೇನೆ, ಬಹಳ ಸ್ಪಷ್ಟವಾಗಿ ನಾವು ಮಾಡುವಂತ ತಪ್ಪು ನಮ್ಮ ಮುಂದಿನ ಜನಾಂಗ ಮಾಡಬಾರ್ದು, ಖಂಡಿತ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಇವತ್ತು ನಾವು ಕರ್ತಲೆ ಕೊಟ್ಟಿದ್ದೇವೆ, ನಾಳೆ ಅದು ಅವರ ಭಾವನಾತ್ಮಕವಾದ ವಿಚಾರ ನಾನು ಖಂಡಿತ ಒಪ್ಪಿಕೊಳ್ತೇನೆ. ನಾಳೆ ಇನ್ನೊಬ್ಬ ಮುಖ್ಯ ಅತಿಥಿ ಬರುವಾಗ ದೊಡ್ಡ ಒಂದು ಬಲ್ಗುಡೆ ಹಿಡ್ಕೊಂಡು ನಾವು ದೋರು ಕುಮ್ಮರಿಕೊಂಡು ಅಥವಾ ಪಂಚಜೀತಿಕೆಯನ್ನು ಹಿಡ್ಕೊಂಡು ನಾವು ಅವರನ್ನ ಎಂಥದ್ದು ಸ್ವಾಗತಿಸುವಂಥದ್ದು ಅಂತಹ ಕಾರ್ಯಕ್ರಮಕ್ಕೆ ನಾವು ಬರಬಾರ್ದು. ನಾವು ಖಂಡಿತ ಅದು ಮುಂದಿನ ಪೀಳಿಗೆಗೆ ಅದು ತೊಂದರೆ ಆಗಬಾರ್ದು ಅಂತ ನನ್ನ ಒಂದು ಆಶಯ. ಈಗ ನಮ್ಮ ಜನಪದೀಯ ಸಂಸ್ಕೃತಿ ಏನುಂಟು ಅದು ಒಂದು ಅಲಿಖಿತವಾದಂಥ, ನಮ್ಮ BJPಯ ವಕ್ತಾರರು ಹೇಳಿದ ಹಾಗೆ ಅಲಿಖಿತವಾದಂಥ ಒಂದು ಸಂಪ್ರದಾಯ, ಅಲಿಖಿತವಾದಂಥ ಪುರಾವೆಗಳು, ದಾಖಲೆಗಳು ಎಲ್ಲ ಇವೆ. ಈಗ ನೀವು ಇವರು ಹೇಳಿದಾಗೆ ಖಂಡಿತ ಕೂಡ ನಾವು ನಂಬ್ತೇವೆ, ಅದು ನಮ್ಮ ಒಂದು ಆಸ್ಮಿತೆಯ ವಿಚಾರ. ಆಸ್ಮಿತೆಯ ವಿಚಾರದ ಬಗ್ಗೆ ನಮ್ಮ ಅವಾಗೊಮ್ಮೆ ಹೇಳಿದ್ದೆ ನಾನು, ಭವಿಷ್ಯತ್ತಿನ ಬಗ್ಗೆ ನಾವು ಕೂಡ ಕಳೆದ ಭೂತಕಾಲದ ಭವಿಷ್ಯತ್ತಿನವರಾಗಿದ್ದೇವೆ. ಕಳೆದ ಭೂತಕಾಲದ ಭವಿಷ್ಯತ್ತಿನವರು ನಾವಿದ್ದೇವೆ. ನಾವು ಇವತ್ತು ಕಳೆದ ಭವಿಷ್ಯತ್ತನ್ನು, ಕಳೆದು ಹೋದ ಭೂತಕಾಲವನ್ನು ಈ ವರ್ತಮಾನದಲ್ಲಿ ಸರಿ ಮಾಡುತ್ತಿದ್ದಲ್ಲಿ ಮುಂದಿನ ಭವಿಷ್ಯತ್ತು ಸರಿಯಾಗ್ತಿತ್ತು. ದೈವಗಳನ್ನು ಮುಂಚೆ ನಮ್ಮವರು ನಂಬ್ತಿದ್ದದ್ದು ಹೇಗೆ? ಮನೆ ಯಜಮಾನ ಹೋದ, ಒಂದು ತೆಂಗಿನಕಾಯಿ ತಂದ, ಒಂದು ತಾರಾಯಿ ಒಂದು ತೆಂಗಿನಕಾಯಿ ತಂದ, ದೈವದ ಎದುರಿನಲ್ಲಿ ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡಿ ಅದಕ್ಕೆ ಆ ಊರಿನ ದೇವಸ್ಥಾನದ ನೀರನ್ನು ಅದು ಇವತ್ತಿಗೂ ಬಿಪಿನ್ ಸರ್, ಇವತ್ತಿಗೂ ಅದರಲ್ಲಿ ಇದ್ದಂತ ಪಾವಿತ್ರತೆ ಇವತ್ತಿಗೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಿಂದಲೇ ಅದನ್ನೇ ಹೇಳುವಂತದ್ದು ಅದಿತ್ತು. ಆ ನಂತರ ಈಗ ಏನಾಯ್ತು, ಇವರಂತ ಬ್ರಾಹ್ಮಣರನ್ನು ಕರೆದು ಅದಕ್ಕೆ ಎಲ್ಲ ಎಲ್ಲಿಯವರೆಗೆ ಅಂತ ವೈದಿಕ ಸಂಪ್ರದಾಯ ಬಂದಿರುವಂತದ್ದು ಚರ್ಚೆ ಅಲ್ಲ, ವೈದಿಕ ವಿಚಾರದ ಬಗ್ಗೆ ವೈದಿಕ ಸಂಪ್ರದಾಯದ ಚರ್ಚೆ ಬದಲಾವಣೆ ಹೇಗೆ ಆಗಿದೆ ನೀವು ಕೇಳ್ಬೇಕಾದ್ರೆ ಬದಲಾವಣೆ ಹೇಗೆ ಆಗಿದೆ? ಯಾಕಂದ್ರೆ ನನ್ಗೆ ಗೊತ್ತಿರೋ ವಿಚಾರ, ಸೋಷಿಯಲ್ ಮೀಡಿಯಾ ಈ ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ದೈವಗಳಿಗೆ ಮಡಿವಂತಿಕೆ, ಮಡಿಮೈಲಿಗೆ ಅನ್ನುವಂಥದ್ದು ಜಾಸ್ತಿ ಆಗಿರಲ್ಲ. ಯಾವುದೇ ಬಳಕೆ ಮಾಡಬಹುದು, ಹೇಗೆಯೂ ಕೂಡ ನಾವುಗಳು ಪೂಜೆಗಳನ್ನ ಮಾಡಬಹುದು, ಎಲ್ಲಿಯೂ ಕೂಡ ಆರಾಧನೆಯನ್ನ ಮಾಡಬಹುದು ಅನ್ನುವಂತ ವಿಚಾರ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ಇವರು ಪಂಜುರ್ಲಿಯ ಪ್ರಭಾವಕ್ಕೆ ನೋಡಿ, ಪಂಜುರ್ಲಿಯ ಪ್ರಭಾವಕ್ಕೆ ದೇವರ ಪಂಜುರ್ಲಿಯ ಮೂರ್ತಿಗೆ, ವಿಗ್ರಹಕ್ಕೆ ದೇವರ ಪ್ರಭಾವಳಿಯನ್ನು ಮಾಡ್ತಾರೆ. ಇದು ಸಂಪ್ರದಾಯವಾ? ಜನಪದೀಯ ಸಂಪ್ರದಾಯವಾ? ಅಲ್ಲ, ವಿಷಯ ಹೇಳುದು ನಿಮ್ಗೆ. ಯಾಕಂತ ಹೇಳಿದ್ರೆ ನೀವು ಆ ಬಗ್ಗೆ ಬಹಳ ಪರಿಣಿತರು, ನಿಮ್ಮಂಥವರು ಈ ಬಗ್ಗೆ ನಾ ಹೇಳ್ತೇನೆ, ನಿಮ್ಮ ಹುಡುಗರಿಗೆ ಸ್ವಲ್ಪ ತರಬೇತಿ ಕೊಡ್ಬೇಕು. ಒಂದೇ ನಿಮಿಷ, ಪರಂಪರೆಯ ಪರವಾಗಿ ಪರಂಪರೆಯ ಪರವಾಗಿ ನಾನು ಒಂದು ನಿಮಿಷ, ನಾನು ಬಿಪಿನ್ ರೈ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವರು ಅಷ್ಟು ಪೂರ್ವಾಲೋಚನೆ ಒಂದ್ ವೇಳೆ ಮಾಡುತ್ತಿದ್ರೆ ಅವರು ಕರ್ತಲೆ ತರುವಾಗ ಇದನ್ನ ಕೊಡ್ಬಹುದಾ ಅಂತ ಇವರೇ ಕೇಳ್ಬಹುದಿತ್ತು, ಇದನ್ನ ನಾವು ಕೊಡ್ಬಹುದಾ ಅಂತ ಹೇಳಿ. ಮತ್ತೊಂದು ನಿತಿನ್ ಅವರೇ, ಅವರ ಪ್ರಶ್ನೆಗೆ ನಾನೊಂದು ಉತ್ತರ. ಈಗ
ನಾನು ನಿಜ 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 ಅಣಿಯನ್ನ ಇದು ದೈವದ ಅಣಿಯನ್ನ ಏನು ವೈದಿಕವಾಗಿ ಕೊಡುವುದಕ್ಕೆ ನಾನು ಆಗ್ಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆ. ಆದ್ರೆ ಅದು ಯಾಕೆ ನಾನು ಅಂದ್ರೆ ತಪ್ಪು ಅಂತ ನಾನು ಹೇಳುದಲ್ಲ, ನಮ್ಮ ಕಲೆ ಸಂಸ್ಕೃತಿ ನಾವು ಉಳಿಸಬೇಕು, ವಿಶೇಷವಾದ. ಆದ್ರೆ ಎಲ್ಲರೂ ಏನು ಅಣಿಕಟ್ಟಿ ಮಾಮೂಲು ಅಣಿಕಟ್ಟಿ ಮಾಡುವಾಗ ಇದೊಂದು ಕಾಣುವಾಗ ವಿಶೇಷ ಅಲ್ಲ. ಗುದ್ದೇಶ್ವರ ಎಂತದ್ದು ಗೊತ್ತುಂಟ, ಸಾಮಾನ್ಯವಾಗಿ ಇಲ್ಲಿ ಪ್ರಶ್ನೆ ಎಲ್ಲಿ ಬರ್ತದಂದ್ರೆ ನೋಡಿ, ಎಂಕಲ ದೈವ ದುಂಬು ಬೆನಂತುಜಿ ಇತ್ತೆ ಬೆನ್ಪುಂಡು. ಪ್ರಶ್ನೆ ಏನ್ ಬರ್ತದ ಅಂತ ಹೇಳಿದ್ರೆ, ಮೊದಲು ನಮ್ಮ ದೈವ ಅಷ್ಟು ಸಂಪಾದನೆ ಮಾಡ್ತಿರ್ಲಿಲ್ಲ, ಈಗ ನಮ್ಮ ದೈವ ಅಷ್ಟು ಸಂಪಾದನೆ ಮಾಡ್ತದೆ, ಹಾಗಾಗಿ ನಾವು ಬೆಳ್ಳಿ ಕೊಡ್ತೇವೆ, ಬಂಗಾರ ಕೊಡ್ತೇವೆ. ಅಲ್ಲ ಹೇಳಿದ್ದು. ಆದ್ರೆ ಅದು ಹಾಗಾದ್ರೆ ಅದು ಅಲ್ಲಿ ಬ್ರಾಹ್ಮಣರು ಏನಾದ್ರು ಮಾಡಿಸಿದಲ್ಲ. ಇವರಿಗೆ ಪ್ರಶ್ನೆ ಮಾಡುದು ನೋಡಿ, ಬ್ರಾಹ್ಮಣರು ಏನು ಹೋಗಿ ನಿಮ್ಮ ಭೂತಕ್ಕೆ ನಮಗೆ ಕೋಲ ಮಾಡಿ ಅಲ್ಲ ನಾವು ಪೂಜೆ ಮಾಡ್ತೀವಿ. ಇದು ಏನಂತ ಹೇಳಿದ್ರೆ ಇವರು ಗುರುಕಾರಿಕೆ ಮಾಡುವವರಿಗೆ ಉದಾಸೀನ ಆಗ್ತದೆ. ಡೈಲಿ ಮಾಡ್ಲಿಕ್ಕೆ ಯಾರಾದ್ರೂ ಭಟ್ರಿಗೆ ಹೇಳಿದ್ರೆ ಅವ್ರು ಮಾಡಿ ಹೋಗ್ತಾರೆ. ಈಗ ಡೈಲಿ ಮನೆಯಲ್ಲಿ ಊಟ ಮಾಡುವವನಿಗೆ, ಅಡಿಗೆ ಮಾಡುವವನಿಗೆ ಉದಾಸೀನ ಆದಾಗ ಹೋಟ್ಲಿಗೆ ಹೋಗ್ತಾನೆ. ಹೋಟ್ಲಿಗೆ ರುಚಿ ಹಿಡಿದ ಮೇಲೆ ಮನೆಯಲ್ಲಿ ಮಾಡುದಿಲ್ಲ. ಇದೇನು ಇವರು ಮಾಡಬೇಕಾದ ಕೆಲಸ ಮಾಡದೆ ಭಟ್ರನ್ನ ಬ್ರಾಹ್ಮಣರನ್ನ ಕರೆಸಿ ಆಮೇಲೆ ಮಾಡಿಸಿ, ಈಗ ಭಟ್ರನ್ ತಪ್ಪು ಅಂತ ಹೇಳಿದ್ರೆ ಬ್ರಾಹ್ಮಣರ ತಪ್ಪು ಅಂತ ಹೇಳಿದ್ರೆ ಅಲ್ಲಿ ಇವರು ತಪ್ಪು. ಯಾಕೆ ಹೇಳಿದ್ರೆ ಯಾರು ಬಂದು ಏನು ನಾವು ಹಿಂದ್ಗಡೆ ನೋಡಿದ್ದೇನೆ, ಸಾರ್ವಜನಿಕ ಸ್ಥಾನಗಳಲ್ಲಿ ಮಾತ್ರ ಒಂದು 16 ಏನು ಇದ್ದಾರೆ ನೂಲು ಪಾಲು ಅಂತ, ಅಂದ್ರೆ ಬ್ರಾಹ್ಮಣರಿಗೆ ಅಥವಾ ಅರ್ಚಕರಿಗೆ ಅಲ್ಲಿ ಒಂದು ಇದಿದೆ, ಏನು ಸ್ಥಾನ ಇದೆ. ಮತ್ತೆ ಅವರ ಮನೆಗಳಿಗೆ ಅವರವರ ದೈವಗಳಿಗೆ ಅವರೇ ಏನು ನನಗೂ ಬುದ್ಧಿ ತಿಳಿದವರೆಗೆ ಅವರೇ ಮಾಡ್ತಾ ಇದ್ದದ್ದು. ಇತ್ತೀಚಿನ ಬೆಳವಣಿಗೆಯಲ್ಲಿ ಇವರನ್ನ ತಂದದ್ದು. ಅದಕ್ಕೆ ನೀವು ಬ್ರಾಹ್ಮಣ ಇಂತಹ ಬ್ರಾಹ್ಮಣ ಅಂತ ಹೇಳೋದು ತಪ್ಪು. ನಾವೀಗ ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಪೂಜೆ ಇರ್ಬೋದು, ಯಾವುದೇ ಇದ್ರದ್ದು ಬ್ರಾಹ್ಮಣರ ಏನು ಜೋಯಿಸರನ್ನು ಕೇಳಿ ಮಾಡುವಂಥ ಒಂದು ಗಳಿಗೆ ಕೇಳಿ ಮಾಡುವಂತ ಒಂದು ಪದ್ಧತಿ. ಸರ್ ಬರ್ತೇನೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ನಾನು ನನಗೆ ಮಾತಾಡ್ಲಿಕ್ಕೆ ನಮ್ಗಳಿಗೆ ನೀವು ಅವರಿಗೆ ಒಂದು ಕರೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವೀಕಾರ ಮಾಡಿಲ್ಲ ಸರ್. ಅವಕಾಶ ಮಂಜುನಾಥ್ ಪೂಜಾರಿ ದಯಮಾಡಿ, ಯಾಕಂದ್ರೆ ಅವಕಾಶ ಸಾಕಷ್ಟು ಕೊಟ್ಟಿದ್ದೇನೆ, ಜನರಿಗೆ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಒಂದು ಕರೆ ನಾನು ಸ್ವೀಕಾರ ಮಾಡಬೇಕು, ಇದ್ರೆ ನಮ್ಮ ಧರ್ಮಕ್ಕೆ, ಪತ್ರಿಕಾ ಧರ್ಮಕ್ಕೆ. ಸೊ ಹಾಗಾಗಿ ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಓಕೆ ಬೇಗ ಸರ್. ದೈವಾರಾಧನೆ ಬಂದ್ವಿ ನಾವು ನಮ್ಮ ಹಿರಿಯರು ದುಂಬುಡಿಂಚಿನ ಬಾರಿ ಒಂಜಿ ಭಯ ಭಕ್ತಿ ಶ್ರದ್ಧೆ ನಮ್ಮೊಂದು ಬೈದೇರು. ದೈವದ ಕಾಲ ಬಂಡ ಐತಗೆ ಐನೊಂಜಿ ಮಾತ್ಕೊಂಡು ಇತ್ತೆ ನಮ್ಮ ಕಷ್ಟಲೆ ಬಂದ್ವಿ ನಾವು ಅವು 10 ನಗಲೆ 10 ಬಂದ್ವಿ ಒಂಜಿ ಪಾತೆ ಉಂಟು ದೇಪನ್ನಗ ಇತ್ತೆ ನಮ್ಮ ದೈವದ ನುಡಿಕ್ಲಕ್ಕೆ ಏನೊಳ್ಳಿ ಮಾಣಿ ಸುಲ್ಲಾಂಡಲ್ಲ ಈ ಒಂಜಿ ಕಷ್ಟಲೆ ಸುಲ್ಲ ಬಂತು ಬಂದಾಗ ಆ ಕಷ್ಟಲೇನ್ ಫಸ್ಟ್ ಒಂದೇ ದೈವ ನುಡಿ ಬರ್ತೀನಿ ಕಷ್ಟಲೆಗೆ ಆತ ಮಾತು ಒಂದು ಬಂದ್ವಿ ಒಂದು ಅರ್ಥಪೂರ್ಣ ಪಾತ್ರ ನಮ್ಮ ದೈವದ ಕಲೋಟಿಗೆ ಏನೊಳ್ಳಿ. ಓಕೆ ಸರಿ ಸರಿ. ಅಂಚಿತ್ತಿನ ಕಷ್ಟಲೆ ನಮ್ಮ ಬೊಕ್ಕೊಂಜಿ ಜನಕ್ಕೆ ಪ್ಯಾಂಟ್ ಶರ್ಟ್ ಪಾಡ್ದ ಅವಳು ಒಂಜಿ ಸಭೆಟ್ ಆ ಕಷ್ಟಲೇನ ಬೊಕ್ಕೊಂಜಿ ಜನಕ್ಕೆ ಕೊರ್ಪಿ ನಾವು ನಮ್ಮ ದೈವಾರಾಧನೆದ ಮೂಲ ಸಂಸ್ಕೃತಿ ನಮ್ಮ ಅವೇನೆ ಎಂಚ ನಮ್ಮ ಹಾಳು ಮಾಡ್ಕೊಂಡಲ್ಲ ಒಂಜಿ ಮೂಲ ಉದಾಹರಣೆ ಅದು ನಮ್ಮ ತೂವಲ್ಲಿ. ಸರಿ ಸರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಗೊತ್ತಾಂಡೆ ಇರ್ನ ಆ ಭಾವನೆ ಗೊತ್ತಾಂಡೆ. ಸ್ಟೂಡೆಂಟ್ ಕಾಲರ್ ಉಳ್ಳೇರು. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಹಲೋ ಸರ್, ಪಾತಿರ್ಲೆ ಒಲ್ಪಡ್ದು. ಹಲೋ ಸರ್ ನಮಸ್ತೆ, ಕೇನೋದುಂಡೆ? ನಮಸ್ತೆ ನಮಸ್ತೆ. ದೀಪಕ್ ಪಾತಿರ್ಲೆ ಪಲ್ಲೆ ಸರ್, ಪಲ್ಲೆ ಸರ್, ಪಲ್ಲೆ ಪಾತಿರ್ಲೆ. ಇನಿ ಕತ್ಸಲೆ ಕೊರಿಯರು ನನ್ನ ದುಂಬುಗೂ ಮುಗ ಕೊರುವೀರ್ಗು ಬಂಟಿನ ಒಂಜಿ ಪ್ರಶ್ನೆ ಬರ್ತಾನೆ. ಓಕೆ. ಮುಗ ಕೊರ್ತುಜೀರು ಬಂಟಿನದಲ್ಲ ನುಗಲ ಕೊಡ್ತೇವೆ. ಮುಗ ಕೊಡ್ತೇವೆ ಎಂಕೆ ಕೊಡ್ತೇವೆ ಸ್ಮರಣಿಕೆ ಅದು ಮುಗ ಕೊಡ್ತೀನಿ ಎಂಡು ಮುಗ ಕೊಡ್ತೇವೆ. ದಟ್ಟನೆ ವಿಷಯದ ಬಂಡ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಲ್ಪನಾಗ ಸ್ಥಾನದ ಚಿತ್ರಣವನ್ನು ಮಲ್ತದೆ ಐಟ್ ಮನೆ ಮಂಚ ಉದೀದೆ ಐಟ್ ಮುಖಮೂರ್ತಿ ದೀದು ಐಟ್ ದುಡರ್ ದೀದು ಆಸರಣ್ಣೇರ್ನ ಕೈಟ್ ಐಕ್ ದೀಪ ಬೊತ್ತಾದ ಉದಿಪಾದಿನ ಮಲ್ದಿನೆಲ್ಲ ಉಂಟು. ಅಂಚಾನಾಗ ವೇದಿಕೆಡೆ ಒಂಜಿ ತಾನನ್ನು ನಿರ್ಮಾಣ ಮಲ್ಪೇರು
ಅಂದಾನಗ ಮುರ್ಪಂದು ಒಂಜಿ ಕತ್ಸಲದ ಪ್ರತಿರೂಪನ ಕೊರ್ಪಿನಿ ತಪ್ಪುದಾಯ ಅಂತ ಕೂಡ ಒಂಜಿ ಉದಾಹರಣೆ ಕೊರ್ಪಿನಿ ಬಂದಾನಗ ಬೆಂಕಲ್ನ ನೆಟ್ಟೆ ಕಳವಾರಡ್ ಕೀರ್ತಕುಮೇರ್ ಬಂಪಿ ಒಂಜಿ ಪ್ರದೇಶ ಅಲ್ಪ ಮಸುಲುಕ್ಯದ ಅಷ್ಟೇಮಿದ ಮಸುಲುಕ್ಯದ ಸಂದರ್ಭಡು ಕರ್ವಾರದ ದೇವಸ್ಥಾನ ಹೊಡ್ದು ಬೆಕ್ಕಿನಾಥೇಶ್ವರ ದೇವಸ್ಥಾನ ಹೊಡ್ದು ದೇವರ ಬರ್ಪಿನ ಒಟ್ಟು ಬಂಡಾರ ಬರ್ಪಿನಲ ಒಂಜಿ ಅನುಕು ಪ್ರದರ್ಶನ ಮಾಡ್ತದೆ ಕೀರ್ತಕುಮೇರ್ ಮಸುಲ್ಕೆ ಬದವು ಬಂಪಿನ ಒಂಜಿ ಜಾಗ ಇರ್ತದೆ ಅವತ್ತ MRP ಅಂತ ಭೂಸ್ವಾಧೀನ ಅದು ಪೋತದು ಅಲ್ಪ ತಮ್ಮಲೆ ಅರ್ವತ್ತನ ಅನುಕು ಕೋಲ ಪ್ರದರ್ಶನ ಆ ಒಂದುತ್ತನ ಅಂಚಿನ ಪೂರ ಆ ಒಂದುಪ್ಪನಾಗ ನಮ್ಮ ಹಿರಿಯರ ಅಂಕುಲ್ ಮಂದಿನ ಅಲ್ಪದಲ್ಲ ಇರ್ಲ ಬೇತೆ ಇರ್ಲ ಚಾಲಿಬೋಲಿ ಜನಕುಲತ್ತೆ ಎಂಕ್ಲೆಗ್ ವಿದ್ಯಾಭ್ಯಾಸ ಮಲ್ತಿನಂಚಿನ ರಾಮಚಂದ್ರ ಉಪಾಧ್ಯಾಯ ಕನ್ನಡ ಪಂಡಿತರಿಂದಿಗಾರ ಅಂತ ಆರು ಅಲ್ಪರ್ದ ದೇವರಿನ ಕಾಣುವಂತೇರು ಅಂಚಿನ ಸಂದರ್ಭ ಅಲ್ಪ ಆ ಪ್ರದರ್ಶನ ಆತನ ನಾನಾಗ ಇತ್ತನಂಕ ಕೆಲವುದೇನು ಅವು ದಯಾಗ ಮಲ್ಪಟ್ಟು ದಯವನ್ನ ತುಂಬಾ ಶಾಲೆ ಇಡು ಓಕೆ ಸರಿ ಸರ್ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಎಸ್ ಥ್ಯಾಂಕ್ ಯು ಉಂಟು ಓಕೆ ಧನ್ಯವಾದ ಸೊಲ್ಮೇರು ಮಸ್ತ್ ಕಾಲ್ ಮಾಡಿದ್ರು ಕುಡೊಂಜಿ ಕಾಲರ್ ಬೆಂಗಳೂರು ಕಾಲ್ ಮಾಡಿದ್ರೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಜನಕಲ್ನ ವಿಚಾರ ಜನಕಲ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ದಯಬಡ ಎಕಡೆ ಚೆಕ್ಕುಲ್ ಪಾತೇರಿಯಾ ಸೊ ನಿಕಲ್ನ ವಿಚಾರದಾರೆ ಎಸ್ ಸರ್ ಕುಡೊಂಜಿ ಕಾಲರ್ ಬೆಂಗಳೂರು ನಮಸ್ತೆ ಸರ್ ಪಾತೇರಿ ಪಲ್ಲೆ ಹಲೋ ಪಲ್ಲೆ ಸರ್ ಕೇನುಡೆ ವಿನೋದ್ ಎಸ್ ಪಾತಿರ್ಲೆ ಸರ್ ಎಂಕಲೊಂದು ಅಭಿಪ್ರಾಯ ಬಂಡ ಎಂಕಲೊಂದು ತುಳುನಾಡದ ಜನಕುಲಾದಿ ನಮ್ಮ ಕಟ್ಟಲೆ ನಮ್ಮ ಒಂಜಿ ಭಾವನೆ ಗೊತ್ತಾಂಡತ್ತೆ ನಮ್ಮ ಒಂಜಿ ಭಾವನೆ ನಂಗೆ ದಾದಾಪುಣ ಪಂಡ ಏರಾವರಿ ಪಿದೇದಾಗಿ ಅವಲ ಹಿಂದೂ ಧರ್ಮನ ತಪ್ಪು ಲಗಡಿ ಕೊರಿಯರನ್ನೇ ಉಪ್ಪಂಜಿನ ಇಂದೆ ಪನ್ಪೆ ಅಂತ ನಾನು ಪಂಡ DKC ಮನ್ಪಿನ ಚರ್ಚದ ಬೇಲೆಗಾವಡಿ ನಮ್ಮ ಎತ್ತೋ ಈ ಕನಕಪುರ ಚರ್ಚಪುರ ಮನ್ಪರ ಕಾಡ್ ಮಾಡ್ತೇವೆ ನಮ್ಮ ಜಾಗೆಡೆ ಅಂಚಿನಕ್ಲೆ ಬೋದು ನಮ್ಮ ಒಂಜಿ ದೈವದ ಕರ್ತಲೆ ಕೊರ್ಪುನಿ ಪನ್ಪುನಿ ಎಂಕ್ಲೆ ತಡೆಯರ ತೀರುಜಿ ಓಕೆ ಸರಿ ಸರ್ ಬಕ್ಕ ಆರ್ದಾದ ಪಂಡೇರ್ ಪಂಡ ಅಗೋಲಿ ಮಂಜಣ್ಣೆ ಐಕನ್ ಈ ಅಡ್ಡ ಪಾತೆರ್ನೆಟ್ ಆ ಪಾತೆರ ಉಂಟು ನಾತಿರ್ತದೆ ಈಜಿಂದ ನಮ್ಮ ಕೋಟೆ ಚೆನ್ನೈರ ಕಾವಡು ಅಗೋಳಿ ಮಂಜಣ್ಣ ಕಾವಡು ಬೇರೆ ಆ ಜನ ಕಂಪೇರ್ ಮಾಡ್ತದೆ ಪಾತೆರ್ದು ಓಕೆ ಸೊಲ್ಮೇಲಣ್ಣ ಎಸ್ ಓಕೆ ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ಪಲ್ಲೆ ಪಾತಿರ್ಲೆ ಹಲೋ ಪಲ್ಲೆ ಇದೆ ದೈವಾರಾಧನೆ ಫಂಕ್ಷನವು ಇಡೀ ನಮ್ಮ ತುಳುನಾಡು ಒಂಜಿ ವಿಚಾರ ಎಡ್ಡೆ ವಿಚಾರ ಒಂಜಿ ರೀತಿದ ಜಾನಪದೀಯವಾದ ನಡೆದಂತ ಹೋಗ್ನಂಚಿನ ಓಕೆ ಸರಿ ದೈವ ಪತ್ತು ನಂಚಿನವು ದೈವ ಪತ್ತದು ಐದು ಪತ್ಯರ ರೀತಿ ರಿವಾಜ ನೀತಿಲು ಮಾತ್ರವಲ್ಲ ಆಂಡ ಇನಿ ಕೈಟ ಕಂತಲೆ ಕೊಡ್ತು ರಾಜಕೀಯವಾದ ಪಾತ್ರ ಬಿಡ್ತೀರಿ ಆಂಡ ನನದುಂಬ ಮಾನೆಕ್ಕಿಲಿನ ಮಲ್ತದ್ದು ಮತ ಪ್ರಕಾರ ಮಲ್ಪುಜರ ಬಂದ್ಪುಣಕ್ಕೆ ವಾ ಗ್ಯಾರಂಟಿ ಉಂಟು ನನದುಂಬ ಅಂಚ ಮಲ್ತೀರಿ ಅವಳ ಒಟ್ಟು ಎಂಕಲ ದೈವಾರಾಧನೆ ನಾಟಕೀಯವಾದ ಪೋಂದುಂಡು ಇನಿ ನಂಬಿಕೆ ತುಲ ಇಪ್ಪುಣಂಚಿನ ಮೂಲ ನಂಬಿಕೆ ಇಪ್ಪುಣಂಚಿನ ದೈವಾರಾಧನೆ ಪಾಡೊಂದುಲ್ಲ ಓಕೆ ಸರಿ ಸೊಲ್ಮೇಲು ಎಸ್ ಮಾತ್ರೆಗಳ ಭವಿಷ್ಯದ ಬಗ್ಗೆ ಪೋಡಿಗೆ ಒಂದುಂಡು ನಮ್ಮ ತುಳುವೇರಿನ ಸಂಸ್ಕೃತಿ ಆಚಾರ ವಿಚಾರ ಓಡೆ ಪೋಪುಡು ಬಂದು ಈ ವಿಚಾರದ ಮಾಮಲ್ಲ ಮಟ್ಟದ ಚರ್ಚೆ ಒಂದು ಪುರು ಎಸ್ ಸರ್ ಪನೊಂದಿತ್ತಾರೆ ಎಸ್ ಸರ್ ಪಲ್ ಅವೇ ಬಟ್ರೆಡ ಕೇಣಿದು ನಮ್ಮ ಗಳಿಗೆ ಕೇಣಿದು ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಮಲ್ಪುಂಡು ಅಂಚವರದ್ದು ಸಮಾಜಡ್ ಬ್ರಾಹ್ಮಣರಿಗೆ ವಿಶೇಷ ರೀತಿಯ ಪುರಸ್ಕಾರ ಕೊರ್ಪನಮ ಇತ್ತದಾದ ಮಂಡ ರಡ್ಡು ಒಂಜರ ವರ್ಷದಿಂಚಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಪೂರಾ ಬಂದಾತ ಧಾರ್ಮಿಕ ಕಾರ್ಯಕ್ರಮಗಳು ಬಂದಾತ ಅವು ಇತ್ತ ಎಂಕ್ಲು ಯಾನ್ ಒರಿ ಹಿಂದೂ ಆದ ಯಾನ್ಲ ಒರಿ ಹಿಂದೂ ಆದ ಎನ್ನ ಅಭಿಪ್ರಾಯದಾದ ಪಂಡ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಆಪೂಜ ಬಂದಾಯ್ನಾ ದೇವಸ್ಥಾನ ಪೂರ ಬಂದಾತ ದೇವಸ್ಥಾನ ಪೂರ ಬಂದಾತ ಬಕ್ಕ ಇಡ್ ಬಕ್ಕ ಇನ್ನ ಒಂಜರ ವರ್ಷದಿಂಚಿ ಭೂತ ನೇಮ ಒಂದು ಮಾತ ಪೂರ ಬಂದಾತ ಐಕ್ ಸಂಬಂಧಪಟ್ಟಿನಗಳು ಪೂರ ಇನಿ ಸಂಕಷ್ಟಡ್ ಉಳ್ಳೇರು ಕಷ್ಟಡ್ ಉಳ್ಳೇರು ಅಗಲಿಗೆ ದಾಲ ಪರಿಹಾರ ಕೊರಪು ನಂಚಿತ್ತು ನಾವು ಹಿಂದೂ ಭಾವನೆದ ವ್ಯಕ್ತಪಡಿಸಬೇರು ಮಗಳು ಐತ ಬಗ್ಗೆ ದಾದಣ್ಣ ಪಾತ್ರಡತ್ತೆ ಐತ ಬಗ್ಗೆ ಪಾತ್ರಡತ್ತ ಎಂಕ್ಲು ಇನಿ ಪೂಜಾರಿ ಕೆಲಸ ಮಲ್ಪನಂಚಿತ್ರ ಭಾರಿ ಮಲ್ಲ ಸಮಾಜ ದೈವಸ್ಥಾನ ಅಡಿಪಾಡು ಗರಡಿ ಡಿಪ್ಪಾಡು ಇನಿ ಪರವೇ ರಿಪ್ಪೇರು ಬೇತ ಬೇತ ಸಮಾಜ ಸರಿ ಪರವೇ ಪೂರ ಬೇತ ಮಂದಿರು ಒಂಜರ ವರ್ಷ ದಿಂಚಿ ಸಂಕೇರು ದೈವಸ್ಥಾನ ದೇವ ಭಟನಗುಲ್ಲ ಇನ್ನು ಸಂಕಷ್ಟ ಪೂರ ಜನ ಐಕ್ಯದಾದ ಪಂಡ್ ಪೇರು ಅವೇರು ಇತ್ತ ಯಾನ್ ಪಂಡ್ ಪಿಂದಾದ ಮಂಡ
ಇನಿ ಅವೇ ಕೃಷ್ಣ ಮಠಡಿತ್ತಿನ ಕೃಷ್ಣನ ವಿಗ್ರಹನ ಕೊರ್ಪೇರು, ರಾಮನ ವಿಗ್ರಹನ ಕೊರ್ಪೇರು, ಹತ್ರ ಇನಿ ಕೋಟಿ ಚೆನ್ನಯ್ಯನ ವಿಗ್ರಹನ ಇಲ್ಲಿ ಸ್ಪೋರ್ಟ್ಸ್ ಕೊರ್ಪೇರು. ಅದಾಗ ಮುಗುಲ್ದಾದ ಬಂಡ್ತಾರೆ ರಾಮನ ವಿಗ್ರಹ, ಕೃಷ್ಣ ವಿಗ್ರಹ, ಕೋಟಿ ಚೆನ್ನರ ವಿಗ್ರಹ ಕೊರ್ಪೇರು. ಸೊ ಅಂಚೆನೆ ಆ ವಿಜುವಲ್ಸ್ ದಯಮಾಡಿ ಪ್ಲೇ ಮಾಡಿ. ಎಸ್ ಯಡಿಯೂರಪ್ಪರಿಗೆ, ಡಾಕ್ಟರ್ ಸುಧಾಕರ್ಗೆ, ಹರೀಶ್ ಪೂಂಜರ್ ಕೊಡ್ತೀನಿ ಅಂಚಿನ ವಿಜುವಲ್ಸ್. ಎಸ್ ಒಂದು ಯಡಿಯೂರಪ್ಪರ ಕಾರ್ತಿ ಪದದ ಅಂಚಿನ ವಿಜುವಲ್ಸ್. ದ ನೆಕ್ಸ್ಟ್ ಒನ್ ಎಸ್ ಒಂದು ಕೋಟಿ ಚೆನ್ನೈರ್ನ ದೃಶ್ಯಾವಳಿ. ಎಸ್ ನೆಕ್ಸ್ಟ್ ಒನ್ ಎಸ್ ಡಾಕ್ಟರ್ ಸುಧಾಕರ್ ಆರೆಗ್ ಹರೀಶ್ ಪೂಂಜರ್, ಕೋಟ ಶ್ರೀನಿವಾಸ್ ಪೂಜಾರಿ, ಬಿಜೆಪಿ ಮುಖಂಡರು ಕೊಡ್ತೀನಿ ಅಂಚಿನ ಪ್ರಭಾವಳಿ. ಬಹುಶಃ ದಂಡಮಾಲದ ಪ್ರಭಾವಳಿ ಹೋಯ್ತಾ ಸರ್? ದಂಡಮಾಲ ಪ್ರಭಾವಳಿ ಬಹುಶಃ ದೈವದ ವಿಚಾರ ದೈವಲಾದುಪು ದೈವಲಾದುಪು ಆಂಡ ಏರ ಬಂಡಿರು ಪಂಜುರ್ಲಿನ ಪಂಜುರ್ಲಿನ ಬಂದ್ರೆ ಆಪುಜಿ ದೈವಗಳ ಬರ್ಪುಡು ದೈವಗಳ ಅವು ನೆಕ್ಸ್ಟ್ ದ ನೆಕ್ಸ್ಟ್ ಒನ್ ಎಸ್ ಒಂದು ಮುಲ್ತ ಪಿಲಿಕ್ಲೋಳಿಪ್ಪುನ ಓಕೆ ಪಿಲಿಕ್ಲೋಳಿಪ್ಪುನ ಅಂಚಿನ ಭೂತದ ಪ್ರತಿಕೃತಿ ದೈವದ ನೆಕ್ಸ್ಟ್ ಒನ್ ಸುರಿಯಾತವು ಅಲ್ಲ ಒಂದು ಬಣ್ಪೇರು ದೈವದ ಅಂತ ಬಂದೆ ದೈವದ ಅಂತ ಪನ್ಪೇರು ಕೈಟೆ ಮುಟ್ಟು ನಂಚಿನ ವಿಚಾರ. ಸೊ ಇನ್ನೇನ್ ಪುರ ಕೊರೋನಾಗ ಪ್ರಭಾವಳಿ ಹತ್ರ ಪುರ ಉಂಡೈಟ್ ಬಟ್ ಮಿತ್ತಿರ್ದು ಆ ಕೊಡೆ ತಲಕ ಪುರ ಹತ್ರ ಬಣ್ಪೇರು ಅವುಲ ಉಂಡೈಟ್ ಅಂತ ಇನ್ನೇನ್ ಇತ್ತ ಪ್ರಶ್ನೆ ಬರ್ತೀನಿ. ಅಕುಲು ಕೊರೋಲಿಯಾ ಎಂಕುಲ್ ಸರಿಯಾ ಅಕುಲು ಕೊರೋಲಿಯಾ ಎಂಕುಲ್ ಕೊರ್ರೆಬಲ್ಲಿಯಾ? ಖಂಡಿತವಾದ ಅಂದ್ರೆ ನಮ್ಮ ದೈವ ದೇವರಿನ ಆತ ಸೂಕ್ಷ್ಮವಾದ ಅರ್ಥ ಮಾಡ್ತೋದ್ರೆ ಕಡಿಮೆ ಆತನ ಮನ್ಪಿನ್ಯ ಎಕಡೆ ಮೇರೆ ಪಾತೆರ್ನಾಗ ಬಿಪಿನ್ರ ಪಂಡೇರಿ ಅವು ನಿಜವಾದ ಒಂದು ಭವಿಷ್ಯದ ಬಗ್ಗೆ ನಮ್ಮ ಚಿಂತನೆ ಮಲ್ಪನ ಒಂದು ಪಂಡೇರು ಅಪ್ಪ ದಾಪಂಡ ಅಂಚಿತ್ರ ಆನಗ ಮೇರ್ಲ ಚೂರಾಚಾರಿಗೆ ಮಂಜುನಾಥ ವಿಚಾರ ಮಾಹಿತಿ ಕೊರ್ತೋಲಿತ್ತೇನೆ ಇಂಚಿತ್ರ ವಿಚಾರ ಇನ್ನೊಂದು ನಿಂತಿದ್ರೆ ನಾನು ಬಹಳ ಸೂಕ್ಷ್ಮವಾಗಿ ಅದು ವಿಚಾರ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಈ ವಿಚಾರ ರಾಜಕೀಯವಾದಂತ ಜಿದ್ದಾಜಿದ್ದಿ ಇದ್ರೂ ಕೂಡ ಬಹಳ ಸೂಕ್ಷ್ಮವಾದಂತ ವಿಚಾರ. ಇಲ್ಲಿ ರಾಜಕೀಯದ ಒಂದು ಛಾಯೆ ಇದ್ದ ಕಾರಣದಿಂದಾಗಿ ಇದು ಬಹಳ ಮೇಲೆತ್ತರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಅಲ್ಲೋ ಸರ್, ನಾನು ರಾಜಕೀಯ ಕ್ಷೇತ್ರದಲ್ಲಿ ಇರುವುದರಿಂದ ಇಷ್ಟೊಂದು ಇವತ್ತು ಬಿಜೆಪಿಯ ಗಂಜಿ ಗಿರಾಕಿಗಳು ಅದನ್ನು ಇದು ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಅಲ್ಲ ಬಿಜೆಪಿಯವರು ಗಂಜಿ ಗಿರಾಕಿಗಳಂತಲ್ಲ, ಸಾಮಾನ್ಯ ತುಳುವರು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಬಿಜೆಪಿ ಪ್ರಶ್ನೆ ಕೇಳಿಲ್ಲ, ತುಳುವರು ಪ್ರಶ್ನೆ ಕೇಳಿದ್ದಾರೆ. ತುಳುವರಿಗೆ ನಾನು ಕೂಡ ಪ್ರಶ್ನೆ ಕೇಳಿದೆ. ನಾನು ತುಳುವನಾಗಿ ನಾನು ಈ ತುಳುನಾಡಿನಲ್ಲಿದ್ದು ನಾನು ಕೂಡ ಈ ಪ್ರಶ್ನೆಯನ್ನ ಕೇಳ್ತೇನೆ. ನಾವು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ಕೊಂಡು ಬರುವಂತಹ ದೈವಗಳು ಹಿಡಿಯುವಂತಹ ಕಟ್ಸಳನ್ನ ತಾವು ಹೇಗೆ ನಮ್ಮ ಭಾವನೆಗಳಿಗೆ ಅದಕ್ಕೆ ನಾನು ಹೇಳ್ತೇನೆ ಸರ್, ಈಗ ಯಾವುದೇ ಒಂದು ಸಂಸ್ಕೃತಿಯನ್ನು, ತುಳು ಸಂಸ್ಕೃತಿಯನ್ನು ಅಥವಾ ಹಿಂದೂ ಸಂಸ್ಕೃತಿಯನ್ನು ಯಾರಿಗೆ ಸಹ ಗುತ್ತಿಗೆ ಕೊಡ್ಲಿಲ್ಲಲ್ಲ, ನಾನು ಹೇಳ್ತೇನೆ ಇವರಿಗೆ ಹಾಗೆ ಗುತ್ತಿಗೆ ಕೊಟ್ಟಿದ್ರೆ ಅಂಗಡಿಯವರಿಗೆ ಮಾರಾಟ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಡಬಾರ್ದು. ಅಂಗಡಿಯವನು ಯಾರಿಗೊಬ್ಬ ಮಾರಾಟ ಮಾಡ್ತೇನೆ ಆ ಭಾವನಾತ್ಮಕ ವಿಚಾರದಲ್ಲಿ ಇವರು ಅಂಗಡಿಯವನು ಮಾರ್ತಾನೆ ಅಂತ ಹೇಳಿದ್ರೆ ನಾವು ಕಾಂಗ್ರೆಸ್ಸಿಗರಾಗಿ ಬೇರೆಯವರು ತಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಶುದ್ಧ ಸುಳ್ಳು. ರಾಜಕೀಯ ಪ್ರೇರಿತವಾಗಿದ್ದು ಮಾಡ್ತಾ ಇದ್ದಾರೆ. ಇವನ್ ಬಿಜೆಪಿಗರು ಕೂಡ ಯಾವನೋ ಒಬ್ಬ, ನನ್ನ ನೇರವಾಗಿ ಯಾವನೋ ಒಬ್ಬ ಅಥವಾ ಯಾವರೋ ಒಬ್ಬ ಈ ರೀತಿಯ ಕೆಲಸ ಮಾಡಿದ್ರೆ ಅವ್ರಿಗೆ ಕೂಡ ನಿಜವಾಗ್ಲೂ ಕೂಡ ಹೋಗಿದ್ದಾರೆ. ಡೌಟ್ ಇಲ್ಲ ಈ ವಿಚಾರ. ಈಗ ಸರ್ ನಾನು ಹೇಳ್ತೇನೆ, ಈಗ ಈ ವಿಚಾರಗಳು ಬಿಜೆಪಿಯವರು ಮಾಡಬಹುದು, ಕಾಂಗ್ರೆಸ್ಸಿನವರು ಮಾಡಿದಾಗ ಈ ರೀತಿಯ ಒಂದು ಪ್ರತಿಯೊಂದು ಸಲವು ರಾಜಕೀಯವಾಗಿ ಇದನ್ನು ಇದು ಮಾಡ್ತಾರೆ. ಇದು ನಿಲ್ಲಿ. ನಾನು ಅಪೇಕ್ಷೆ ಪಡುವುದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮ ಪ್ರಶ್ನೆ ನೇರವಾಗಿ ಇದನ್ನ ಕೇಳಬೇಕು. ಪ್ರತಿ ಬಾರಿ ಕಾಂಗ್ರೆಸ್ ಅವರು ಮಾಡಿದಾಗ ಈ ವಿಚಾರ ಸೌಂಡ್ ಆಗುತ್ತೆ, ಬಿಜೆಪಿ ಅವರು ಮಾಡಿದ್ದಾರೆ, ಪ್ರಭಾವಳಿಯನ್ನು ಕೊಟ್ಟಿದ್ದಾರೆ, ದೈವಗಳಿಗೆ ಸಂಬಂಧಪಟ್ಟಿರುವಂತಹ ಪರಿಕರಗಳನ್ನು ಕೊಟ್ಟಿದ್ದಾರೆ, ಆದ್ರೂ ಕೂಡ ಯಾಕೆ ಸೌಂಡ್ ಮಾಡಿಲ್ಲ ಅನ್ನೋದು ತಮ್ಮ ಖಂಡಿತವಾಗಿಯೂ ಅದು ಯಾಕೆ ಮಾಡ್ಲಿಲ್ಲ ಅಂದ್ರೆ ನೋಡಿ, ಅಷ್ಟು ಸೂಕ್ಷ್ಮತೆ ಇವರಲ್ಲಿ ಇಲ್ಲ.
ಯಾರು ಒಬ್ರು ಕೊಟ್ಟಾಗ ಇನ್ನೊಬ್ರು ತೆಗೆದುಕೊಂಡಾಗ ಅದನ್ನ ಕಮೆಂಟ್ಸ್ ಮಾಡುವಂತ ಗಮನಿಸುವಂತದ್ದು ಇವರಲ್ಲಿ ಇರ್ಲಿಲ್ಲ. ಇವರು ಅವತ್ತು ಗಮನಿಸ್ತಿದ್ರೆ ಇದು ಅವತ್ತೇ ಒಂದು ದೊಡ್ಡ ವಿಚಾರವಾಗಿ ಮೇಲ್ಮಟ್ಟಕ್ಕೆ ನಮ್ಮ ಸಮಸ್ಯೆ ಈಗ ವಿಷಯಕ್ಕೆ ಬರ್ತೇನೆ. ಈಗ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತುಳುನಾಡು ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದೆ. ಈಗ ಇವರು ಮಾತಾಡ್ತಾರೆ, ಇಲ್ಲೇ ಜನ ಈಗ ಬ್ಯಾಂಕ್ಗಳನ್ನು ಇವರಿಗೆ ಬ್ಯಾಂಕ್ಗಳನ್ನ ಇವರು ಬೇರೆ ಇದಕ್ಕೆ ಮಾಡಿದ್ದಾರೆ. ವಿಜಯ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್, ತುಳುನಾಡಿನ ಜನರಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನು ಇವ್ರು ಯಾಕೆ ಮಾಡ್ತಾ ಇಲ್ಲ? ವಿಷಯ ಅಂತ ಆಗ್ತಾರ ಇದೆ. ಎಸ್ ರಾಧಾಕೃಷ್ಣ ಅವರೇ, ಯು ಆರ್ ಸೋ ಬ್ರಿಲಿಯಂಟ್ ಅನ್ನೋದು ಪ್ರಶ್ನೆ ಬರುತ್ತೆ. ಬಿಜೆಪಿ ಪಕ್ಷ ಇಷ್ಟು ಬ್ರಿಲಿಯಂಟ್ ಆಗಿ ಆಟ ಆಡ್ತಾ ಇದೆಯಾ ಅನ್ನೋದು ಪ್ರಶ್ನೆಯನ್ನು ಅವರು ಕೇಳ್ತಾ ಇರುವಂತದ್ದು. ನಾವುಗಳು ಮಾಡಿದ್ರೆ ತಪ್ಪಾಗುತ್ತೆ, ತಾವುಗಳು ಮಾಡಿದ್ರೆ ಎಲ್ಲವೂ ಕೂಡ ಓಕೆ ಅನ್ನೋದು. ತಾವು ಕೂಡ ನೋಡಿದ್ರೆ ಪ್ರಭಾವಳಿಗಳನ್ನ ಕೊಟ್ಟಿರುವಂತದ್ದು, ದೈವಗಳ ಪರಿಕರಗಳು ಇರುವಂತದ್ದು ತಮ್ಗಳಿಗೆ ಓಕೆ. ಹಿಂದುತ್ವ ಅಂತ ಬಂದಾಗ ತಮ್ಗಳಿಗೆ ಮಾತ್ರ ಒಂದು ಬ್ರ್ಯಾಂಡ್ ಆಗಿರುತ್ತೆ. ವೈ? ಹೌದಾ? ಇದು ಅಲ್ಲ, ಹಿಂದುತ್ವ ಉಳಿಬೇಕಾದ್ರೆ ಅದು ಬ್ರ್ಯಾಂಡ್ ಆಗ್ಲೇಬೇಕು. ತಮ್ಮ ಕೈಗಳಲ್ಲಿ ದೈವದ ಪರಿಕರಗಳು ಇದ್ರೆ, ಸಂಬಂಧಪಟ್ಟ ಪರಿಕರಗಳು ಇದ್ರೆ ಅದು ಸೇಫ್ ಆಗಿರುತ್ತೆ. ಅವ್ರಗಳ ಕೈಯಲ್ಲಿ ಇದ್ರೆ ಅದು ಹಾನಿ ಆಗುತ್ತಾ? ಉಳಿಬೇಕು ಅಂತ ಹೇಳಿದ್ರೆ ತಮ್ಗಳ ಕೈಯಲ್ಲಿ ಇರ್ಬೇಕಾ? ಹಿಂದುತ್ವ ಉಳಿಬೇಕಾದ್ರೆ ತಮ್ಗಳ ಕೈಲಿ ಇರ್ಬೇಕಾ? ದೈವದ ಪರಿಕರವನ್ನ ಯಾರ ಕೈಗೆ ಕೊಟ್ಟಿದ್ದಾರೆ ಅನ್ನೋದು ಸಹ ದೊಡ್ಡ ಪ್ರಶ್ನೆಯಾಗಿ ಇವತ್ತು ಇಷ್ಟು ಚರ್ಚೆಗೆ ಗ್ರಾಸವಾದದ್ದು. ಕೊತ್ವಾಲ್ ರಾಮಚಂದ್ರಪ್ಪನವರಂತ ಒಡನಾಟ ಇದ್ದಂತ ವ್ಯಕ್ತಿಗೆ ಈ ರಾಜ್ಯದಲ್ಲಿ ಏನೆಲ್ಲ ಅನಾಹುತಗಳನ್ನು ಸೃಷ್ಟಿಸಬೇಕು ಎಲ್ಲವನ್ನು ಸೃಷ್ಟಿಸಿದವರು. ಈಗಾಗಲೇ ಅವರೆಲ್ಲ ಹೇಳಿದ್ರು ಕೆಲವು. ಅಂತ ವ್ಯಕ್ತಿಗೆ ಕೊಟ್ಟದ್ರಿಂದ ಇದು ಇಷ್ಟು ಗಂಭೀರವಾಗಿ ಆಯ್ತು. ಯಾರಿಗೆ ಕೊಟ್ಟಿದ್ರು ಸಹ ಆ ಕಡ್ಸಲೆಯನ್ನು ಕೊಡುವಂಥದ್ದು ಅದು ನಮ್ಮ ಈ ಭೂತಾರಾಧನೆಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಭಾವನೆಗಳಿಗೆ ಸಾಕಷ್ಟು ಘಾಸಿಯನ್ನು ಉಂಟು ಮಾಡಿದೆ. ಸರ್, ತಾವು ಒಪ್ಕೊಳ್ತೀರಾ? ತಾವು ನೋಡಿದಂತಹ ಪ್ರಭಾವಗಳನ್ನು ಕೊಟ್ಟಿರುವಂತಹ ಎಲ್ಲರ ಶೋಕೇಸ್ ನಲ್ಲಿ ಇದೆ. ಆದ್ರೆ ಕಡ್ಸಲೆಯನ್ನು ಕೊಡುವಂತದ್ದು ಇದು ಸರ್ವತಾ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾಡಿರುವಂತ ಕೆಲಸದ ಅವರು ಪ್ರೇರೇಪಿತರಾಗಿದ್ದಾರೆ. ಮಾಡಿದ್ರೆ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ತಾವುಗಳು ಕಾರಣ ಅಲ್ಲ, ಕೊಟ್ಟಿರಬಹುದು, ದೇವರ ಭಗವದ್ಗೀತೆಯ ಹಿಂದುತ್ವ ಅಂತ ಹೇಳಿದ್ರೆ ತಮ್ಗಳಿಗೆ ಅವರು ಈ ತಪ್ಪನ್ನ ಮಾಡಿದ್ದೀರಾ, ಸೊ ಹಾಗಾಗಿ ನಾವುಗಳು ಮಾಡ್ತೇವೆ. ತಾವುಗಳು ಮಾಡಿರುವಂತ ತಪ್ಪು ಉದ್ದೇಶಪೂರ್ವಕವಾಗಿ ಎಲ್ಲೂ ಮಾಡಿಲ್ಲ. ಇವತ್ತು ಹಿಂದೂ ಸಂಸ್ಕೃತಿಯನ್ನ ಬಹಿರಂಗವಾಗಿ ಇವರು ತೇಜೋವಧೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತೇನೆ. ಯಾಕೆಂತೇಳಿದ್ರೆ ಇಷ್ಟವರೆಗೆ ನಾನು ಆರೋಪವನ್ನು ಮಾಡಲಿಲ್ಲ. ಈಗ ಅವರ ಆರೋಪವನ್ನು ಮಾಡುವಾಗ ನಾನು ಸಹ ಮಾಡಬೇಕಾಗ್ತದೆ. ಯಾವಾಗ ದೈವದ ಕಡ್ಸಲೆಯನ್ನು ಇವರು ಈ ರೀತಿಯಾಗಿ ಒಂದು ಏನು ಅದರ ಭಾವನೆಗಳಿಗೆ ಧಕ್ಕ ಆಗುವಾಗೆ, ಭಕ್ತಿಯನ್ನು ಒಂದು ವ್ಯಾಪಾರಕ್ಕೆ ಇಟ್ಟ ಹಾಗೆ ಇವರ ನಾಯಕರನ್ನು ಮೆಚ್ಚಿಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಈಗ ಅನಾಧಿಕಾರದಿಂದ ಮಾಡಿಕೊಂಡು ಬಂದಂತ ಈ ಜನರ ಭಾವನೆಗಳಿಗೆ ಯಾವತ್ತೂ ಬೆಲೆ ಇಲ್ಲದ ಹಾಗೆ ಒಂದು ಕಡಸಲೆಯನ್ನು, ಅದರ ಆಯವನ್ನು ನೀವು ನೋಡಿರಬಹುದು. ಫೈಜಾವರವರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಾನು ಅಭಿನಂದಿಸ್ತೇನೆ ಅವರನ್ನು. ಈಗ ಅಂಗಡಿಯಿಂದ ತರುವಾಗ ಅಂಗಡಿಯವರದು ತಪ್ಪಿದೆ, ಇದು ಯಾವುದಕ್ಕೆ ಯಾವ ದೈವಕ್ಕೆ ಅಂತ ಕೇಳಬೇಕಾದಿತ್ತು. ಅವರು ಕೇಳಬೇಕಾದ ಅವರ ಕರ್ತವ್ಯವಿದೆ ಅಲ್ಲ ವಿಜಯ ಅವರು? ಖಂಡಿತವಾಗಿ ಅವರು ಕೇಳಬೇಕು. ಇದು ಅದಕ್ಕೆ ಅವರು ಒಪ್ಪಿಸುವಾಗ, ಅವರು ಕೊಡುವಾಗ ಸಹ ಅದಕ್ಕೊಂದು ಕ್ರಮ ಅಂತ ಇದೆ. ಆ ಕ್ರಮವನ್ನು ಅವರು ಮಾಡಲಿಲ್ಲ, ಅವರಿಗೆ ವ್ಯಾಪಾರ ಆಗ್ಬೇಕು. ಇವರು ಇವರ ನಾಯಕರು ಬಂದಿದ್ದಾರೆ, ಅವರನ್ನು ಒಂದು ಸಂತುಷ್ಟಿಗೊಳಿಸಬೇಕು, ಅಥವಾ ನಾವೊಂದು ಕೊಟ್ಟಿದ್ದೇವೆ, ಕಾಂಗ್ರೆಸ್ನವರು ಹೀಗೆ ಕೊಟ್ಟರು, ನಮ್ಮ ಭಾವನೆ ಅದು ಇದಂತೆಲ್ಲ ಹೇಳಿದ್ರು. ನಮ್ಮ ಭಾವನೆಗಳಿಗೆ ಧಕ್ಕೆಯಾಗಿದೆ, ಇದು ಇದೇ ರೀತಿ ಮುಂದುವರೆದುಕೊಂಡು ಹೋಗಬಾರ್ದು. ಇದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಅಂತ ಬೇಕು, ಇದಕ್ಕೊಂದು ಇದು ಅಂತ್ಯ ಆಗಬೇಕು. ಇಂಥದ್ದು ಈ ವಿದ್ಯಮಾನಗಳು ಇನ್ನು ನಡೀಬಾರದು ಅನ್ನೋ ಚಿಂತನೆಯಲ್ಲಿ ಇವತ್ತು ನಾವು ಮಾತಾಡುವಂತ. ತಾವುಗಳು ಕೂಡ ಇದಕ್ಕೆ ಇನ್ನು ಸಹಮತವನ್ನು ಖಂಡಿತವಾಗಿಯೂ ಇದಕ್ಕೆ ಸಹಮತ ಇಲ್ಲ, ಇದನ್ನು ಖಂಡಿಸ್ತೇವೆ. ದೈವಾರಾಧನೆಗೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ಮಂಜುನಾಥ್ ಪೂಜಾರಿ ಅವರು ಯಾವ ದೈವದ ಕಡ್ಸಲೆಯನ್ನು ಕೊಟ್ಟಿಲ್ಲ. ಒಂದು ಬೆಳ್ಳಿ ಅಥವಾ ಕಬ್ಬಿಣ ಅಥವಾ ತಾಮ್ರದ ಒಂದು ಖಡ್ಗ ಏನುಂಟು ಅದಕ್ಕೆ ಅದರದ್ದೇ ಆದಂಥ ವ್ಯಾಖ್ಯಾನೆ ಉಂಟು. ನಾನು ಬೇಕಾದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನು ಕೊಡ್ತೇನೆ. ಅದಕ್ಕೆ ಆ ವಿಧಿ ವಿಧಾನಗಳನ್ನು ಪೂರೈಸಿದ ಬಳಿಕ ಮಾನ್ಯ ಪೇಜಾವ್ ಅವರು ಹೇಳಿದ ಹಾಗೆ
ಅದು ಆ ಮಂಚದಲ್ಲಿ ಬಿಟ್ಟ ನಂತರ ಅದು ಕಡ್ಸಲೆ ಆಗ್ತದೆ. ತುಳು ಶಬ್ದದಲ್ಲಿ ಕಡ್ಸಲೆ ಎನ್ನುವುದಕ್ಕೆ ವಿಸ್ತಾರವಾದಂತಹ ಅರ್ಥ ಉಂಟು. ಓಕೆ ಓಕೆ ಸರಿ, ಓಕೆ ಸರ್ ಇನ್ನೊಂದ್ಸಲ ಪೇಜರ್ ಹತ್ರ ಇದನ್ನ ಕೇಳಬೇಕಾಗುತ್ತೆ. ತಾವು ಹೇಳಿದ್ಮೇಲೆ ಆ ಸಾನದಲ್ಲಿ ಇಟ್ಟ ನಂತರ ಅಲ್ವಾ ಶಕ್ತಿ ಬರುತ್ತೆ ಅಲ್ಲಿ, ಅದಕ್ಕೊಂದು ಶಕ್ತಿ ಅದನ್ನ ಅದಕ್ಕಿಂತ ಮೊದಲು ಇರಲ್ವಾ ಸರ್? ಖಂಡಿತವಾಗಿ ಒಂದ್ ಕಡೆ ಆ ಪ್ರಶ್ನೆ, ಇನ್ನೊಂದ್ ಕಡೆ ಕಡ್ಸಲೆಯನ್ನ ಯಾರು ಬೇಕಾದ್ರೂ ಮುಟ್ಟಬಹುದು ಅನ್ನುವಂತಹ ಪ್ರಶ್ನೆ. ಯಾರು ಬೇಕಾದ್ರೂ ಮುಟ್ಟಬಹುದಾ? ಯಾಕಂದ್ರೆ ದೈವವೇ ಅಭಯ ಕೊಡುವಾಗ ಎಲ್ಲರ ಕೈಗೆ ಕಡ್ಸಲೆಯನ್ನ ತಾಗಿಸುತ್ತದೆ. ಅದರ ವಿಧಿವಿಧಾನಗಳೆಲ್ಲ ಯಾವಾಗ ನಡೀತದ ಆ ನಂತರ ಯಾರು ಮುಟ್ಟಬೇಕು ಅವರೇ ಮುಟ್ಟಬೇಕು ಅದನ್ನು. ಓಕೆ ಓಕೆ ನೋಡಿ, ನಮಗೆ ಕರ್ತವ್ಯ ದೈವದ ಕಲದಲ್ಲಿದ್ದೇವೆ ನಾವು. ದೈವ ನಮಗೊಂದು ಆಶೀರ್ವಾದ ಮಾಡುವಾಗ ಕರ್ತಲೆಯಲ್ಲಿ ಆಶೀರ್ವಾದ ಕೊಡ್ತಾರೆ. ಆ ಕೊಡುವಾಗ ನಾವು ಹಿಂದೆ ಇದ್ದವರು ಒಮ್ಮೆ ದೈವದ ಒಂದು ಆಶೀರ್ವಾದ ಅಂತ ಹೇಳಿ ಮೇಲೆ ಮೇಲೆ ಬಿದ್ದು ನಾವು ಬರ್ತೇವೆ. ನಾವು ಇದು ಯಾವಾಗ ದೈವದ ಕೈಯಲ್ಲಿರುವಾಗ ನಮ್ಗೆ ಅದರ ಆಶೀರ್ವಾದ ಬೇಕು ನಮಗೆ. ಮತ್ತೆ ಅದನ್ನು ಪ್ರತಿಯೊಂದನ್ನು ಕೂಡ ಆ ಪ್ರಕ್ರಿಯೆಗಳು ಆದಾಗ ಮಾತ್ರ ಅದಕ್ಕೆ ದೈವತ್ವ ಬರ್ತದೆ, ಅದಕ್ಕೆ ನಿಜವಾಗಿ ಅದಕ್ಕೆ ಪೂರಕವಾದಂತ ಶಕ್ತಿ ಬರ್ತದೆ. ಮತ್ತೆ ಕೆಲವರು ಹೇಳ್ತಾರೆ ಅದನ್ನು ಕೊಡುವಾಗಲೇ ಈ ರೀತಿ ಅವರು ಕೊಟ್ಟಿರ್ಬೋದು, ಇವರು ಈ ರೀತಿ ಮಾಡಿರ್ಬೋದು ಅಂತ ಹೇಳಿ. ಮತ್ತೆ ಬಹಳ ಸ್ಪಷ್ಟವಾಗಿ ಇನ್ನೊಂದು ನಮಗೆ ಕಾಣ್ತದೆ, ಅವರು ಕೊಟ್ಟದ್ರಲ್ಲಿ ಪ್ಲಾಸ್ಟಿಕ್ಕಿನ ಒಂದು ಹೊದಿಕೆ ಇದ್ದ ಕಾರಣದಿಂದಾಗಿ ಅಷ್ಟು ಅದನ್ನ ಪ್ರಾಧಾನ್ಯತೆ ತಗೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಕವರ್ ಇದೆ, ಪ್ಲಾಸ್ಟಿಕ್ ಕವರ್ ಇದೆ. ಯಾಕೆ ಅವರು ಒಂದು ಅದನ್ನ ಒಂದು ರೀತಿ ಮೊಮೆಂಟ್ ತರನೇ ತಗೊಂಡು ಬಂದಿದ್ದಾರೆ. ಓಕೆ 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 ಎಲ್ಲಾ ಟೈಮಲ್ಲಿ ಯಾರು ಬೇಕಾದ್ರೂ ದೈವದ ಕೈಯಲ್ಲಿ ಕೈಯಲ್ಲಿ ಆಶೀರ್ವಾದವನ್ನು ಕೊಡುವಾಗ ಅದು ತಲುಪ್ತದೆ. ಆದರೆ ಅಲ್ಲಿಂದ ಅದು ನಮ್ಮ ಸ್ಥಾನ ದೈವದ ಸ್ಥಾನದಲ್ಲಿ ಹೋಗಿ ಯಾರು ಮುಟ್ಲಿಕ್ಕಿಲ್ಲ. ಒಂದು ಬಹಳ ಸ್ಪಷ್ಟ ಏನಪ್ಪಾ ಅಂತ ಹೇಳಿದ್ರೆ ಕುಂದೇಶ್ವರ್ರೆ, ಇಲ್ಲಿ ಆ ಪ್ಲಾಸ್ಟಿಕ್ಕಿನ ಕವರ್ ಇದ್ದ ಕಾರಣದಿಂದಾಗಿ ಅದಕ್ಕೆ ಅಷ್ಟೊಂದು ಏನು ದುನ್ನ ಅಂತ ಹೇಳ್ತೇವೆ ನಾವು, ಭಾರ ಅಂತ ಹೇಳ್ತೇವೆ, ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ನನಗೆ. ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ, ಇದು ಇಂಥ ಪರಂಪರೆ ಬಹಳ ವರ್ಷದಿಂದ ಆಗ್ತಾ ಉಂಟು. ಅದರ ಮೊಟ್ಟ ಮೊದಲ ಪ್ರಾಯೋಜಕರೇ ಇವರು. ಯಾರು ನಮ್ಮ ಇವರು ಹೇಳಿದಾಗೆ ಬಿಜೆಪಿ ಅವರೇ ಆಗಿದ್ದಾರೆ. ನಮ್ಮ ಕಾಂಗ್ರೆಸ್ನವರಿಗೆ ಹೆದರಿಕಿತ್ತು, ಇದು ಏನು ಬಿಜೆಪಿ ಅವರು ಏನಾದರೂ ಮಾಡ್ಬೋದು, ಜನಸಂಘದವರು ಏನಾದರೂ ಮಾಡ್ಬೋದು ಅಂತ ಹೇಳುವ ರೀತಿಯಲ್ಲಿ ನಾವು ರಾಜಕೀಯವನ್ನು ದೈವತ್ವದೊಂದಿಗೆ ಸೇರ್ಪಡೆ ಮಾಡಲಿಲ್ಲ, ಆಸ್ಮಿತೆಯನ್ನು ರಾಜಕೀಯಕ್ಕೆ ಬಳಸಲಿಲ್ಲ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ತೌಳವ ಆಸ್ಮಿತೆಯನ್ನು ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯಕ್ಕೆ ಬಳಸಿದ್ದರ ಪರಿಣಾಮವಾಗಿ ಈ ಮೊಟ್ಟ ಮೊದಲು ಕೊಟ್ಟದ್ದು ಯಾವುದು? ಪ್ರಭಾವಳಿಯನ್ನು ಕೊಟ್ಟರು, ಗದೆಯನ್ನು ಕೊಟ್ಟರು, ಇನ್ನು ಏನೇನೋ ಕೊಟ್ಟರು, ಈವನ್ ಕಡ್ಸಲೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈಗಿನ ಹೊಸ ರೀತಿಯ ಕಡ್ಸಲೆಯನ್ನು ಕೊಟ್ಟದ್ದಲ್ಲ. ಕಡ್ಸಲೆಯ ಮೂಲ ಸ್ವರೂಪ ಅದಲ್ಲ. ನಾನು 1000 ಸಲ ವಾದ ಮಾಡ್ತೇನೆ ಇದನ್ನು. ಕಡ್ಸಲೆಯ ಮೂಲ ಸ್ವರೂಪ ಅದು ಅಲ್ಲ. ಅಲ್ಲ, ಅದನ್ನೇ ಹೇಳಿದ್ದು ನಾನು. ಇವರು ಹೇಳುವುದು ಅದನ್ನೇ. ಪರಂಪರೆ ಇವರ ಯಾವುದೋ ಒಂದು ಗುರಿಯೊಂದಿಗೆ ಪರಿವರ್ತನೆ ಹಾಗೆ ಆಗ್ಲಿಕ್ಕೆ ಹಾಗೆ ಆಗದ ಹಾಗೆ ನಮ್ಮಂತ ಹಿರಿಯರು ಇವರೆಲ್ಲ ಈ ಬಗ್ಗೆ ಒಳ್ಳೆ ಪರಿಣಿತರಿದ್ದಾರೆ, ನೋಡಿಕೊಳ್ಬೇಕು. ಬರ್ತೇನೆ ಸರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಖ್ಯಾತ ದೈವಜ್ಞರು ಶಶಿಕುಮಾರ್ ಪಂಡಿತ್ ಅವರು. ಶಶಿಕುಮಾರ್ ಪಂಡಿತ್ ಅವರು ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಬಹುಶಃ ತಾವು ಸದ್ಯ ನಮ್ಮ ಚರ್ಚೆಗಳನ್ನ ತಾವು ಗಮನಿಸಿದ್ದೀರಾ ಅನ್ನುವಂಥದ್ದು ನನ್ನ ಭಾವನೆ. ಹೌದಾ ಸರ್? ನೋಡಿದ್ದೀರಾ? ಎಸ್ ಸರ್ ಏನ್ ಹೇಳ್ತೀರಾ? ಕಡ್ಸಳೆಯನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು, ಉಡುಗೊರೆಯನ್ನ ಕೊಟ್ಟಿರುವಂತದ್ದು ಎಷ್ಟು ಸಮಂಜಸ, ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಎಸ್ ಸರ್. ಒಂದು ಏನಂದ್ರೆ ಇದರಲ್ಲಿ ಇಂಥ ಒಂದು ಸಂಪ್ರದಾಯ ನಮ್ಮ ತುಳುನಾಡಿನ ಆರ್ಷ ಕಾಲಘಟ್ಟದಲ್ಲಿ ಇತ್ತೋ ಅನ್ನೋದು ನಾವು ಪರಿಶೋಧನೆ ಮಾಡಬೇಕು. ಈಗ ಭೂತಕ್ಕೆ ಅಲ್ಲದೆ, ಭೂತದ ಪಾತ್ರೆಗೆ ಅಲ್ಲದೆ ಈ ಕಡ್ಸಳೆಯನ್ನು ಕೊಡುವಂತ ಸಂಪ್ರದಾಯ ಬೇರೆ ಎಲ್ಲಾದ್ರೂ ಇತ್ತ ಅಂತ ನಾವು ಪರಿಶೋಧನೆ ಮಾಡಬೇಕು. ಅದು ಇತ್ತು ಅಂತಿದ್ದರೆ ಆ ತೆಗೆದುಕೊಳ್ಳುವವರಿಗೂ ಮತ್ತೆ ಕೊಡುವವರಿಗೂ ಉಳ್ಳಂತ ಸಾಮೀಪ್ಯ ಬಾಂಧವ್ಯಗಳು ಯಾವ ತರ ಇತ್ತು ಅನ್ನೋದನ್ನು ಕೂಡ ನಾವು ಪರಿಶೋಧನೆ ಮಾಡಿಕೊಂಡು ಒಂದು ಅಧ್ಯಯನ ಆದಂತ ವಿಷಯ. ಮತ್ತೆ ಅದು ಬಿಟ್ಟು ಭೂತದ್ದಾಗಲಿ ದೇವರದ್ದಾಗಲಿ ಪ್ರತಿಕೃತಿಗಳನ್ನು ಕೊಡುವುದರಲ್ಲಿ ತಪ್ಪಿಲ್ಲ. ಅದು ಭಾವನಾತ್ಮಕವಾಗಿರುವಂತದ್ದು, ಮತ್ತೆ ಮನುಷ್ಯನಿಗೆ ಒಂದ್ ಸ್ವಲ್ಪ ಗೌರವ ಸೂಚಕ ಕೊಡುವಂತದ್ದು ವಸ್ತು ಅಂತ ಅನಿಸುತ್ತೆ. ಆದ್ರೆ ಅದು ಆರಾಧನೆಗೆ ಯೋಗ್ಯವಾಗಿರುವಂತ ವಸ್ತು. ಈಗ ಅಲ್ಲಿ ಶಿಲ್ಪಿ ಅದನ್ನು ನಿರ್ಮಾಣ ಮಾಡುವಾಗ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಧಾನಗಳೆಲ್ಲ ಇದೆ. ಆ ವಿಧಾನಗಳ ಪ್ರಕಾರವೇ ಮಾಡಬೇಕು. ಅದಕ್ಕೆ ಮುಹೂರ್ತ ನೋಡ್ಬೇಕು, ಮತ್ತೆ ಅದಕ್ಕೆ ಆ ಆರಾಧನೆಗೆ ಸಂಬಂಧಪಟ್ಟ ವಸ್ತುಗಳನ್ನು ನಿರ್ಣಯ ಮಾಡಿಕೊಂಡು ಆಯಗಳನ್ನು ನೋಡಿಕೊಂಡು ಮಾಡಬೇಕಾದಂತ ವಿಷಯಗಳಾಗಿರ್ತದೆ. ಇಲ್ಲಿ ಕಂಡು ಬರುವಾಗ ಅವರು ಒಂದು ರೆಡಿಮೇಡ್ ತಂದಿದ್ದಾರೆ ಮತ್ತೆ ಕೊಟ್ಟಿದ್ದಾರೆ, ಸಮರ್ಪಿಸಿದ್ದಾರೆ. ಆದ್ರೆ ಒಂದು ಅಸ್ಮಿತೆ ನಮ್ಮನ್ನು ಈ ತರ ಬಾಧಿಸ್ತದೆ.
ಈ ಭೂತಾರಾಧನೆ ಅನ್ನೋದೇನಿದೆ ಒಂದು ಸೀಮಿತ ಪ್ರದೇಶಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಮತ್ತೆ ಇದರಲ್ಲಿ ಉಳ್ಳಂತ ಕೆಲವು ರಹಸ್ಯಗಳನ್ನು ನಾವು ಆರಾಧಕರು ಗೌರವಯುತವಾಗಿ ಕಾಪಾಡಿಕೊಳ್ಳಬೇಕು. ಸರ್ ಓಕೆ ಶಶಿಕುಮಾರ್ ಪಂಡಿತ್ ಅವರೇ, ಈಗ ಆಗಿರುವಂತಹ ಚರ್ಚೆಗಳಲ್ಲಿ ಬಹುಪಾಲು ಈ ವಿಚಾರ ಚರ್ಚೆ ಆಗಿರುವಂತದ್ದು ಅಂದ್ರೆ ಕಟ್ಸಳೆಗೆ ದೈವದ ಕಳೆ ಬರುವಂತದ್ದು ಸ್ಥಾನದಲ್ಲಿ ಹೋದ ನಂತರ, ಈ ವಿಧಿವಿಧಾನಗಳನ್ನ ನೆರವೇರಿಸಿದ ನಂತರ, ಅದಕ್ಕಿಂತ ಮೊದಲು ಯಾವುದೇ ರೀತಿಯ ಮಹತ್ವವನ್ನು ಪಡೆದುಕೊಂಡಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಏನ್ ಹೇಳ್ತಾರೆ? ಇಲ್ಲ ಅಂದ್ರೆ ದೇವತಾ ಬಿಂಬಾದಿಗಳಿಂದ ಹಿಡಿದು ದೇವತಾ ಆಯುಧಗಳನ್ನು ಮಾಡುವಾಗ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಪದ್ಧತಿಗಳೆಲ್ಲ ಇದೆ. ಅದು ತಚ್ಚುಶಾಸ್ತ್ರ ಇಲ್ಲವೇ ಒಬ್ಬ ಶಿಲ್ಪಿ ಅನುಷ್ಠಾನ ಮಾಡುವಂತ ಒಂದಷ್ಟು ಕರ್ಮಗಳಲ್ಲಿ ಮುಹೂರ್ತಗಳನ್ನು ನೋಡ್ಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಆ ದೈವಕ್ಕೆ ಬೇಕಾಗಿರುವಂತ ಪ್ರಸಾದಗಳನ್ನು ತೆಗೆದುಕೊಂಡು ಮಾಡಬೇಕಾಗುತ್ತೆ, ಎರಕ ಒಯ್ಯಬೇಕಾಗುತ್ತೆ, ಇತ್ಯಾದಿಗಳು ಕರ್ಮಾದಿಗಳನ್ನು ಆ ಮನುಷ್ಯ ಮಾಡಬೇಕಾಗುತ್ತೆ. ಮತ್ತೆ ಆ ಮನುಷ್ಯನಿಗೆ ಅವರದ್ದೇ ಆಗಿರುವಂತ ನಿತ್ಯಾನುಷ್ಠಾನಗಳಲ್ಲಿದೆ. ಆ ನಿತ್ಯಾನುಷ್ಠಾನಗಳ ಜೊತೆಗೆ ದೀಕ್ಷಾಬದ್ಧನಾಗಿ ಮಾಡುವಂತ ಕೆಲಸ ಅದು ಸಾಮಾನ್ಯವಾಗಿ ಮಾಡುವಂತ ಒಂದು ಸಲಕರಣೆ ಆಗಿರುವುದಿಲ್ಲ. ಅದರಲ್ಲಿ ಒಂದು ವೈಶಿಷ್ಟ್ಯ ಇದ್ದೇ ಇರುತ್ತದೆ. ಆಗಿರುವಾಗ ಎಷ್ಟೋ ಕಡೆ ಈ ಮಂಚ ನಿರ್ಮಾಣ ಮಾಡುವಾಗ ಭೂತದ ಮೊಗಗಳನ್ನು ನಿರ್ಮಾಣ ಮಾಡುವಾಗಲೂ ಕೂಡ ಅದಕ್ಕೆ ಆಗಿರುವಂತಹ ಪದ್ಧತಿಗಳನ್ನು ಅನುಸರಿಸಿಕೊಂಡೇ ಮಾಡ್ತಾರೆ. ಇದು ಬಹುಶಃ ಶಿಲ್ಪಿ ಇದನ್ನು ಮಾಡದೇ ಇರ್ಲಿಕ್ಕೆ ಮಾಡಿರುತ್ತಿದ್ರೆ ಅವರ ಅಷ್ಟನ್ನು ಹಾಗೆ ತೆಗೆದು ಕೊಡ್ತಾ ಇರ್ಲಿಲ್ಲ ಅಂತ ಅನಿಸುತ್ತೆ. ಆದ್ರಿಂದ ಪ್ರತಿಕೃತಿಗಳು, ಈಗ ಯಾವುದೋ ದೇವಸ್ಥಾನದ ದೇವಾಲಯದ ಪ್ರತಿಕೃತಿಗಳು ಕೊಡುವುದು ತಪ್ಪು ಅಂತ ಅಂದ್ಕೊಳ್ಳುವುದಿಲ್ಲ. ಆದರೆ ಆರಾಧನೆಗೆ ಯೋಗ್ಯವಾದಂತಹ ವಸ್ತುಗಳನ್ನು ಒಬ್ಬ ಆರಾಧಕ ಆರಾಧನೆ ಆಗಿರುವಂತಹ ಭೂತಕ್ಕೆ ಸಮರ್ಪಣೆ ಮಾಡಬೇಕೇ ಹೊರತು ವ್ಯಕ್ತಿಗೆ ಸಮರ್ಪಣೆ ಮಾಡುವುದು ನಮ್ಮ ತುಳುನಾಡಿನ ಗಂಭೀರತೆ ಏನಿದೆ, ಭೂತಾರಾಧನೆ ಗಂಭೀರತೆ ಏನಿದೆ, ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಕುಂದಿಸಿದಾಗ ಆಗುತ್ತೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕಂದ್ರೆ ನಾವೆಲ್ಲ ದೇವರು ಅನ್ನುವಂತ ಭಾವನೆಯ ಜೊತೆಗೆ ಭೂತಗಳನ್ನು ನಮ್ಮ ಮನೆಯಲ್ಲಿ ಅನನ್ಯ ಭಾವದಿಂದ ಆರಾಧಿಸುವವರು. ಆದ್ರಿಂದ ಇಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿಗಳನ್ನು ಹೊರತುಪಡಿಸಿ ಕೂಡ ದಯವಿಟ್ಟು ನಮ್ಮ ಮೂಲ ಸಂಸ್ಕೃತಿಯ ಗುಣಗಳನ್ನು ಉಳಿಸಿ ಬೆಳೆಸುವಂತ ಒಂದು ಆದ್ಯ ಕರ್ತವ್ಯ ನಮ್ಮದೆರಡು ಹೊಣೆ ಆಗ್ಬೇಕು. ಮತ್ತೆ ಅದು ನಮ್ಮ ಗೌರವದ ಪ್ರಶ್ನೆ ಆಗಿರ್ಬೇಕು. ಈಗ ಎಷ್ಟೋ ಕಡೆ ನಮ್ಗೆ ಇದು ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಕೂಡ ನಾವು ಭೂತದ ಒಂದು ದರ್ಶನಗಳು ನಾವು ನೋಡುವುದಲ್ಲಿ ಇರ್ತದೆ. ಕೆಲವುಗಳನ್ನು ನಾವು ರಹಸ್ಯವನ್ನು ಕಾಪಾಡಿಕೊಳ್ಳಬೇಕು. ಈಗ ಅಲ್ಲಿ ಇದ್ದವರೆಲ್ಲರೂ ಕೂಡ ಭೂತಾರಾಧಕರೇ. ಆ ಭೂತಾರಾಧನೆ ಒಂದಷ್ಟು ರಹಸ್ಯಗಳನ್ನು ತಿಳ್ಕೊಂಡವರು ಕೂಡ ಆ ರಹಸ್ಯವನ್ನು ಬಹಿರಂಗವಾಗಿ ಎಲ್ಲಿ ಕೂಡ ಹೇಳ್ಕೊಳ್ಳಿಕ್ಕೂ ಕೂಡ ಇಲ್ಲ. ಆಗಿರುವಾಗ ಈಗ ಒಂದು ಪ್ರಶ್ನೆ, DK ಶಿವಕುಮಾರ್ ಅವರಿಗೆ ಕಟ್ಸಲೆಯನ್ನ ಕಾಣಿಕೆ ನೀಡಿರುವಂತದ್ದು ದೈವಾರಾಧನೆಗೆ ಅಪಚಾರ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತಾರೆ? ಅಪಚಾರ ಆಗಿದೆ ಅನ್ನೋದಲ್ಲ, ಯಾಕಂದ್ರೆ ಅದರಲ್ಲಿ ಒಂದು ನೀಡುವ ಕ್ರಮದಲ್ಲಿ ನೀಡಿಲ್ಲ. ಅದು ಅದರ ಭಾಗ ಹೇಗಿದೆ ಅಂದ್ರೆ DK ಅವರು ಕೊಟ್ಟ ಹಾಗೆ ಇದೆ ಹೊರತು ಮಾನ್ಯ ನಮ್ಮ ಇವರು ಯಾರು ಪೂಜಾರಿಗಳು ಕೊಟ್ಟ ಹಾಗೆ ಅನಿಸುವುದಿಲ್ಲ. ಅದು ಅದರ ಭಾಗ ಉಂಟಲ್ಲ, ಅದು ಈ ತರ ಬಾಗಿದ ರೂಪ ಬೇರೆ ಕಡೆ ಇದೆ. ಅದು ಮತ್ತೊಂದು ಕಡೆ ಏನಂದ್ರೆ ಅವರು ತಿಳ್ಕೊಳ್ಬೇಕಿತ್ತು ಪೂಜಾರಿಗಳು, ಅವರು ಅನನ್ಯವಾದಂತಹ ಭೂತಾರಾಧಕರಾಗಿರುವುದರಿಂದ ಯಾವುದು ಯೋಗ್ಯ, ಭೂತಕ್ಕೆ ಯಾವುದು ಯೋಗ್ಯವೋ ಅದು ಮನುಷ್ಯನಿಗೆ ಯೋಗ್ಯವಾಗಿತ್ತು ಅನ್ನೋದನ್ನು ಅವರು ಯೋಚನೆ ಮಾಡಬೇಕಿತ್ತು. ಆದ್ರಿಂದ ತನ್ನ ಮನೆಯ ಉಪಾಸನಾ ದೇವತೆಯ ಆರಾಧನಾ ವಸ್ತುವಿನಷ್ಟೇ ಶುದ್ಧವಾಗಿರುವಂತನ್ನು ಕೊಡುವಂತ ಕಾಲಘಟ್ಟದಲ್ಲಿ ಸಣ್ಣವಾಗಿ ಒಂದು ಭಾವನಾತ್ಮಕ ಯೋಚನೆ ಮಾಡಬೇಕಿತ್ತು. ನಾಯಕನಿಗೆ ಗೌರವಿಸುವುದು ತಪ್ಪಲ್ಲ, ಅದು ಅವರವರ ಭಾವಕ್ಕೆ ಅವರವರ ಭಕುತಿಗೆ ತಕ್ಕ ಅಂತ ಹೇಳಿ ಅಪಚಾರ ಅನ್ನೋದಲ್ಲ. ಆದರೆ ನಾವು ತುಳುವರು ನಮ್ಮ ಪ್ರಾಚೀನ ಸಂಸ್ಕೃತಿಯ ಗುಣಗಳನ್ನು ನಾವು ಸರಿಯಾಗಿ ಹಿಡಿದಿಟ್ಕೊಳ್ಬೇಕಾದ ಅಗತ್ಯತೆಗಳು ಇರ್ತದೆ. ಆರಾಧನೆ ಯೋಗ್ಯವಾಗಿರುವುದನ್ನು ನಾವು ಆರಾಧನೆ ಯೋಗ್ಯವಾಗಿರುವಂತ ವಸ್ತುಗಳಿಗೆ ಸಮರ್ಪಣೆ ಮಾಡಬೇಕು. ಇಲ್ಲದ್ರೆ ನಾವಾಗಿ ಅದರ ಗೌರವವನ್ನು ಕಮ್ಮಿ ಮಾಡಿದಾಗ ಯಾರು ಏನೇ ಕೊಟ್ಟು ಪ್ರಭಾವಳಿ ಕೊಟ್ಟು ಇನ್ನೊಂದು ಕೊಟ್ಟು. ಈ ವಿಚಾರದ ಬಗ್ಗೆ ಪ್ರಭಾವಳಿಗಳನ್ನ ತಾವು ನೋಡಿದೀರಾ? ಅಲ್ಲೂ ಕೂಡ ದೈವದ ಪರಿಕರಗಳನ್ನ ಕೊಡಲಾಗಿತ್ತು, ಆದ್ರೆ ಅದು ತಪ್ಪಿಲ್ವಾ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಶಕ್ತಿ ಇರಲ್ಲ, ಇಲ್ಲಿ ಶಕ್ತಿ ಇರುತ್ತಾ ಅನ್ನೋ ಪ್ರತಿಕೃತಿಗಳು ತಪ್ಪಲ್ಲ. ಅದನ್ನು ನಿರ್ಮಾಣ ಮಾಡಿದ ಧಾತು ಯಾವುದು ಅಂತ ಹೇಳಿ ಮುಖ್ಯ ಆಗುತ್ತೆ. ಪ್ರತಿಕೃತಿಗಳು ತಪ್ಪುಗಳಾಗುವುದಿಲ್ಲ. ಈಗ ಕೃಷ್ಣ ಬಿಂಬವು ಈಗ ಸಣ್ಣದಾಗಿ ಒಂದು ಬಿಂಬ ಇದ್ರೆ ಪೂಜಾರ್ಹವಾಗಿರುವ ಬಿಂಬ ಒಂದು ಮುಷ್ಟಿ ಒಳಗೆ ಆದರೆ ಆ ಪ್ರತಿಷ್ಠಾ ಕರ್ಮಾದಿಗಳು ಮಾಡಿದಂತ ಬಿಂಬಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಪ್ರತಿಷ್ಠೆಗೆ ನಿರ್ಮಾಣ ಮಾಡಿದ ಬಿಂಬಗಳಲ್ಲಿ ಆಯ ಪ್ರಮಾಣಗಳಲ್ಲಿ ಇರ್ತದೆ. ಅದರಲ್ಲಿ ಇದೇ ಪ್ರಕಾರ ಭೂತಕ್ಕೆ ಸಂಬಂಧಪಟ್ಟ ಪ್ರತಿಕೃತಿಗಳನ್ನು ಆಯಾಯ ಭೂತಾಲಯಗಳಲ್ಲಿ ಆರಾಧನೆ ಮಾಡುವಂತ ಕಲಶ ಕಾರ್ಯಗಳಲ್ಲಿ ಸರಿ. ಈಗ ಸರ್ ಇನ್ನೊಂದು ಬರುವಂತ ಪ್ರಶ್ನೆ, ಹಾಗಾದ್ರೆ ಈ ಕಟ್ಸಲೆ ಇವರು ಕೊಟ್ಟಿರುವಂತಹ ಕಟ್ಸಲೆ ಅದಕ್ಕೆ ಯಾವುದೇ ರೀತಿಯ ದೈವಿ ಶಕ್ತಿ ಇರಲ್ವಾ ಅಥವಾ ಯಾವುದೇ ರೀತಿಯ ಕಳೆ ಇರಲ್ವಾ? ಇಲ್ಲ ಇಲ್ಲಿ ಏನಂದ್ರೆ
ವಸ್ತು ಯಾಕಂದ್ರೆ ತಾವು ಹೇಳಿದಿರಾ ಆ ಶಿಲ್ಪಿ ಶಿಲ್ಪಿ ಅದನ್ನು ಇವರಿಗೆ ಪೂಜಾರಿಗಳು ಏನಂದ್ರೆ ಒಂದು ಭಾವನಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಿದ್ರು ಕೂಡ ಶಿಲ್ಪಿಗೆ ಪರಿಜ್ಞಾನ ಬೇಕಿತ್ತು. ನಾನು ಇದನ್ನು ಯಾರಿಗೆ ನಿರ್ಮಾಣ ಮಾಡಿದ್ದೇನೆ ಮತ್ತೆ ಯಾರಿಗೆ ನಾನು ಕೊಡ್ತಿದ್ದೇನೆ ಅಂತ ಅವರಿಗೆ ಪರಿಜ್ಞಾನ ಬೇಕಿತ್ತು. ಆದ್ರಿಂದ ಆ ಶಿಲ್ಪಿ ಅದನ್ನು ಆ ದೃಷ್ಟಿಯಿಂದ ನೋಡದೆ ಇರುವುದರಿಂದ ಆಗಿರುವಂತ ಎಡವಟ್ಟೆ ಇದು. ಇವರು ತನ್ನ ಸಾಂಸ್ಕೃತಿಕವಾದ ಪ್ರತೀಕ ಅಂತ ಹೇಳಿ ಇವರು ಪೂಜಾರಿಗಳು ಕೊಟ್ಟರು, ಡಿ.ಕೆ. ಶಿವರೇ ತಗೊಂಡ್ರು ಅಷ್ಟೇ. ಅವರು ಡಿ.ಕೆ. ಶಿವರಿಗೆ ಬಹುಶಃ ಅದರ ಮಹತ್ವ ಏನಿದೆ ಅಂತೇಳಿ ಅದು ಅವರಿಗೆ ಪೂರ್ಣ ಈ ಪ್ರಾದೇಶಿಕವಾಗಿರುವಂತಹ ಪದ್ಧತಿಗಳು ಅವರ ಮನಸ್ಸಲ್ಲಿ ಬರ್ಲಿಕ್ಕಿಲ್ಲ. ಜೊತೆಗೆ ಇಲ್ಲಿ ಮಹತ್ವವಾಗಿ ಚರ್ಚೆ ಆಗಿರುವಂತ ಒಂದು ವಿಚಾರ, ಜ್ಯುವೆಲರಿ ಶಾಪ್ ಗಳಲ್ಲಿ ರೆಡಿಮೇಡ್ ಆಗಿ ಕಟ್ಸಲೆಗಳು ಮಾರ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ತಾವು ಹೇಳ್ತಾ ಇದ್ದೀರಾ ಶಿಲ್ಪಿಗಳು ಒಂದು ದೈವಕ್ಕೋಸ್ಕರ ಮಾಡ್ತಾರೆ ಅನ್ನುವಂಥದ್ದು. ಇವತ್ತು ನಾವು ನಮ್ಮನ್ನು ಅಡಬಿಟ್ಟುಕೊಂಡದ್ದು ಅಂತ ನನಗೆ ಅಂದ್ಕೊಳ್ತೇನೆ ನಾನು ಈ ವಿಷಯದಲ್ಲಿ. ಎಷ್ಟೋ ಬಿಂಬಾದಿಗಳಲ್ಲಿ ಪ್ರಮಾಣ ಸರಿ ಇಲ್ಲದಿರುವಂತದ್ದು, ಎಷ್ಟೋ ಸಲ ನಾವು ಭೂತಗಳ ಕಣ್ಣಿಗೆ ದೃಷ್ಟಿಗೆ ಎಂತದ್ದು ಬಂಗಾರವನ್ನು ಸಿಕ್ಕಿಸುವಂತದ್ದು, ಮತ್ತೊಂದು ಅದಕ್ಕೆ ಕಲ್ಲು ಹಾಕುವಂತದ್ದು, ಮತ್ತೊಂದು ನಟ್ಟು ಬೋಲ್ಟ್ಗಳನ್ನ ಹಾಕಿರುವಂತದ್ದು, ಈ ತರ ಒಂದಷ್ಟು ಶಿಲ್ಪಶಾಸ್ತ್ರದ ಸಂಬಂಧಪಟ್ಟ ನಿರ್ಮಾಣಗಳಲ್ಲದೆ ಮಾಡಿರುವಂತ ಒಂದಷ್ಟು ಬಿಂಬಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಇದು ಸರಿಯಾದಂತ ಪದ್ಧತಿ ಅಲ್ಲ. ಬಿಂಬ ಮಾಡುವಾಗ ಆ ಬಿಂಬಕ್ಕೆ ಕುಟುಂಬದ ಪ್ರತಿಯೊಬ್ಬರು ಕೂಡ ಒಂದಿಷ್ಟು ಲೋಹದ ಧಾತುಗಳನ್ನು ಸಮರ್ಪಣೆ ಮಾಡಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅದನ್ನು ಮಾಡಬೇಕಾದ ವಂಶ ಪರಂಪರೆಗೆ ಸಂಬಂಧಪಟ್ಟಾಗಿರುವಂತದ್ದು. ಒಬ್ಬ ಬಿಂಬ ಕೊಡುವಂತದ್ದು, ಒಬ್ಬನೇ ಕರ್ತವ್ಯ ಕೊಡುವಂತದ್ದು, ಒಬ್ಬನೇ ಮಂಚ ಮಾಡಿ ಕೊಡ್ತೇನೆ, ಒಬ್ಬನೇ ಒಬ್ಬ ದೇವರ ಎಂದು ಬಿಂಬ ಕೊಡ್ತೇನೆ, ನಾನು ಒಬ್ಬನೇ ದೇವಸ್ಥಾನ ಕಟ್ತೇನೆ ಅನ್ನೋದು ಅದು ಖಂಡಿತವಾಗಿ ಆರಾಧನಾ ಸ್ಥಿತಿಯಲ್ಲಿ ಯೋಗ್ಯವಾದಂತಹ ಅಷ್ಟೊಂದು ಅರ್ಹತೆ ಬೇಕು. ಅಷ್ಟು ಅರ್ಹವಾಗಿದ್ದವರು ಮಾತ್ರ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಹೊರತು ಅದು ಕುಟುಂಬ ಎಲ್ಲ ಸೇರಿ ಕೊಡುವಂತ ವಿಷಯ ಆಗಿರೋದ್ರಿಂದ ರೆಡಿಮೇಡ್ ಏನಿದೆಯೋ ಅದು ನಿಶ್ಚಯವಾಗಿ ಬಾಹ್ಯವಾಗಿರುವಂತದ್ದಲ್ಲ. ನಾನು ಲಾಸ್ಟ್ ಕೊನೆಯ ಒಂದು ಮಾತನ್ನು ಹೇಳ್ತೇನೆ. ಇದು ಏನಿದ್ರು ನಾನು ಅಂತಿಮವಾಗಿ ಹೇಳುವುದು ಇಷ್ಟೇ, ನಾನು ತುಳು ಸಂಸ್ಕೃತಿಯನ್ನು ತುಳುವರನ್ನು ಗೌರವಿಸುವ ಒಂದು ಈ ಮಣ್ಣಿನ ಮಗ. ಅದಕ್ಕಾಗಿ ನಾನು ಮೊದಲು ಹೇಳಿದೆ ತಮಗೆ, ಈ ರಾಜ್ಯದ ಒಂದು ಪ್ರತಿಪಕ್ಷದ ಒಂದು ನಾಯಕನಾಗಿ ಅವರಿಗೆ ಈ ರೀತಿಯ ಒಂದು ತುಳು ಸಂಸ್ಕೃತಿಯ ಒಂದು ಪರಿಚಯವಾಗಲಿ ಎನ್ನತಕ್ಕಂಥ ಒಂದು ಮಾತನ್ನು ಇದನ್ನು ಗೌರವಿಸಿದ್ದೇನೆ. ಇದು ಮಾನ್ಯ ಶಾಸಕರಾದ ಸುನಿಲ್ ಕುಮಾರ್ ರವರು ತಾವು ಇವತ್ತು ರಾಜಕೀಯವಾಗಿ ಕಾರ್ಕಳದಲ್ಲಿ ಬೆಳೆಯಬಾರದು ಎನ್ನುವ ರಾಜಕೀಯ ದೃಷ್ಟಿಕೋನದಿಂದ ಈ ರೀತಿಯ ಒಂದು BJPಯರ ಮೂಲಕ ಅಥವಾ ತುಳು ಸಂಸ್ಕೃತಿಯ ಮೂಲಕ ಇವತ್ತು ಹರಿಯಬಿಟ್ಟಿದ್ದಾರೆ. ನಾನು ಹೇಳುವುದಿಷ್ಟೇ, ಇವತ್ತು ತುಳುವರಿಗೆ ಉದ್ಯೋಗ ಇಲ್ಲ. ತುಳುವ ಸಂಸ್ಕೃತಿ ಇಲ್ಲ ಮಂಜುನಾಥ್ ಅವರೇ, ಇದು ಸುನಿಲ್ ಕುಮಾರ್ ಅವರು ಏನು ಬೆಳಿಬಾರ್ದು ಅನ್ನೋ ವಿಚಾರಗಳಲ್ಲ. ಈ ಫೋಟೋ ಏನಿದೆ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದಾಗ ಪ್ರಥಮವಾಗಿ ನನಗೂ ಕೂಡ, ನಾನು ತುಳುವನಾಗಿ ನಾನು ಕೂಡ ನಂಬುವಂತ ಆರಾಧನಾ ಶಕ್ತಿ ಏನಿದೆ, ದೈವಾರಾಧನೆ ಏನಿದೆ, ಇದರ ಬಗ್ಗೆ ಘಾಸಿ ಆಗೋದಕ್ಕೆ ನಂಗೂ ಕೂಡ ತುಂಬಾನೇ ಬೇಸರ. ಇವನ್ ನಿತಿನ್ ಸಾಲಿನ್ ಅವರಿಗೂ ಕೂಡ ಬೇಸರ ಆಗಿದೆ. ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ತುಳುವಿನಲ್ಲಿ ಹುಟ್ಟಿದಂತ ಮಣ್ಣಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಆಗಿದೆ. ಆ ಕಟ್ಸಳೆಯನ್ನ ಆ ರೀತಿ ಕೊಡುವಂತದ್ದು ಯಾರಿಗೆ ಕೊಡ್ತಾ ಇದ್ದೀರಾ ಅನ್ನೋದು ಘಾಸಿ ಸರ್. ಇಷ್ಟೇ ನಾನು ಹೇಳ್ತಾ ಇರೋದು. ಇಲ್ಲಿ ಯಾವುದೇ ರೀತಿಯ ರಾಜಕೀಯವಾಗಿ ಖಂಡಿತವಾಗಿ ನನಗೆ ಕೊನೆಯದಾಗಿ ಮಂಜುನಾಥ್ ಬಳ್ಳಾರಿ ಅವರ ಹತ್ರ, ನನಗೆ ಮಂಜುನಾಥ್ ಪೂಜಾರಿ ಅವರ ಹತ್ರ ಒಂದು ಕೇಳಬೇಕು ನನಗೆ. ಇದು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವೈರಲ್ ಆದದ್ದಕ್ಕೆ ಅವರಿಗೆ ವಿಷಾದ ಇದೆಯಾ ಅಂತ ನನ್ನದೊಂದು ಪ್ರಶ್ನೆ. ನಿಮ್ಗೆ ಅದರಲ್ಲಿ ಇಷ್ಟು ಯಾಕೆಂತ ಹೇಳಿದ್ರೆ ನೀವು ಒಂದು ನಿಮಿಷ ಪೂಜಾರ್ಲೆ ಈರು ಭಾರಿ ಭಾವನಾತ್ಮಕವಾದ ಕೊಡ್ತಾರೆ. ಈರು ಒಂದೆಟ್ಟು ನಿಮ್ಮೆಲ್ಲ ರಗಳೆ ಅವಡು ಯಾನು ನಿಮ್ಮೆಲ್ಲ ಜನ ಕೊಡ್ತೀರಾ ನಿಮ್ಮ ಮನಸ್ಸಿನ ಒಳಗೆ. ನಾನು ನಿಜವಾಗಿ ತುಳು ಸಂಸ್ಕೃತಿಯ ಆರಾಧಕರಿಗೆ, ತುಳು ಸಂಸ್ಕೃತಿಯನ್ನು ಗೌರವಿಸುವವರಿಗೆ ಯಾರಿಗೆ ಆದ್ರೂ ನೋವಾಗಿದ್ರೆ ನಾನು ಅದನ್ನು ಆದ್ರೆ ಇದನ್ನು ರಾಜಕೀಯವಾಗಿ ಬಳಕೆ ಮಾಡುವುದು BJPಯವರು ಮಾಡಿದ್ದು ಸರಿ, ಕಾಂಗ್ರೆಸ್ಸಿನವರು ಮಾಡಿದ್ದು ತಪ್ಪು ಎಂದು ಯಾವಾಗಲೂ ಇದನ್ನು ಇಶ್ಯೂ ಮಾಡುವಂತ ಒಂದು ಪ್ರಮೇಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆವಾಗ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಇಶ್ಯೂ ಮಾಡಿಕೊಂಡು ಸಮಸ್ಯೆ ಮಾಡಿಕೊಂಡು ಸಾವಿರಾರು ಜನರಿಗೆ ತೊಂದರೆ ಮಾಡುವಂತ ಪರಿಪಾಠವನ್ನು ಬಿಜೆಪಿಯ ನಾಯಕರು ಕೈ ಬಿಡಬೇಕು. ಯಾಕೆಂದರೆ ಇವರು ಮೋದಿಯನ್ನು ಹರ ಹರ ಮಹಾದೇವ ಮೋದಿ ಮೋದಿ ಹರ ಹರ ಮೋದಿ ಅಂತ ಹೇಳ್ಬೋದು, ಶ್ರೀರಾಮ ಮೋದಿ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಅವರ BJP ನಾಯಕರನ್ನು ದೇವರ ಹೆಸರಿನಲ್ಲಿ ಇದು ಮಾಡ್ಬೋದು. ದೇವರು
ಶಿವ ಎಂದರೆ ಶಿವನೇ, ಅವನು ಮೋದಿ ಕೇವಲ ಒಬ್ಬ ಮನುಷ್ಯ. ಹಾಗೆ ಇವತ್ತು ನಾವು ಹೇಳುತ್ತಿರುವುದು, ನಾನು ದೇವರ ಶಿವನ ಹಾಗೆ ಶಿವನ ಸಂಬಂಧಪಟ್ಟ ಗಣಗಳ ಆರಾಧಕನಾಗಿ ನಾನು ಹೇಳುತ್ತಿರುವುದು, ಇವತ್ತು ಬಿಜೆಪಿಯವರು ಧಾರ್ಮಿಕ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ವಿಚಾರದ ಬಗ್ಗೆ ತಮಗೆ ಬೇಸರ ಇದೆ ವೈರಲ್ ಆಗಿರೋದಕ್ಕೆ? ಅಲ್ಲ, ಖಂಡಿತ ನಾನು ವಿಷಾದ ಇದೆ. ಯಾಕೆಂತ ಹೇಳಿದ್ರೆ ಇವರು ಪ್ರತಿಯೊಂದು ಅವರಿಗೆ ತುಳುವರಿಗೆ ಉದ್ಯೋಗ ಇಲ್ಲ ಅಂತೇಳಿ ಇದಿಲ್ಲ, ಆದ್ರೆ ಈ ಬಗ್ಗೆ ನನಗೆ ವಿಷಾದವಿದೆ. ನಾನು ತುಳುವರ ಭಾವನೆಗಳಿಗೆ ಗೌರವಿಸ್ತೇನೆ. ಅದು ಬಿಟ್ಟು ಇವರು ರಾಜಕೀಯವಾಗಿ ಅದನ್ನು ಏನು ಇಶ್ಯೂ ಮಾಡಿಕೊಂಡು ಅದನ್ನು ದೊಡ್ಡ ಹಗರಣದಂತೆ ವಿಷಯ. ನಾನು ಯಾವುದೇ ತಪ್ಪನ್ನಂತೂ ಮಾಡಲಿಲ್ಲ. ನಾನು ಒಂದು ತುಳು ಸಂಸ್ಕೃತಿಯನ್ನು ಗೌರವಿಸುವ ಎಲ್ಲ ರಾಜ್ಯದ ಒಂದು ಒಬ್ಬ ನಾಯಕನಿಗೆ ಪರಿಚಯವಾಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಕೊಟ್ಟಿದ್ದೇನೆ ಹೊರತು ಯಾವುದೇ ಧಾರ್ಮಿಕ ಭಾವನೆಗೆ ಕುಂದು ಬರುವಂತ ಕೆಲಸವನ್ನು ಮಾಡಲಿಲ್ಲ. ನನಗೆ ಸನ್ಮಾನ್ಯ ಮಂಜುನಾಥ್ ಪೂಜಾರಿಯವರು ಯಾರಿಗೆ DK ಶಿವಕುಮಾರರಿಗೆ ಒಂದು ಕಡ್ಸಲೆಯ ಪ್ರತಿಬಿಂಬವನ್ನು ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಅದನ್ನು ದೈವದ ಕಡ್ಸಲೆ, ಅದಕ್ಕೆ ದೈವತ್ವದ ಚಿಂತನೆಯನ್ನು ಈ ಜನ ಕೊಟ್ಟಿದ್ದಾರಲ್ಲ, ಆ ನೆಲೆಯಲ್ಲಿ ಮಂಜುನಾಥ್ ಪೂಜಾರಿ ಅವರು DKಶಿ ಅವರಿಗೆ ಅದನ್ನು ಕೊಟ್ಟದ್ದರಲ್ಲಿ ವಿಷಾದವಿಲ್ಲ, ಆದರೆ ಪಶ್ಚಾತ್ತಾಪ ಇದೆ. ಈ ತುಳುನಾಡಿನ ಜನರು ಇನ್ನೂ ಕೂಡ ದೈವತ್ವದ ನೈಜ ರೂಪವನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ. ದೈವತ್ವದ ಮೂಲ ಸ್ವರೂಪವೇ ಬದಲಾವಣೆಯಾಗಿ ಅದು ವೈದಿಕದತ್ತ ನಡೆಯುತ್ತಾ ಇದೆ. ಅದರ ಬಗ್ಗೆ ಇನ್ನೂ ಈ ತುಳುನಾಡಿನ ಜನ ಅರ್ಥ ಮಾಡಿಕೊಂಡಿಲ್ಲ ಎನ್ನುವಂತಹ ಪಶ್ಚಾತ್ತಾಪ ಒಬ್ಬ ಕಾಂಗ್ರೆಸ್ಸಿನ ವಕ್ತಾರನಾಗಿ ನನ್ನಲ್ಲಿ ಇದೆ, ಬೇರೆ ಏನಲ್ಲ. ಇದು ಇಂಥದ್ದು ಮುಂದೆ ಕೂಡ ನಡೆಯುತ್ತಾ ಹೋಗಬೇಕು ಅಂತ ನಾನು ಬಯಸುವುದರೆ ಇದು ಇಲ್ಲಿಗೆ ನಿಲ್ಲಬೇಕು. ಕೇವಲ ಕಡ್ಸಲೇ ಅಲ್ಲ, ಈ ಪ್ರಭಾವಳಿ ಗದೆ ಎಲ್ಲ ಕೊಡುವುದನ್ನು ದಯಮಾಡಿ ನಮ್ಮ ಸಮಾಜ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕೊನೆಯದಾಗಿ ರಾಧಾಕೃಷ್ಣ ಅವರು ಸರ್. ನೋಡಿ, ತಪ್ಪು ಮಾಡದವರು ಯಾರಿಲ್ಲ, ಆದರೆ ತಪ್ಪು ಆಗಿರ್ಬೋದು, ಆಗಿದೆ ಅನ್ನೋದು ಅದು ಮನಸ್ಸಿನಿಂದ ಬರಬೇಕು. ಇವತ್ತು ಎಷ್ಟೋ ನಮ್ಮ ತುಳುನಾಡಿನ ಜನರ ಭಾವನೆಗಳಿಗೆ ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡವರಿಗೆ ಬಹಳಷ್ಟು ಮನಸ್ಸಿಗೆ ಏನು ಮಾಡುವುದು, ಯಾಕೆ ಈ ರೀತಿ ಆಯ್ತು ಅನ್ನೋದು ಮನಸ್ಸಿಗೆ ಬಂದಿದೆ. ಈಗ ಮತ್ತೆ DK ಶಿವಕುಮಾರ್ ಅವರಿಗೆ ಕೊಟ್ಟರು, ಅವರು ಯಾವ ರೀತಿಯಲ್ಲಿ ಅದನ್ನು ಕೊಂಡೋಗಿ ಇಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ಈಗ ಪ್ರಶ್ನೆ ಬಂದಿರೋದು, ಇವರು ಪ್ರತಿಕೃತಿ ಅಂತ ಹೇಳಿದ್ರು, ಪ್ರತಿಕೃತಿ ಅಲ್ಲ, ಅದಕ್ಕೆ ಆಯ ಇದೆ. ಆ ಆಯ ಇರುವಾಗ ಅದು ದೈವಕ್ಕೆ ಸಂಬಂಧಪಟ್ಟಂತ ಒಂದು ಪರಿಕರ. ಇವತ್ತು ಪ್ರತಿಕೃತಿ ಅನ್ನೋದಕ್ಕೂ ಈ ಪರಿಕರಕ್ಕೂ ವ್ಯತ್ಯಾಸ ಇದೆ. ನನಗಿಂತ ಹೆಚ್ಚಾಗಿ ಅವರು ಹಿರಿಯರಿದ್ದಾರೆ, ಅವರಿಗೆ ಗೊತ್ತಿರಬೇಕು. ಈ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮುಂದಿನ ಪೀಳಿಗೆಗೆ ಏನನ್ನು ಹೇಳುತ್ತೇವೆ, ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೇ ಹೇಳುವುದಾ ಅನ್ನೋ ಚಿಂತನೆ ಅವರಲ್ಲಿ ಬೇಕು. ಆ ಪಶ್ಚಾತ್ತಾಪ ಅವರ ಮನಸ್ಸಲ್ಲಿ ಬರಬೇಕು. ತಪ್ಪು ಮಾಡದವರು ಯಾರಿಲ್ಲ, ಆದ್ರೆ ಆ ತಪ್ಪನ್ನು ಒಪ್ಪಿಕೊಳ್ಬೇಕು. ಆ ಕಡಸಲೆಯನ್ನು DK ಶಿವಕುಮಾರಿಂದ ಹಿಂದಕ್ಕೆ ಪಡೆದು ಅವರಿಗೆ ಬೇರೆ ಏನಾದರೂ ಕೊಡ್ಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಇವತ್ತು ನಮ್ಮ ಎಲ್ಲರ ತುಳುನಾಡಿನ ಜನರ ಭಾವನೆಗಳಿಗೆ ಏನು ನೋವಾಗಿದೆ ಅದನ್ನು ಅವರು ತಿಳ್ಕೊಳ್ಬೇಕು. ಇಂಥ ತಪ್ಪುಗಳನ್ನು ಇನ್ನು ಮುಂದೆ ಸಹ ಆಗದ ಹಾಗೆ ಎಲ್ಲ ಒಂದು ವ್ಯವಸ್ಥಿತವಾಗಿ ಹೋಗಬೇಕು. ಇಂಥ ಒಂದು ನಾಟಕೀಯವಾದಂತ ಬೆಳವಣಿಗೆಗಳನ್ನು ನಡೆದು ಹೋಗಿದೆ, ಅದನ್ನೇ ಸರಿ ಅಂತ ವಾದ ಮಾಡುವುದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ತಪ್ಪು. ಅದು ಇನ್ನು ಮುಂದೆ ಆಗಬಾರದು ಅಂತೇಳಿ ನನ್ನ ಭಾವ. ಒಂದೇ ಒಂದು ಮಾತು, ನಾನು ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ, ಧಾರ್ಮಿಕವಾಗಿ ಧಕ್ಕೆ ಆಗಿದೆ, ತಪ್ಪಾಗಿದೆ ಅಂತ ಹೇಳುವಂಥ ಒಂದು ಮಾತು. ಇವತ್ತು ನಾನು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇನೆ, ಪ್ರತಿಯೊಂದು ಸಂದರ್ಭವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದಂತೆ ದಕ್ಷಿಣ ಕನ್ನಡದಲ್ಲಿ ಬೆಂಕಿ ಕೊಡುವಂಥ, ಹಲವಾರು ಅಮಾಯಕರನ್ನು ಬಲಿ ಕೊಡುವಂಥ ಕೆಲಸವನ್ನು ಈ BJPಗರು ಮಾಡಿಕೊಂಡು ಬಂದಿದ್ದಾರೆ. ರಾಜಕೀಯವಾಗಿ ಲಾಭವನ್ನು ಪಡೆದುಕೊಳ್ಳಲು ಇವರು ಮಾಡುತ್ತಿರುವಂಥ ಇದೊಂದು ಸಂಚು. ಮತ್ತು ನಾನು ರಾಜಕೀಯ ಮುಖಂಡನಾಗಿ ಇವತ್ತು ಕೆಲಸ ಮಾಡುತ್ತಿರುವುದರಿಂದ ಇವರು ಹಿತಾಸಕ್ತಿಯಿಂದ
ಕೊಡುವಂಥದ್ದು ಏನು ಭಾವಿಸಿರ್ಬೋದು, ಆದರೆ ನನಗೆ ಯಾವುದೇ ಹಿತಾಸಕ್ತಿ ಇಲ್ಲ. ಓಕೆ ಸರಿ ಸರಿ ಎಸ್ ಸರ್ ಕೊನೆಯದಾಗಿ ಸರ್ ಪೇಜ್ ಅವರ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಸ್ ಸರ್ ಕೊನೆಯದಾಗಿ. ಬಹಳ ಸೂಕ್ಷ್ಮವಾದಂಥ ವಿಚಾರ ಅಂತಲೇ ಹೇಳಿದ್ದೇನೆ ನಾನು. ನಿಜವಾಗಿಯೂ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಬಹಳ ಸ್ಪಷ್ಟ ಗೋಚರ ಬೇಕೇ. ಯಾಕಂದ್ರೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದಂಥ ಮಾತನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತೇನೆ. ನಾನು ನನ್ನ ದೈವದ ಮಂಚದಲ್ಲಿದ್ದಂಥ ಕರ್ತಲೆಯನ್ನು ಮತ್ತು ನನ್ನ ಶೋಕೇಸ್ನಲ್ಲಿದ್ದಂಥ ಕರ್ತಲೆಯನ್ನು ನೋಡಿ ನಮ್ಮ ಮಕ್ಕಳು, ನಮ್ಮ ಮನೆಯವರು ನೆಕ್ಕಲು ದಾದಿ ಯತ್ವಾಸಿ ಅಂತ ಇದನ್ನ ಆಟ ಆಡ್ಲಿಕ್ಕೆ ತಗೊಂಡು ಹೋಗಿ ಅಚಾನಕ್ಕಾಗಿ ಅದಕ್ಕೆ ಕೈ ಹಾಕುವಂಥ ಪರಿಸ್ಥಿತಿ ಖಂಡಿತ ನಾಳೆ ನಮಗೆ ಬರಬಾರ್ದು. ಅಂದ್ರೆ ನಮ್ಮಲ್ಲಿ ನಿತಿನ ಒಂದು ಮಾತಿದೆ, ಒಂದು ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಕೆ ನಾಗ ನಡೆ ಎತ್ತಿನ ಸರ್ಪ ಜಡೆ ಎತ್ತಿನ ಪವಿತ್ರವಾಯಿನ ಮಣ್ಣು ನಮ್ಮ ತುಳುನಾಡದ ಮಣ್ಣು. ಈ ತುಳುನಾಡದ ಮಣ್ಣಿಡ ಏನಿ ಕಾಲದ ಮಾನಿಕಟ್ಟದ ಓನದಾಂತಿನ ಬದುಕಿಗೆ ಉಸುಲು ಕೊರ್ಪಿನ ಚಿತ್ರ ಮಾಮಲ್ಲ ಬೇಲಿನ ಮುಲ್ಪದ ಭೂತಾರಾಧನೆ ನಮ್ಮ ಮತ್ತೊಂಬೈದ ಅಂಚೆನಿರ್ದವರ ಆ ಭೂತಾರಾಧನದ ಅಸ್ತಿತ್ವ ಒರಿಯೋಡು ಪಂದಾಂಡ ನಮ್ಮ ದುಂಬುಗುಲ ಇನಿಕಲ ನನಗ್ಲ ಆಯ್ತ ದಾದ ಪರಿಕರದ ಬಗ್ಗೆ ನಾವು ಚಿಂತನೆ ಬೋಡು ಆಯ್ತ ಒಟ್ಟಿಗೆ ನೀವು ಪ್ರತಿ ಒಂಜಿ ಆಚಾರ ವಿಚಾರಡ್ಲ ನಮ್ಮ ಜೋಕ್ಲೆ ಕಲ್ಪವನಿತ್ತ ಬಗ್ಗೆಟ್ಟೆ ದಯಪಂಡ ಈ ಒಂಜಿ ಎಲ್ಲಿ ವಿಚಾರ ಇಲ್ಲ ಜೋಕುಲ ಮನಸ್ಸುಗಳ ಮಲ್ಲ ಚಿಂತನೆ ಆತ ಮಲ್ಲ ಜಾಸ್ತಿ ಆತ ಇಲ್ಲಿ ಜೋಕುಲ್ಗೆ ಏನೊಂದುಲ್ಲೇರು ಅವು ಅಂಚ ಕೊರಳ್ಯ ಐಕು ಪ್ಲಾಸ್ಟಿಕ್ ಸುಂದದ ಕೊರಳಿ ಇಂಚಕ್ಕೇನೊಂದುಲ್ಲೇರು ದಯಗಿಂದು ಪಂಡ ಅವು ಒಂಜಿ ನಮ್ಮ ಅಕಲ್ ಭಾವನಾತ್ಮಕವೇನ ವಿಚಾರ ಅಂದಂದ ಅಂಡಲ ದುಂಬುದದಿ ನೋಡು ನಮ್ಮ ಫ್ಯೂಚರ್ಗೆ ನಮ್ಮ ಜೋಕ್ಲು ಭವಿಷ್ಯಕ್ಕೆ ನಮ್ಮ ಜೋಕ್ಲಿಗೆ ಹಂಚಿ ನಮ್ಮ ತಪ್ಪು ನಮ್ಮ ಮಾಲ್ಪುಣ ಬರ್ಚಿ ಪಂದ್ಯ ಅನ್ನೊಂಜಿ ಮಾತ್ರ ಎಲ್ಲ ನಮ್ಮ ತುಳು ಎರಡು ವಿಜ್ಞಾಪನೆ ಮಾಡ್ತಾರೆ. ಥ್ಯಾಂಕ್ ಯು ಎಸ್ ಸರ್. ಕೊನೆಯದಾಗಿ ಜಿತೇಂದ್ರ ಕುಂದೇಶ್ವರ ಸರ್. ಎಸ್ ಸರ್. ಕಡ್ಸಲೆ ಯಾವಾಗ ಅದು ಪರಿಪೂರ್ಣ ಆಗ್ತದೆ ಅಂತ ಹೇಳಿದ್ರೆ ಆಯಾ ಇದ್ದಾಗ ಮಾತ್ರ ಪ್ರತಿಕೃತಿಗಳು ಕೊಡ್ಬೋದು ಅಂತ ಇವ್ರು ಹೇಳಿದ್ರು ಪಂಡಿತರು. ಮತ್ತೆ ಅದು ಇನ್ನಷ್ಟು ಜಿಜ್ಞಾಸೆಗೆ ಒಳಪಡ್ಬೋದು ಮುಂದಕ್ಕೆ. ಹಾಗಾದ್ರೆ ಅದು ಅದು ಇವರೇನು ಪಂಜುರ್ಲಿಗೆ ಕೊಟ್ಟ ಕಡ್ಸಲೆ ಕೊಡಿ ಅಂತ ಹೇಳಲಿಲ್ಲ, ಆಯಾ ಇರಲಿಲ್ಲ ಅಲ್ಲಿ. ಮತ್ತೆ ಅದು ಈ ಹಿಂದೆ ನಮ್ಮ ತುಳುನಾಡಿನ ವೀರಪುರುಷರು ಯಾವ ರೀತಿ ಕತ್ತಿಗಳನ್ನು ಬಳಸ್ತಾ ಇದ್ರು, ಅವಾಗ ದೈವಗಳು ಬಳಸ್ತಾ ಇದ್ದಿಲ್ಲ, ಅವರು ನಿಜವಾಗಿ ಬಳಸ್ತಾ ಇದ್ದ ಕತ್ತಿಗಳ ಆಯ ಹೇಗಿರ್ತದೆ ಅದನ್ನು ಬಳಸ್ಬೋದಾ? ಯಾಕಂದ್ರೆ ಹಿಂದಿನ ಅದು ಆಪ್ಷನ್ ಇದೆ, ಬಳಸ್ಬೋದಾ? ಅಥವಾ ಈಗ ನಾವೆಲ್ಲ ತೋರಿಸಿರುವಂತಹ ಏನು ದೈವದ ಏನು ಆಯುಧಗಳಿದೇನೋ ಕಡ್ಸಲೆ, ಅದು ಈ ಹಿಂದೆ ಬೇರೆ ರೀತಿಯಾಗಿ ಈಗ ಬೇರೆ ರೀತಿಯಾಗಿ ಬಂದಿದೆ. ಹಾಗಾಗಿ ಇದು ನಿಜವಾದ ಕಡ್ಸಲೆ ಅಲ್ಲ, ಅದು ನಿಜವಾದ ಕಡ್ಸಲೆ ಅಂತ ಆ ವಾದವೂ ಕೂಡ ಇದೆ. ಹಾಗಾಗಿ ಇದು ನೀವು ಕೂತ್ಕೊಂಡು ಒಂದು ವಿಚಾರ ವಿಮರ್ಶೆ ಮಾಡುವಂಥದ್ದು ಅಲ್ಲ, ಅಂದ್ರೆ ಸಾಧ್ಯತೆ ಇಲ್ಲ. ಇನ್ನು ದೊಡ್ಡ ಮಟ್ಟದ ಚರ್ಚೆಗಳಾಗಬೇಕು ಯಾವುದು ಸರಿ ಅಂತ. ಪ್ರತಿಕೃತಿಗಳು ಕೊಡ್ಬೋದು ಅಂತಾದ್ರೆ ಈಗ ಮಾತ್ರ ಇನ್ನೂ ಅದಕ್ಕೆ ಆಕ್ಷೇಪಗಳಿರ್ಬೋದು. ಮತ್ತೆ ಅದರಲ್ಲಿ ಏನು ಲೋಹ ಶಿಲ್ಪಿಗಳ ಏನು ಅವರ ಧರ್ಮ ಸೂಕ್ಷ್ಮಗಳು ಅಥವಾ ಅವರ ಕಟ್ಟುಕಟ್ಟಲೆಗಳು ಶಾಸ್ತ್ರಗಳು ಏನು ಅದೆಲ್ಲ ಮಾಡಿದ್ರೋ ಮಾಡ್ಲಿಲ್ಲೋ ಇದೆಲ್ಲವೂ ಏನು ಚರ್ಚೆಯ ವಿಷಯ ಮತ್ತು ಅದು ಸೂಕ್ಷ್ಮ ವಿಚಾರ. ಆದ್ರೆ ಈ ವಿಚಾರ ಬಂದ ಬಗ್ಗೆ ನನಗೆ ಅದು ಇನ್ನು ಮುಂದೆ ಹಾಕಬೇಕು. ಆದ್ರೆ ಈ ವಿಚಾರ ಹೇಗೆ ಹೇಳಿದ್ರೆ ತುಳುನಾಡಿನಲ್ಲಿ ಧರ್ಮದೈವಗಳಿದ್ರೆ ಬಹಳ ಸೂಕ್ಷ್ಮವಾದದ್ದು ವಿಚಾರ. ಇದರಲ್ಲಿ ಏನು ವಿರೋಧಿಗಳು ಯಾವ ತಪ್ಪು ಮಾಡ್ತಾರೆ ಈ ವಿಚಾರದಲ್ಲಿ ಅಂತ ಒಂದು ತಂಡ ಅಥವಾ ಒಬ್ರು ಪರಸ್ಪರ ಕಾಯ್ತಾ ಇರ್ತಾರೆ. ಆದ್ರೆ ಈವರೆಗೆ ಒಂದು ಈವರೆಗೆ ಅದನ್ನು ಪಡೆದು ಯಶಸ್ವಿಯಾಗಿದ್ದಾರೆ. ಆದ್ರೆ ಒಂದು ಉದಾಹರಣೆ, ಕಾಂಗ್ರೆಸ್ ಮಾಡಿದ್ರೆ ತಪ್ಪು, ಬಿಜೆಪಿ ಮಾಡಿದ್ರೆ ಸರಿ, ಅಥವಾ JDS ಮಾಡಿದ್ರೆ ತಪ್ಪು, ಇನ್ನೊಂದು ಮಾಡಿದ್ರೆ ಸರಿ, ಆ ರೀತಿಯಾಗಿ ಬರಬಾರ್ದು. ಏನು ಎಲ್ರಿಗೂ ಒಂದೇ ರೀತಿಯಾದಂತ ಏನು ಧರ್ಮ ಸೂಕ್ಷ್ಮಗಳು ಒಂದೇ ರೀತಿ ಎಲ್ರಿಗೂ, ಕಾಂಗ್ರೆಸ್ ಬಿಜೆಪಿಗೆ ಬೇರೆ ಅಲ್ಲ. ಇದನ್ನು ಎಲ್ಲರೂ ಕೂಡ ಬೆಂಬಲಿಗರು ಅಥವಾ ತುಳುವರು ಇದನ್ನು ಅರ್ಥಕೊಳ್ಬೇಕು. ಇದರಲ್ಲಿ ರಾಜಕೀಯ ಮಾಡಬಾರ್ದು. ಮತ್ತೆ ಅದರಲ್ಲಿ ಒಂದು ವೇಳೆ ನಿಜವಾದ ತಪ್ಪುಗಳು ನಡೆದಾಗ, ನಿಜವಾಗಿ ನಮ್ಮ ದೇವಗಳಿಗೆ ನಮ್ಮ ಆಚರಣೆ ಸಂಸ್ಕೃತಿಗಳಿಗೆ ಅನ್ಯಾಯ ಆದಾಗ ಅದು ನಮಗೆ ಸಂಬಂಧಪಟ್ಟದಲ್ಲ, ದೈವದವರು ನಾವು ಸಮುದಾಯದವರು ಬೇರೆ ಅಂತ ತಿಳ್ಕೊಳ್ಳದೆ ನಾವೆಲ್ಲ ತುಳುವರು ಒಟ್ಟಾಗಿ ದೇವರಿಗೆ ನಿಜವಾಗಿ ಅವಮಾನ ಆಗುವಂತ ಹೇಳಿಕೆಗಳನ್ನು ಅಥವಾ ಆ ರೀತಿಯ ಕೃತ್ಯಗಳಾದಾಗ ನಾವು ಖಂಡಿಸಬೇಕು. ಇದು ಒಳ್ಳೆಯ ಉದ್ದೇಶದಲ್ಲಿ ಏನೋ ಮಾಡಿದ ತಪ್ಪಾದಾಗ ಅದನ್ನು ನಾವು ಕ್ಷಮಿಸುವಂತ ಅಥವಾ ಅದು ಜಿಜ್ಞಾಸೆಗೆ ಒಳಪಟ್ಟು ಅದು ಮಾಡಬಾರ್ದು ಮಾಡಬೇಕು ಎನ್ನುವಂಥದ್ದನ್ನು ಮಾಡಬೇಕೇ ವಿನಃ ಏಕಪ್ರಕಾರವಾಗಿ ಒಬ್ಬರನ್ನು ಹಣಿಯುವಂಥದ್ದು, ನಿಂದಿಸುವಂಥದ್ದು, ಅದರಿಂದ ರಾಜಕೀಯ ಲಾಭ ಪಡೆಯುವಂಥ ಈ ಪ್ರವೃತ್ತಿ ಇಲ್ಲಿಗೆ ಕೊನೆಗಾಣಬೇಕು. ಎಲ್ಲರೂ ನಮ್ಮ ತುಳುನಾಡಿನ ದೇವರು, ನಾವೆಲ್ಲ ನಂಬುವರೆ. ಅದನ್ನು ಲಾಭಕ್ಕೋಸ್ಕರ ಬಳಸಬೇಡಿ. ನೀವು ಒಳ್ಳೆದಾಗ್ಲಿಂದ ಪ್ರಾರ್ಥನೆ ಮಾಡಿ, ಆದರೆ ಸ್ವಾರ್ಥಕ್ಕೆ ಮಾಡಬೇಡಿ ಅಂತ ನಾನು ಕೂಡ ನನ್ನನ್ನು ಸೇರಿಸಿಕೊಂಡು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ ಆಗಿದಂತಹ ಘಟನೆ. ಕಾರಣ ಏನಿಲ್ಲ, ಈ ಒಂದು ಚರ್ಚೆ, ಈ ಒಂದು ವೇದಿಕೆ ನಿರ್ಮಾಣ ಯಾಕಂತ ಹೇಳಿದ್ರೆ ಪರ ವಿರೋಧವಾಗಿರುವಂತಹ ಚರ್ಚೆ ಜೊತೆಗೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಸೊ ನಾವು ತಪ್ಪಿದ್ದೇವೆ, ಅದು ಮಾತ್ರ ನಿಜವಾಗ್ಲೂ ಕೂಡ 100ಕ್ಕೆ 100 ಸತ್ಯ. ನಮ್ಮ ಅದ್ಭುತವಾಗಿರುವಂತಹ ತುಳುನಾಡಿನ ಸಂಸ್ಕೃತಿ ಏನಿದೆ, ನಮ್ಮ ರಕ್ತದ ಕಣಕಣದಲ್ಲಿರುವಂತಹ ದೈವಾರಾಧನೆ ಏನಿದೆ, ಈ ದೈವಾರಾಧನೆ ಇದು ನಮ್ಮ ನಂಬಿಕೆ, ಇದು ನಮ್ಮ ಆಚಾರ ವಿಚಾರ, ಇದು ನಮ್ಮ ಶ್ರದ್ಧೆ, ಇದು ನಮ್ಮ ಜೀವನ, ಇದು ನಮ್ಮ ಶಕ್ತಿ, ಎಲ್ಲವೂ ಕೂಡ ಹೌದು. ಆದರೆ ಈ ದೈವದ ಪರಿಕರಗಳನ್ನ ಈ ರೀತಿ ಬಳಕೆ ಮಾಡುವಂಥ ತಪ್ಪು
ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ಆಗಬಾರ್ದು, ಇಂತಹ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಇಂತಹ ಒಂದು ಪರಿಕರಗಳನ್ನು ಕೊಡುವಂಥದ್ದು, ಸ್ಮರಣಿಕೆಗಳನ್ನು ಕೊಡುವಂಥದ್ದು ನಿಷೇಧ ಆಗಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಚರ್ಚೆಯನ್ನ ಪ್ರಾಮಾಣಿಕವಾಗಿ ನಾವುಗಳು ಮಾಡಿದ್ದೇವೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಾನು ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಅನೇಕ ಕಮೆಂಟ್ಸ್ಗಳು ಬರುತ್ತೆ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ತಕ್ಕಂತೆ ಅವರವರು ಮಾತನಾಡ್ತಾರೆ. ಅಂಡ್ ಒನ್ ಸೈಡೆಡ್ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಿದವರು ಕೂಡ ಇದ್ದಾರೆ. ಆದರೆ ಬಹುಶಃವಾಗಿ ನಾನು ಸ್ಪಷ್ಟಪಡಿಸ್ತೇನೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿತಿನ್ ಅನ್ನುವಂತಹ ನಿರೂಪಕ ಇದೇ ರೀತಿ ಇರುವಂಥದ್ದು, ನ್ಯೂಟ್ರಲ್ ಆಗಿ ಮಾಡುವಂಥದ್ದು, ಪತ್ರಿಕಾ ಧರ್ಮ, ಮೀಡಿಯಾ ಎಥಿಕ್ಸ್ ಅನ್ನುವಂಥದ್ದು ಏನಿದೆ, ಈ ಮಾಧ್ಯಮವನ್ನ ನಾನು ಈ ಹಿಂದಿನಿಂದಲೂ ಕೂಡ ಬಳಕೆ ಮಾಡ್ಕೊಂಡು ಬಂದವ, ಇನ್ನೂ ಕೂಡ ಇದೇ ರೀತಿ ಬದುಕುವ ನಾನು. ಓಕೆ, ಯಾವುದೇ ರೀತಿಯ ಬ್ರ್ಯಾಂಡಿಂಗ್ಗಳು ನಮ್ಗಳಿಗೆ ಅವಶ್ಯಕತೆ ಇಲ್ಲ, ಆ ಬ್ರ್ಯಾಂಡಿಂಗ್ಗಳನ್ನ ನಾನು ಇಟ್ಕೊಳ್ಳಲ್ಲ. ಒಂದು, ಅದಕ್ಕಿಂತ ಮೊದಲನೇದಾಗಿ ನಾನು ಈ ತುಳುನಾಡಿನಲ್ಲಿ ಹುಟ್ಟಿದವ, ತುಳುವ ಮಣ್ಣಿನಲ್ಲಿ ಹುಟ್ಟಿದವ, ನಾನು ತುಳುವ. ಸೊ ನನಗೆ ನಾನು ನಂಬುವಂತಹ ದೈವಗಳ ಮೇಲೆ ಅಪಾರವಾಗಿರುವಂತಹ ಶ್ರದ್ಧಾ ಭಕ್ತಿ ಇದೆ. ಆ ಭಕ್ತಿಯ ಆಧಾರದ ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮಾಡಿರುವಂಥದ್ದು. ಯಾವುದೇ ರೀತಿಯ ಬ್ರ್ಯಾಂಡಿಂಗ್ಗಳು ನಮಗೆ ಬೇಡ. ಕಾರಣ, ಒಂದ್ಸಲ ವಿಂಡೋಗಳನ್ನು ತೋರಿಸಿ ಪರಿಚಯ ಮಾಡ್ಕೊಳ್ತೇನೆ ಮತ್ತೊಮ್ಮೆ ನಮ್ಮ ಜನತೆಗೆ. ಮೊದಲನೇದಾಗಿ ಅಲ್ಲಿ ಇರುವಂತವರು ರಾಧಾಕೃಷ್ಣ ಅವರು. ಸರ್, ತಾವು ಯಾವ ಪಾರ್ಟಿಯವರು? ಬಿಜೆಪಿ ಪಾರ್ಟಿಯಿಂದ ಬಂದವರು, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಾರ್ಟಿಯಿಂದ ಬಂದಂತವರು ರಾಧಾಕೃಷ್ಣ ಅವರು, ವಕ್ತಾರರು, ನಮ್ಮ ಜಿಲ್ಲಾ ವಕ್ತಾರರು. ಸೊ ಹಾಗಾಗಿ ಅವರನ್ನ ಕರೆದಿದ್ದೇವೆ ಬಿಜೆಪಿಯಿಂದ. ಯಾವುದೇ ರೀತಿಯ ಏನು ತಾವು ಹೇಳಿದ ಬ್ರ್ಯಾಂಡಿಂಗ್ ಬೇಡ. ಎಸ್, ಇಲ್ಲಿರುವಂತವರು ಕಾಂಗ್ರೆಸ್ನ ಜಿಲ್ಲಾ ವಕ್ತಾರರು ನಮ್ಮ ಜೊತೆ ಇದ್ದಾರೆ. ಎಸ್, ಬಿಪಿನ್ ಚಂದ್ರಪಾಲ್ ಅವರು. ಎಸ್, ಕಾಂಗ್ರೆಸ್ನಿಂದ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪಕ್ಷಗಳು, ನಮ್ಮ ಕರಾವಳಿ ಭಾಗದಲ್ಲಿ ಗಟ್ಟಿಯಾಗಿರುವಂತಹ ಪಕ್ಷಗಳು. ಈ ಪಕ್ಷಗಳ ನಡುವೆ ಇರುವಂತಹ ಜಟಾಪಟಿ. ಸೊ ಇಬ್ರು ಇದ್ದಾರೆ. ಸರ್, ತಾವು ತಮ್ಮ ವಿಚಾರಧಾರನ್ನ ಹೇಳಿದ್ದೀರಾ ಇಲ್ವಾ? ಖಂಡಿತವಾಗಿ ಹೇಳಿದ್ದೀರಾ. ತಾವು ತಮ್ಮ ವಿಚಾರಧಾರ ಹೇಳಿದ್ದೀರಾ ಇಲ್ವಾ? ಎಸ್, ಓಕೆ, ಇಲ್ಲಿಗೆ ಕ್ಲಿಯರ್ ಆಯ್ತು ಪಕ್ಷಗಳ ವಿಚಾರವಾಗಿ. ಎಸ್, ತುಳುನಾಡಿನ ನಮ್ಮ ಶ್ರೀಮಂತ ಕಲೆ, ನಮ್ಮ ದೈವ ದೇವರು. ಎಸ್, ಈ ವಿಚಾರವಾಗಿ ಇಲ್ಲಿ ಯಾರೋ ಒಬ್ರು ಬರ್ದಿದ್ದಾರೆ, ದೈವದ ಬಗ್ಗೆ ಗೊತ್ತಿರುವವರನ್ನ ಜಾಸ್ತಿ ಗೊತ್ತಿರುವವರು ಇರಬೇಕಾಗಿತ್ತು ಅನ್ನುವಂಥದ್ದು. ನಾನು ನಿಜವಾಗ್ಲೂ ಹೇಳ್ತೇನೆ, ನಮ್ಮ ತುಳುನಾಡಿನಲ್ಲಿ ನಾನು ನಿಜವಾಗ್ಲೂ ಹೇಳ್ತೇನೆ, ಯಾರು ಬೇಕಾದ್ರೂ ಕೂಡ ಕೆ ಪೇಜ್ ಅವರು ಇದ್ದಾರೆ. ಯಾವುದೇ ದೈವದ ವಿಚಾರವಾಗಿ, ಆ ದೈವದ ಹುಟ್ಟು, ಆ ದೈವದ ಏನು ಎಲ್ಲಾ ವಿಚಾರಗಳು ಇನ್ನು ಬರುತ್ತೆ ನೋಡಿ, ನೇರವಾಗಿ ಪ್ರಶ್ನೆಗಳನ್ನು ಕೇಳಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಶಕ್ತಿ ಕೆ ಪೇಜ್ ಅವರಿಗಿದೆ. ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಗೌರವ ಉಳಿಸಿಕೊಂಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಅದೇ ಗೌರವವನ್ನು ಉಳಿಸಿಕೊಳ್ತಾರೆ. ಜೊತೆಗೆ ಶಶಿಕುಮಾರ್ ಪಂಡಿತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಇಲ್ಲಿ ಅನೇಕ ಕಮೆಂಟ್ಸ್ಗಳು ಹರಿದಾಡ್ತಾ ಇತ್ತು. ಅವರು ಮಾತನಾಡಿದಾಗ ಅನೇಕ ಜನರು ಖುಷಿಯಾಗಿತ್ತು. ಸ್ಪಷ್ಟವಾಗಿರುವಂತಹ ಉತ್ತರವನ್ನ ಶಶಿಕುಮಾರ್ ಪಂಡಿತ್ ಅವರು ಕೊಟ್ಟಿದ್ದೀರಾ ಅನ್ನುವಂಥದ್ದು. ಸೊ ಇದು ಅವರಿಗೆ ಜನರು ನೀಡುವಂತಹ ಗೌರವ. ಇದು ಇಬ್ರು ಕೂಡ ದೈವಾರಾಧನೆ, ಭೂತಾರಾಧನೆ ವಿಚಾರವಾಗಿ ನಾನು ನಿಜವಾಗ್ಲೂ ಕೂಡ ಹೇಳ್ತೇನೆ, ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಕೆ ಪೇಜ್ ಅವರ ಸರ್, ಜೊತೆಗೆ ಶಶಿಕುಮಾರ್ ಪಂಡಿತ್ ಅವರು ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ, ಈ ಕಟ್ಸಳೆಯನ್ನ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಎಸ್, ಮಂಜುನಾಥ್ ಪೂಜಾರಿ ಅವರು. ಅವರನ್ನ ನಾವು ಕರೆದಿದ್ದೇವೆ. ನೇರವಾಗಿ ಅವರು ಹೇಳಿದ್ದಾರೆ, ನಾನು ಯಾತಕ್ಕೋಸ್ಕರ ಕಟ್ಸಳೆ ಕೊಟ್ಟಿದ್ದೇವೆ ಅನ್ನುವಂಥದ್ದು. ಇಲ್ಲಿ ಒನ್ ಸೈಡೆಡ್ ಎಲ್ಲಿ ಬರುತ್ತೆ ಸ್ವಾಮಿ? ಅವರೇ ಇದ್ದಾರಲ್ವಾ, ಅವರೇ ಮಾತಾಡ್ತಿದಾರಲ್ವಾ? ಸ್ವಲ್ಪ ಕಣ್ಣನ್ನು ಅರಳಿಸಿ ನೋಡಿ. ಕತ್ತಲೆಯಲ್ಲಿ ನಮ್ಮ ತಲೆಯಲ್ಲಿ ಏನೇನೋ ಇರುತ್ತೆ, ಅದನ್ನ ಸ್ವಲ್ಪ ಬದಿಗಿಟ್ಟು ಈ ದೈವ ದೇವರುಗಳ ವಿಚಾರವಾಗಿ ನಾವು ಮಾತನಾಡ್ತಿದ್ದೇವೆ. ಕೊಟ್ಟವರಿದ್ದಾರೆ, ದೈವವನ್ನ 40 ವರ್ಷದಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಹೇಳಿರುವಂತಹ ವಿಚಾರ. ಎಸ್, ಯಾವುದೇ ರೀತಿಯ ಬ್ರಾಂಡೆಡ್ ಆಗಿರುವಂತಹ ವಿಚಾರಗಳು ಬೇಡ, ನ್ಯೂಟ್ರಲ್ ಆಗಿರುವಂತಹ ವಿಚಾರಗಳ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಒನ್ಸ್ ಅಗೇನ್, ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ ಅವರು ಬಹುಶಃ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯದ್ಭುತವಾಗಿರುವಂತಹ ವರದಿಗಾರಿಕೆಯನ್ನ ನೇರವಾಗಿ ನಿಷ್ಠುರವಾಗಿ ಮಾಡುವಂತಹ ವ್ಯಕ್ತಿ ಜಿತೇಂದ್ರ ಕುಂದೇಶ್ ಅವರು. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅವ್ರು ಮಾತನಾಡೋದು ಅಂತ ಹೇಳಿದ್ರೆ ಅದೇ ರೀತಿ ಕೆಲವೊಂದ್ಸಲ ಅವರಿಗೂ ಕೂಡ ಬ್ರಾಂಡಿಂಗ್ ಬರುತ್ತೆ. ಕೆಲವೊಂದ್ಸಲ ಅವರು ರೈಟ್ ವಿಂಗ್ ಪತ್ರಕರ್ತರು, ಕೆಲವೊಂದ್ಸಲ ಲೆಫ್ಟ್ ವಿಂಗ್ ಪತ್ರಕರ್ತರು. ಬಂದಿದೆಯಲ್ವಾ ಬ್ರಾಂಡಿಂಗ್? ಎಸ್, ಇದು ಜಿತೇಂದ್ರ ಕುಂದೇಶ್ ಅವರು. ಸೊ ನಿಜವಾದ ಪತ್ರಕರ್ತರು ಇರುವಂತದ್ದು ಇದೇ ರೀತಿ. ಯಾವ ಬ್ರ್ಯಾಂಡಿಂಗ್ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದ್ಸಲ ರೈಟ್ ಇಷ್ಟ ಆಗುತ್ತೆ, ಕೆಲವೊಂದ್ಸಲ ಲೆಫ್ಟ್ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ನ್ಯೂಟ್ರಲ್, ನಾವು ಜನಪರವಾಗಿರುವಂತದ್ದು, ಸತ್ಯದ ಪರವಾಗಿರುವಂತದ್ದು, ಇಷ್ಟೇ ವಿಚಾರ. ಯಾವುದೇ ರೀತಿಯ ಬ್ರ್ಯಾಂಡಿಂಗ್ಗಳು ನಮ್ಗಳಿಗೆ ಅವಶ್ಯಕತೆ ಇಲ್ಲ. ಇದು ನನ್ನ ಸ್ಪಷ್ಟತೆ. ಯಾಕಂದ್ರೆ ಇದು ನಾನು ನಂಬುವಂತಹ ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ದೈವದ ವಿಚಾರವಾಗಿ ಮಾತನಾಡ್ತಿರುವಂತಹ ಕಾರ್ಯಕ್ರಮ. ಬ್ರ್ಯಾಂಡಿಂಗ್ಗಳು ಬೇಡ ಸ್ವಾಮಿ. ಅಂಡ್ ಧನ್ಯವಾದಗಳು ಇಂತಹ ಅತ್ಯದ್ಭುತವಾಗಿರುವಂತಹ ಬುದ್ಧಿಜೀವಿಗಳಿಗೆ. ಅಂಡ್ ಒಳ್ಳೆದಾಗ್ಲಿ. ನಮ್ಮ ಕಳಕಳಿ ಇಷ್ಟೇ, ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಬಿಜೆಪಿಗರು ನೋಡ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ನೋಡ್ತಾ ಇದ್ದಾರೆ, ತುಳುವರು ನೋಡ್ತಾ ಇದ್ದಾರೆ, ನಮ್ಮ ಕರಾವಳಿಗರು ನೋಡ್ತಾ ಇದ್ದಾರೆ. ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇಂತಹ ಪ್ರಭಾವಳಿಗಳು ಬಂತು, ಇಂತಹ ಸ್ಮರಣಿಕೆಗಳು ಬಂತು ಅಂತ ಹೇಳಿದ್ರೆ ತಮ್ಗಳ ಜವಾಬ್ದಾರಿ, ತಮ್ಗಳ ಮುಖಕ್ಕೆ ಜವಾಬ್ದಾರಿ ತಾವುಗಳಿದ್ದೀರಾ. ಸೊ ಹಾಗಾಗಿ ತಾವುಗಳು ಅಲರ್ಟ್ ಆಗಿ
ಎಚ್ಚರಿಸುವಂತಹ ಕಾರ್ಯಕ್ರಮಗಳನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡಿದ್ದೇವೆ. ಇನ್ನು ಮುಂದೆ ತಮ್ಗಳ ಕೈಯಿಂದ ಇನ್ನು ಮುಂದೆ ನಮ್ಮ ಕ್ಯಾಮರಾಗಳು ಕೂಡ ಅಲರ್ಟ್ ಆಗಿರುತ್ತೆ. ಎಲ್ಲಿ ವೇದಿಕೆಯಲ್ಲಿ ಯಾವ ರೀತಿಯ ಪ್ರಭಾವಳಿಗಳು ಬರುತ್ತೆ, ಯಾವ ರೀತಿಯ ಸ್ಮರಣಿಕೆಗಳು ಬರುತ್ತೆ, ಯಾರು ಕೊಟ್ಟಿದ್ದಾರೆ ಎಸ್ ಗೊತ್ತಾಗುತ್ತೆ. ಮಾತನಾಡುವವರು ಎಸ್ ಕರೆಕ್ಟ್ ಆಗಿ ಮಾತಾಡಿ. ಅಂಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಸರ್ ಮಂಜುನಾಥ್ ಪೂಜಾರಿ ಅವರು ಅನೇಕ ಆಕ್ರೋಶಗಳ ನಡುವೆಯೂ ಕೂಡ ನಾನು ಕೊಟ್ಟಿದ್ದೇನೆ, ಎಸ್ ಇದರ ಬಗ್ಗೆ ನಾನು ಸಮರ್ಥನೆಯನ್ನು ಕೊಡ್ತೇನೆ, ನಾನು ಇದರ ಬಗ್ಗೆ ಮಾತನಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ವಿಷಾದ ಇದೆ, ನಾನು ಮಾಡಿದಂತಹ ಒಂದು ತಪ್ಪಿನ ಬಗ್ಗೆ ವಿಷಾದ ಇದೆ ಅಂತ ಹೇಳ್ತಾರೆ. ತುಳುವರು ಕ್ಷಮಿಸ್ತಾರೆ, ಒಳ್ಳೆಯ ಮನಸ್ಸಿದೆ. ಸೊ ಹಾಗಾಗಿ ಎಸ್ ಸರ್, ಥ್ಯಾಂಕ್ ಯು. ಮಂಜುನಾಥ್ ಪೂಜಾರಿ ಅವರು ಕಡ್ಸಳೆ ನೀಡಿದವರು. ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ತಾವು ಶ್ರದ್ಧಾ ಭಕ್ತಿಯಿಂದ ನಂಬ್ತಾ ಇದ್ದೀರಾ ದೈವವನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ಆಗಿರುವಂತ ಒಂದು ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಬಿಪಿನ್ ಚಂದ್ರಪಾಲ್ ಸರ್, ಕಾಂಗ್ರೆಸ್ ವಕ್ತಾರರು ಸರ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಅಂಡ್ ಅದೇ ರೀತಿ ಕೆ ಪೇಜ್ ಅವರು ಸರ್ ಧನ್ಯವಾದಗಳು ಸರ್. ಎಸ್ ಅದೇ ರೀತಿ ರಾಧಾಕೃಷ್ಣ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅಂಡ್ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಸರ್ ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು